ಹರೇ ಕೃಷ್ಣ. ವಾಸಂತಿ ರಾಸ ಅನ್ನುವಂತಹ ಹೆಸರನ್ನ ಇಡಲಾಗಿದೆ ವೃಂದಾವನ ರಮ್ಯಸ್ಥಾನ ಭಜನೆಗೆ. ವೃಂದಾವನ ರಮ್ಯಸ್ಥಾನ ದಿವ್ಯತ್ಯಂತಾಮಣಿ ಧಾಮ. ವೃಂದಾವನ ರಮ್ಯಸ್ಥಾನ ದಿವ್ಯತ್ಯಂತಾಮಣಿ ಧಾಮ. ರತನ ಮಂದಿರ ಮನು ರತನ ಮಂದಿರ अमृत राजा हंस कोरि अमृत कालिनी राजा हंस कोरि काहे शोभे कनक काहे शोभे कनक कमला. तारमध्ये हेमापीठ अष्टदले वेष्टित. तारमध्ये हेमापीठ अष्टदले वेष्टित. अष्टदले प्रधान नायिका. अष्टदले प्रधान नायिका. तारमध्ये रत्नासन बोसी आटेंदोई जाने. तारमध्ये रत्नासन बोसी आटेंदोई जाने. श्याम संग सुंदरी राधिका. श्याम संगी सुंदरी राधिका. वृंदावन रम्य स्थान दिव्य चिंतामणि धाम. रतन मंदिर मन ഒരു പാലാവണ്യ രാശി മാമിയ പോരിച്ചേ ക്രാസി. ഒരു പാലാവണ്യ രാശി മാമിയ പോരിച്ചേ ക്രാസി. हास्य परिहास दंभ हास्य परिहास संभाषणे. नरोत्तम दास कोर नित्य लीला सुखमोय. नरोत्तम दास कोर नित्य लीला सुखमोय. सदा स्फुरक मोर माने. सदा स्फुरक मोर माने. वृंदावन रम्य स्थान दिव्य चिंतामणि धाम. वृंदावन रम्य स्थान दिव्य चिंतामणि धाम. रतन मंदिर मन रतन मंदिर मनोहर. रतन मंदिर मनोहर. हरे कृष्णा कृष्णा कृष्ण हरे 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 राम 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 हरे हरे. हरे कृष्णा 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 हरे हरे. हरे राम 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 हरे हरे. हरे कृष्णा 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 हरे हरे. हरे राम
राम राम हरे 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 कृष्णा हरे कृष्णा 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 हरे 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 राम हरे राम 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 हरे 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 ಓಕೆ, ಇದೊಂದು ಅರ್ಥವನ್ನು ನೋಡ್ಕೊಂಡು ಬರೋಣ. ಸೊ ವೃಂದಾವನದ ಒಂದು ವರ್ಣನೆ ಎಲ್ಲ ಇಲ್ಲಿ ಮಾಡಲಾಗಿದೆ. ಸೊ ವೃಂದಾವನ ಅನ್ನುವಂತಹ ಸ್ಥಳ ಎಷ್ಟು ಆಕರ್ಷಣೀಯವಾಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಮೊದಲನೇ ಒಂದು ಸ್ಟಾನ್ಸ್ ನಲ್ಲಿ ಇಲ್ಲಿ ನಮ್ಗೆ ಗೊತ್ತಾಗೋದು, ವೃಂದಾವನ ಎಂಬ ಹೆಸರಿನ ಸುಂದರವಾದಂತಹ ಆಕರ್ಷಕವಾದ ಸ್ಥಳ ಇದೆ. ಸೊ ಈ ಭೌತಿಕ ಜಗತ್ತಿನಲ್ಲಿ ಇರುವಂತಹ ಈ ವೃಂದಾವನ ಅನ್ನುವಂತಹ ಸ್ಥಳವನ್ನ ಆಧ್ಯಾತ್ಮಿಕ ಲೋಕ ಅಂತ ಹೇಳಲಾಗಿದೆ. ಅಂದ್ರೆ ಇಲ್ಲಿ ದಿವ್ಯವಾದ ನೆಲ, ಮತ್ತೆ ಅದು ಸಂಪೂರ್ಣವಾಗಿ ದಿವ್ಯವಾದ ಚಿಂತಾಮಣಿಗಳಿಂದ ನಿರ್ಮಿಸಲಾಗಿರುವಂತದ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಭಗವಂತ ಅಲ್ಲಿ ಪಾದುಕೆಗಳಿಲ್ಲದೆ ಅವನು ಓಡಾಡಿರುವಂತಹ ಜಾಗ, ನಡೆದಾಡಿರುವಂತಹ ಜಾಗ, ಅದಕ್ಕಾಗಿ ಆ ನೆಲಕ್ಕೆ ದಿವ್ಯವಾದಂತಹ ನೆಲ ಅಂತ ಹೇಳ್ತಾರೆ. ಸೊ ಅಲ್ಲಿ ಬಹಳಷ್ಟು ರತ್ನದ ಮಂದಿರಗಳಿದೆ. ಆ ದಿವ್ಯ ಪ್ರದೇಶದಲ್ಲಿ ಪ್ರವಹಿಸುವ ಒಂದು ಯಮುನಾ ನದಿ ಇದೆ. ಆಮೇಲೆ ಅಲ್ಲಿ ನದಿಯಲ್ಲಿ ಯಾವಾಗ್ಲೂ ಕೂಡ ರಾಜಹಂಸಗಳು ವಿಹರಿಸುತ್ತೆ. ರಾಜಹಂಸಗಳು ಸದಾ ಸಂತೋಷದಿಂದಿರುತ್ತೆ. ಆ ರಾಜಹಂಸಗಳು ಯಾವಾಗ್ಲೂ ಈ ಹೊಲಸಿನ ಪ್ರದೇಶಗಳನ್ನ, ಹೊಲಸಿನ ಜಾಗವನ್ನ ಇಷ್ಟಪಡೋದಿಲ್ಲ. ಸೊ ಕೇವಲ ಅಂತ ರಮ್ಯವಾದಂತ ಸ್ಥಾನದಲ್ಲಿ ಅವು ವಿಹರಿಸ್ಲಿಕ್ಕೆ ಇಷ್ಟಪಡುತ್ತೆ. ಅದಕ್ಕೋಸ್ಕರ ಇಲ್ಲಿ ದಿವ್ಯವಾದಂತಹ ನದಿ ಜಲಗಳಲ್ಲಿ ಇದು ಒಂದು ಅಂತ ಹೇಳ್ತಾರೆ. ಸುಂದರವಾದ ಶತದಳಗಳನ್ನುಳ್ಳ ಸುವರ್ಣ ಕಮಲವುಗಳು ಕೂಡ ಇದೆ ಅಂತ ಹೇಳ್ತಾರೆ. ಅಂದ್ರೆ 100 ದಳಗಳಿರುವಂತಹ ಸುವರ್ಣ ಕಮಲಗಳು ಈ ವೃಂದಾವನದ ಸರೋವರದಲ್ಲಿದೆ, ಈ ಒಂದು ನದಿ ಜಲದಲ್ಲಿದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. 2ನೇ ಸ್ಟಾಂಜದಲ್ಲಿ ಈ ಕಮಲದ ಮಧ್ಯದಲ್ಲಿ ಅಷ್ಟದಳಗಳಿಂದ ಸುತ್ತುವರಿದಿರುವ ಒಂದು ಸ್ವರ್ಣಮಯವಾದ ಸ್ಥಳವಿದೆ. ಅಂದ್ರೆ ಇದು ಗೋಲೋಕ ವೃಂದಾವನದ ಒಂದು ಅದಕ್ಕೆ ಹೋಲಿಸಲಾಗ್ತಾ ಇದೆ. ಆ ಒಂದು ಕಮಲ ಏನಿದೆಯೋ ಆ ಕಮಲದ ಮಧ್ಯದಲ್ಲಿ, ಅಂದ್ರೆ ಹೇಗೆ ಇದು ಶತದಳಗಳುಳ್ಳ ಒಂದು ಕಮಲ ಇದೆಯೋ ಸುವರ್ಣ ಕಮಲ, ಆ ಕಮಲಗಳ ಒಳಗೆ ಅಷ್ಟದಳಗಳಿಂದ ಸುತ್ತುವರಿದಂತ ಮತ್ತೊಂದು ಸ್ವರ್ಣಮಯವಾದಂತ ಸ್ಥಳ ಇದೆ ಅಂತ ಹೇಳ್ತಾರೆ. ಆ ಅಷ್ಟದಳಗಳ ಮೇಲೆ ಇರುವಂತಹ ಸ್ಥಳ, ಅದು ಆ ಸ್ಥಳದಲ್ಲಿ ಇರುವಂತವ್ರು ಯಾರ್ಯಾರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಲಲಿತಾ, ವಿಶಾಖ ಮುಂತಾದ ಈ 8 ಯಾರು ರಾಧೆಯ ಸಖಿಯರಿದ್ದಾರೋ ಅವರೆಲ್ಲರೂ ಕೂಡ ಆ ದಳಗಳಲ್ಲಿ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇದನ್ನ ನಾವು ಈ ಬ್ರಹ್ಮ ಸಂಹಿತೆಯಲ್ಲಿ ಪೂರ್ಣ ರೀತಿಯಾಗಿ ಕಾಣಬಹುದು. ಈ ಒಂದು ಗೋಲೋಕ ವೃಂದಾವನದ ದೃಶ್ಯವನ್ನ, ಮತ್ತೆ ಅಲ್ಲಿ ಇರುವಂತಹ ಕಮಲ ದಳದ ದೃಶ್ಯ, ಯಾರ್ಯಾರು ಇದ್ದಾರೆ ಅಲ್ಲೇ ಅನ್ನೋದನ್ನ ನಾವು ಅಲ್ಲಿ ತಿಳ್ಕೊಳ್ಬಹುದು. ಈ ಬಂಗಾರಮಯ ಸ್ಥಳದಲ್ಲಿ ರತ್ನ ಸಿಂಹಾಸನದಲ್ಲಿ ದಿವ್ಯ ಜೋಡಿಯೊಂದು ಕುಳಿತಿದೆ. ಸೊ ಅಲ್ಲಿ ಅದ್ರ ಮಧ್ಯದಲ್ಲಿ ಒಂದು ಕಮಲ ಇರುತ್ತೆ, ಕಮಲದ ಮಧ್ಯಭಾಗ, ಅದ್ರ ಸುತ್ತಲೂ 8 ದಳಗಳಿದೆ, ಮತ್ತೆ ಅದ್ರ ಸುತ್ತಲೂ ಕೂಡ 1000 ದಳಗಳಿದೆ ಅಂತ ಹೇಳ್ತಾರೆ. ಸೊ ಏನು ಮಧ್ಯದಲ್ಲಿ ಇರುವಂತಹ ಭಾಗದಲ್ಲಿ ಸುತ್ತದ ಏನಿದೆಯೋ ಅದು 8, ಅಂದ್ರೆ ಅಷ್ಟು ಸಖಿಯರು. ಸೊ ಆ ಮಧ್ಯದಲ್ಲಿ ಇರುವಂತಹ ಭಾಗದಲ್ಲಿ ಇಬ್ಬರು ಜೋಡಿ ಕುಂತಿದ್ದಾರೆ ಅಂತ ಹೇಳ್ತಾರೆ. ಆ ಇಬ್ಬರು ಜೋಡಿಗಳು ಯಾರು ಅಂತ ಇಲ್ಲಿ ಹೇಳ್ತಾರೆ. ಅದೇ ರಾಧಾ ಶ್ಯಾಮ ಸುಂದರ ಸಂಘದಲ್ಲಿ ಅಲ್ಲಿ ಕುಳಿತಿದ್ದಾರೆ ಅಂತ ಹೇಳ್ತಾರೆ, ರಾಧಾ ರಾಣಿ ಮತ್ತೆ ಕೃಷ್ಣ. ಆಮೇಲೆ ಕೊನೆಯ ಸ್ಥಾನದಲ್ಲಿ ಹಾಸ್ಯ ಮತ್ತು ಪರಿಹಾಸ್ಯಗಳಿಂದ ಕೂಡಿದ ಸಂಭಾಷಣೆಯನ್ನು ನಡೆಸುವಾಗ ಶ್ರೀ ರಾಧಾ ಗೋವಿಂದರ ಸುಂದರವಾದ ಮತ್ತು ಮಧುರವಾದ ರೂಪಗಳು ಅಮೃತದ ವೃಷ್ಟಿಯನ್ನು ಹೊರಹೊಮ್ಮಿಸುತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಒಂದು ಕಮಲದ ಮಧ್ಯ ಭಾಗದಲ್ಲಿ ಏನು ಅವರು ಕುಳಿತಿದಾರೋ ಅಲ್ಲಿ ಹಾಸ್ಯ ಮತ್ತೆ ಪರಿಹಾಸ್ಯಗಳಿಂದ ಕೂಡಿರುವಂತಹ ಸಂಭಾಷಣೆಯಲ್ಲಿ ತೊಡಗಿದ್ದಾರೆ. ಮತ್ತೆ ಆ ಸಂಭಾಷಣೆಯನ್ನ ಮಾಡುವಾಗ ಅವರ ಒಂದು ಮಧುರವಾದ ರೂಪಗಳಿಂದ ಈ ಅಮೃತದ ವೃಷ್ಟಿ ಅಂತ ಹೇಳ್ತಾರೆ. ಅಮೃತದ ವೃಷ್ಟಿ ಅಂದ್ರೆ ಮಳೆ. ಆ ಅಮೃತ ಸುರಿತಾ ಇದೆ, ಹೊರ ಹೊಮ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ದಿವ್ಯಾನಂದ ಭರಿತವಾದ ಈ ನಿತ್ಯ ಲೀಲೆಗಳು ಸದಾ ನನ್ನ ಹೃದಯದಲ್ಲಿ ಪ್ರಕಟವಾಗಿರಲಿ. ಇಲ್ಲಿ ಹೇಳ್ತಾ ಇರುವಂತದ್ದೇನು, ಈ ದಿವ್ಯವಾದಂತಹ ವೃಂದಾವನದ ಏನು ಈ ರೂಪವನ್ನ ಇಲ್ಲಿ ಹೊಗಳಲ್ಪಟ್ಟಿದೆಯೋ, ಸೊ ಈ ಆನಂದ ಭರಿತವಾದಂತಹ ಭಗವಂತನ ನಿತ್ಯ ಲೀಲೆಗಳಿಂದ ಕೂಡಿದಂತಹ ಈ ಸ್ಥಳ ನನ್ನ ಹೃದಯದಲ್ಲಿ ಸದಾ ಪ್ರಕಟವಾಗಿರಲಿ ಅಂತ ಇಲ್ಲಿ ನರೋತ್ತಮ ದಾಸರು ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಇದು ಕೂಡ ನರೋತ್ತಮ ದಾಸ್ ಠಾಕೂರರು ವಿರಚಿತವಾದ ಠಾಕೂರರು ಬರೆದಿರುವಂತದ್ದು. ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಇವತ್ತಿನ ತರಗತಿನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ
ಪ್ರಾರ್ಥನೆಯನ್ನ ಮಾಡೋಣ. ಹರೇ ಕೃಷ್ಣ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಈ ಲೆವೆಲ್ 3 ಡಿವೋಷನಲ್ ಸ್ಟಡಿ ಕೋರ್ಸ್ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸೊ ಇಂದಿನ ತರಗತಿಯನ್ನು ನಾವು ಮಂಗಳಾಚರಣದ ಜೊತೆಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಾಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರತ್ವಿಷೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. इस्कॉन श्री श्री राधा गोविंद की जय. श्री श्री गौर निताय की जय. श्रील प्रभुपाद की जय. ಶ್ರೀಲ ಗುರುದೇವ್ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ಹರೇ ಕೃಷ್ಣ. ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾವು ಹಿಂದಿನ ತರಗತಿಯಲ್ಲಿ ವಿಶ್ಲೇಷಿಸಿದಾದಂತಹ ವಿಷಯಗಳನ್ನ ನಾವು ಅವಲೋಕನವನ್ನ ಮಾಡ್ಕೊಂಡು ಬರೋಣ. ಈಗಾಗಲೇ ಮತ್ತೆ ನಾವು 1ನೇ ಶ್ಲೋಕದಿಂದ ರಿಪೀಟ್ ಮಾಡಿದ್ವಿ. ಮತ್ತೆ ಹಿಂದಿನ ತರಗತಿಯಲ್ಲಿ 4ರಿಂದ 7ನೇ ಶ್ಲೋಕದವರೆಗೂ ನಾವು ತಿಳಿದುಕೊಂಡು ಬಂದ್ವಿ. ಸೊ ಇವತ್ತಿನ ದಿನ ನಾನು ಕೇವಲ ನಿಮ್ಗೆ 7ನೇ ದಿನದ 7ನೇ ಒಂದು ಶ್ಲೋಕದ ಅವಲೋಕನವನ್ನ ಮಾಡಿ ನಾವು ಮುಂದುವರಿಯೋಣ. 7ನೇ ಶ್ಲೋಕದಲ್ಲಿ ನಮ್ಗೆ ತಿಳಿಸಲಾಗಿರುವಂತದ್ದು ಈ ನಾಮ ಜಪದ ಮಹತ್ವ ಮತ್ತೆ ನಾಮ ಜಪದ ತತ್ವಗಳು ಹೇಗಿರ್ಬೇಕು ಅನ್ನೋದನ್ನ ನಮ್ಗೆ ತಿಳಿಸಲಾಗಿದೆ. ಈ ನಾಮ ಜಪ ಅಂದಾಗ ಅಲ್ಲಿ ನಮ್ಗೆ ಇರೋದು ಅಪರಾಧಗಳು ಕೂಡ. ಸೊ ಆ ಅಪರಾಧಗಳು ಯಾಕೆ ಆಗತ್ತೆ,
ಸೊ ಯಾವ ಅಪರಾಧಗಳನ್ನ ನಾವು ತಡೆ ಹಿಡಿಬೇಕು ಅನ್ನೋದನ್ನ ನಾವು 7ನೇ ಶ್ಲೋಕದಲ್ಲಿ ತಿಳಿದುಕೊಂಡ್ವಿ. 7ನೇ ಶ್ಲೋಕ ಏನು ಸ್ಯಾತ್ ಇದು ಇದು ಸ್ಯಾತ್ ಕೃಷ್ಣ ನಾಮ ಚರಿತಾದಿ ಸೀತಾಪ್ಯ ವೇದ್ಯ ವಿತ್ತೋಪತಪ್ತರಸನಸ್ಯ ನರೋಚಿಕಾನು ಕಿಂತ್ವಾದರಾದನು ದಿನಂ ಖಲು ಸೈವ ಚೋಷ್ಟ್ವಾ ಸ್ವಾದ್ವಿಕ್ರಮಾದ್ಭವತಿ ತದ್ಗದ ಮೂಲಹಂತ್ರಿ ಅಂತ ಹೇಳಿ. ಅಂದ್ರೆ ಇಲ್ಲಿ ಕೃಷ್ಣನ ಪವಿತ್ರ ನಾಮ ಚರಿತ್ರೆ ಲೀಲೆಗಳು ಚಟುವಟಿಕೆಗಳು ಅವನ ಪರಿಕರಗಳು ಹೇಗೆ ಈ ಒಂದು ಸಕ್ಕರೆ ಕಲ್ಲು ಸಕ್ಕರೆ ಇರುತ್ತೆ, ಆ ಕಲ್ಲು ಸಕ್ಕರೆಗಿಂತ ದಿವ್ಯ ರುಚಿಯನ್ನ ಹೊಂದಿರುವಂತದ್ದು ಅಂತ ಹೇಳ್ತಾರೆ. ಮತ್ತೆ ಯಾರು ಈ ಜ್ಞಾನವನ್ನ ಹೊಂದಿರ್ತಾರೋ ಅವರು ಮಾತ್ರ ಈ ಪವಿತ್ರ ನಾಮ ಚರಿತ್ರೆ ಭಗವಂತನ ಚರಿತ್ರೆ ಲೀಲೆಗಳು ಚಟುವಟಿಕೆಗಳ ಬಗ್ಗೆ ಅವರು ಸಂತೋಷವನ್ನ ಪಡುವಂಥವ್ರು, ಆ ರುಚಿಯನ್ನ ಸವಿಯುವಂಥವ್ರು ಅಂತ. ಮತ್ತೆ ಯಾರು ಅಜ್ಞಾನದಲ್ಲಿ ಇರ್ತಾರೋ, ಸೊ ಇರುವವರು ಈ ಭಗವಂತನ ನಾಮಗಳನ್ನ ಸುಮ್ಮನೆ ಪ್ರತಿನಿತ್ಯ ಜಪಿಸ್ತಾ ಹೋಗ್ತಾರೆ. ಸೊ ಆದ್ರೂ ಕೂಡ ಆ ಜಪಿಸುವವನ ನಾಲಿಗೆಯ ಮೇಲೆ ಸಹಜವಾಗಿ ರುಚಿ ಹುಟ್ಟಿ ಅವನ ಒಂದು ಈ ಅಪರಾಧ ಅನ್ನುವಂತಹ ರೋಗ ಬುಡ ಸಮೇತ ನಾಶವಾಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ಇಲ್ಲಿ ನಾಮ ಜಪ ಎಷ್ಟು 10 ನಾಮಾಪರಾಧಗಳಿದೆ. ಅವುಗಳು ಯಾವ್ದು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಸೊ ಈ ಅಪರಾಧಗಳಲ್ಲಿ ಮೊದಲೇ ಇದಿರುವಂತದ್ದು ವೈಷ್ಣವ ಅಪರಾಧ. ಆ ಅಪರಾಧವನ್ನ ಮಾಡಬಾರ್ದು ಅಂತ. ಸೊ ಕ್ರಮೇಣವಾಗಿ ಒಬ್ಬ ನಾಲಿಗೆ ಮೇಲೆ ರುಚಿ ಇಲ್ಲದೆ ಇರುವಂತಹ ಒಬ್ಬ ವ್ಯಕ್ತಿ ಅವನ ನಾಮ ಜಪಿಸಿದ್ರೂ ಕೂಡ ಕ್ರಮೇಣವಾಗಿ ಅವನಿಗೆ ಈ ಅಪರಾಧ ನಾಶವಾಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ತಾರೆ. ಮತ್ತೆ ಇದಕ್ಕೆ ಒಂದು ಸಾದೃಶ್ಯವನ್ನು ಕೂಡ ಕೊಡಲಾಗಿದೆ. ಕಾಮಾಲೆ ಹತ್ತಿದವನಿಗೆ ಹೇಗೆ ಏನೇ ಅವರಿಗೆ ಸಿಹಿ ತಿಂಡಿ ಕೊಟ್ರು ಕೂಡ ಅದು ರುಚಿ ಹತ್ತೋದಿಲ್ಲ, ಅವರು ಆ ರುಚಿ ಗೊತ್ತಾಗೋದಿಲ್ಲ. ಆದ್ರೆ ಅವನಿಗೆ ಈ ಒಂದು ಶುಗರ್ ಕೇನ್ ಜ್ಯೂಸ್ ಕೊಟ್ಟಾಗ ಜಾಂಡಿಸ್ ಆದವರಿಗೆ, ಸೊ ಜಾಂಡಿಸ್ ಅನ್ನ ನಾವು ಜಾಂಡಿಸಕ್ಕೆ ಇರುವಂತಹ ಪರಿಹಾರ ಯಾವುದು? ಆ ರೋಗಕ್ಕೆ ಇರುವಂತಹ ಪರಿಹಾರ ಈ ಒಂದು ಶುಗರ್ ಕೇನ್ ಜ್ಯೂಸ್ ಅನ್ನ ಕೊಡುವಂಥದ್ದು. ಕೊಟ್ಟಾಗ ಅದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅವಾಗ ಅಂದ್ರೆ ಆ ಕಾಮಾಲೆ ರೋಗ ಇದ್ದಾಗ ಅವ್ರಿಗೆ ಯಾವುದೇ ಸಿಹಿ ತಿಂಡಿ ಕೂಡ ರುಚಿ ಹತ್ತುವುದಿಲ್ಲ. ಮತ್ತೆ ಅವ್ರಿಗೆ ಆ ಕಬ್ಬಿನ ರಸ ಕೊಟ್ರು ಕೂಡ ಅದು ಅವ್ರಿಗೆ ಕಹಿಯಾಗಿ ಇರುತ್ತೆ. ಆದ್ರೆ ಹಂತ ಹಂತವಾಗಿ ಆ ಕಹಿ ಮತ್ತೆ ಸಿಹಿಯಾಗಿ ಪರಿವರ್ತನೆ ಆಗುತ್ತೆ ಅನ್ನೋದನ್ನ ಈ ಒಂದು ನಾಮ ಜಪ, ಒಬ್ಬ ಕನಿಷ್ಠ ಅಧಿಕಾರಿ ನಾಮ ಜಪವನ್ನ ಜಪಿಸ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಅವನ್ಗೆ ಮೊದಲನೇ ಹಂತದಲ್ಲಿ ಅಂತಂದ್ರೆ ಇಲ್ಲಿ ನಾಮಾಪರಾಧ ಅಂತ ಕರೀತೇವೆ. ಸೊ ಮೊದಲನೇ ಹಂತದಲ್ಲಿ ಅವನಿಗೆ ನಾಲಿಗೆ ಮೇಲೆ ಆ ರುಚಿ ಇರ್ಲಿಕ್ಕಿಲ್ಲ. ಎಲ್ಲರೂ ಹೇಳಿದ್ದಾರೆ. ಯಾಕಂದ್ರೆ ಈ 4 ರೆಗ್ಯುಲೇಟರಿ ಪ್ರಿನ್ಸಿಪಲ್ಸ್ ಮತ್ತೆ 16 ರೌಂಡ್ ಚಾಂಟಿಂಗು ಇವೆಲ್ಲವೂ ಕೂಡ ಈ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೇಕಾದಂತಹ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಇರುವಂತಹ ನಿಯಮಗಳು. ಹಾಗೆ ಜಸ್ಟ್ ಅದನ್ನ ಜಪಿಸುವುದರ ಮೂಲಕ ಅವನು ಹಂತ ಹಂತವಾಗಿ ಆ ರುಚಿ ಅವನಿಗೆ ಏನು ಕಹಿ ಇರುತ್ತೋ ಅದು ಹಂತ ಹಂತವಾಗಿ ರುಚಿಯಾಗಿ ಪರಿವರ್ತನೆಯನ್ನು ಹೊಂದುತ್ತೆ. ಸೊ ನಾಲಿಗೆ ಸಹಜವಾಗಿ ರುಚಿ ಹುಟ್ಟಿ ಅವನ ಒಂದು ಅಪರಾಧ ಅಥವಾ ಈ ನಾಮಜಪದ ಮೇಲೆ ಆಸಕ್ತಿ ಇಲ್ಲದೆ ಇರುವಂತಹ ರೋಗ ಏನಾಗುತ್ತೆ ಕ್ರಮೇಣವಾಗಿ ಬುಡ ಸಮೇತ ನಾಶವಾಗುತ್ತೆ ಅನ್ನೋದನ್ನ ನಮ್ಗಿಲ್ಲಿ ತಿಳಿಸ್ತಾರೆ. ಈ ಒಂದು ಅಪರಾಧಗಳು ಅಂದ್ರೆ ನಾಮಗಳಲ್ಲಿ ಇರುವಂತಹ ಹಂತಗಳು, ನಾಮ ಜಪದಲ್ಲಿ ಇರುವಂತಹ ಹಂತಗಳು ಅಂತ ನಾವು ಕರೀತೇವೆ. ಸೊ ಮೊದಲು ಒಬ್ಬ ಕೃಷ್ಣ ಪ್ರಜ್ಞೆಯಲ್ಲಿ ಆಗತಾನೆ ಬಂದಂತಹ ಹೊಸಬ ಏನ್ ಮಾಡ್ತಾನೆ, ನಾಮ ಜಪ ಮಾಡುವಾಗ ಅವನ್ಗೆ ಅಪರಾಧ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕೆ ನಾಮ ಅಪರಾಧ ಹಂತ ಅಂತ ಕರೀತಾರೆ. 3 ಹಂತಗಳನ್ನಾಗಿ ನಾವು ವಿಂಗಡಿಸ್ತೇವೆ. ಒಂದು ನಾಮ ಅಪರಾಧ, ನಾಮಾಭಾಸ ಮತ್ತೆ ಶುದ್ಧ ನಾಮ ಅಂತ ಹೇಳಿ. ಇಲ್ಲಿ ನಾಮಾಪರಾಧ ಕನಿಷ್ಠ ಅಧಿಕಾರಿಗಳು, ಕನಿಷ್ಠ ಭಕ್ತರೆಲ್ಲರೂ ಕೂಡ ನಾಮ ಅಪರಾಧದ ಹಂತದಲ್ಲಿ ಇರ್ತಾರೆ. ಸೊ ಅವರು ಕ್ರಮೇಣವಾಗಿ ಅದನ್ನ ಅಭ್ಯಾಸ ಮಾಡ್ತಾ ಅವರ ನಾಲಿಗೆ ಮೇಲೆ ರುಚಿ ತನ್ನಿಂತಾನೆ ಹುಟ್ಟುತ್ತೆ ಅನ್ನೋದನ್ನ ಹೇಳಲಿಕ್ಕೆ ಇಲ್ಲಿ ಕಾಮಾಲೆಯ ರೋಗದ ಒಂದು ಸಾದೃಶ್ಯವನ್ನ ಶ್ರೀಲ ಪ್ರಭುಪಾದವರು ವಿವರಣೆಯನ್ನ ಕೊಟ್ಟಿದ್ದಾರೆ ಭಾರತದಲ್ಲಿ. ಜೊತೆಗೆ ಇದನ್ನ ನಾವು ಶ್ಲೋಕದಲ್ಲಿ ಕೂಡ ಕಾಣ್ತೇವೆ. 8ನೇ ಶ್ಲೋಕ, ಇದು 7ನೇ ಶ್ಲೋಕದಲ್ಲಿಯೂ ಕೂಡ ನಾವು ಕಾಣ್ತೇವೆ. ಕಾಮಾಲೆ ಹತ್ತಿದವನಿಗೆ ಸಿಹಿ ತಿಂಡಿ ಕೂಡ ಸವಿ ಗೊತ್ತಾಗೋದಿಲ್ಲ ಅಂತ. ಸೊ ಕ್ರಮೇಣವಾಗಿ ಅವನ ನಾಮ ಅಪರಾಧಗಳಿಂದ ಅವನು ವಿಮುಕ್ತನಾಗ್ತಾನೋ, ಸೊ ಆವಾಗ ಅವನಿಗೆ ಬರೋದು ನಾಮಾಭಾಸ, ರುಚಿ ಹಂತ. ಆಮೇಲೆ ಮತ್ತೆ ಯಾವಾಗ ರುಚಿ ಅಂತ ಕ್ರಮೇಣವಾಗಿ ಅದು ಶುದ್ಧ ಆಗ್ತಾ ಹೋಗುತ್ತೆ.
ಸೊ ಅಲ್ಲಿ ಯಾವುದೇ ಅಪರಾಧಗಳಿರೋದಿಲ್ಲ, ನಾಮಾಭಾಸವು ಕೂಡ ಇರೋದಿಲ್ಲ. ಅಲ್ಲಿ ಶುದ್ಧ ನಾಮದ ಹಂತ ಬರುತ್ತೆ. ಅಲ್ಲಿ ಭಗವಂತ ಮತ್ತೆ ಆ ಆ ಭಕ್ತ, ಶುದ್ಧ ಭಕ್ತ, ಸೊ ಅವರ ಮಧ್ಯೆ ನಡೆಯುವಂತಹ ಯೋಗ ಈ ಒಂದು ಶುದ್ಧ ನಾಮದಿಂದ ಆಗುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸಲಾಗಿದೆ. ಮತ್ತೆ ಜೊತೆಗೆ ಈ 7ನೇ ಅಧ್ಯಾಯದಲ್ಲಿ ಈ ಯಾವುದೇ ಹುಸಿಯಾದಂತಹ ಆಶ್ರಯವನ್ನ ಪಡಿಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಮಾಯಾ ಪ್ರಪಂಚದಲ್ಲಿ ತುಂಬಾನೇ ದುರಾಶ್ರಯ ಇದೆ. ಆ ದುರಾಶ್ರಯಕ್ಕೆ ಏನಂತಾರೆ, ಹುಸಿಯಾದಂತಹ ಒಂದು ಆಶ್ರಯ ಅಂತ ಕರೀತಾರೆ. ಅಂದ್ರೆ ಒಂದು ಕೆಟ್ಟ ಆಶ್ರಯ ಅಂತ ಕರೀತಾರೆ. ಇದು ಹೇಗೆ ಅಂತಂದ್ರೆ, ಈ ಐಹಿಕ ಜಗತ್ತಿನಲ್ಲಿ ಪ್ರತಿಯೊಬ್ರು ಕೂಡ ಸುಖವಾಗಿರ್ಲಿಕ್ಕೆನೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಪ್ರಯತ್ನಿಸ್ತಾ ಇದ್ದಾರೆ. ಹೀಗೆ ಸೊ ಆ ಪ್ರಯತ್ನದಿಂದ ಏನಾಗ್ತಾ ಇದೆ, ಅವರಿಗೆ ಆ ಕೆಟ್ಟ ಆಶ್ರಯದಲ್ಲಿಯೇ ಮುಂದುವರಿತಾ ಇದ್ದಾರೆ. ಸೊ ಈ ಕೆಟ್ಟ ಆಶ್ರಯ ಅನ್ನುವಂಥದ್ದು ಮತ್ತೆ ಇದನ್ನ ಶ್ರೀಲ ಪ್ರಭುಪಾದರು ಬಿಸಿಲು ಕುದುರೆಗೆ ಹೋಲಿಸಿದ್ದಾರೆ. ಸೊ ಬಿಸಿಲು ಕುದುರೆಯ ಬೆಂಬಲ ಇರುತ್ತೆ ಅಂತ ಹೇಳಿ. ಸೊ ಇದರಿಂದ ಏನಾಗುತ್ತೆ, ಈ ಎಲ್ಲಾ ಭೌತಿಕ ಪ್ರಯತ್ನಗಳು ನಮ್ದು ಏನೇನಿದಾವೋ, ಈ ಸುಖವಾಗಿರ್ಲಿಕ್ಕೆ ನಾವು ಮಾಡುವಂತ ಪ್ರಯತ್ನಗಳು ಏನೆಲ್ಲ ಇದಾವೋ ಇವು ನಮ್ಮ ಒಂದು ಏನು ಸೂಕ್ತವಾದಂತಹ ಪ್ರಜ್ಞೆ ಇರುತ್ತೋ ಅದನ್ನ ಜಾಗೃತ ಮಾಡ್ಲಿಕ್ಕೆ ಕೊಡೋದಿಲ್ಲ. ಸೊ ನಾವು ಜಾಗೃತ ಪಡಿಸ್ಕೊಳ್ಬೇಕು ಅಂತಂದ್ರೆ ಇದಕ್ಕೆ ಒಂದು ಅಭ್ಯಾಸದ ಅವಶ್ಯಕತೆ ಇದೆ. ಸೊ ಹೀಗೆ ಸೊ ಅಜ್ಞಾನದಿಂದ ಈ ಯಾವುದು ಲೌಕಿಕ ಪ್ರಯತ್ನಗಳು ಎಲ್ಲಾ ವಿಧಗಳಲ್ಲಿ ಭಂಗವಾದ್ರೂ ಅಜ್ಞಾನದಿಂದ ಅವರಿಗೆ ತಮ್ಮ ತಪ್ಪುಗಳು ಅರ್ಥವಾಗೋದಿಲ್ಲ ಅಂತ ಹೇಳ್ತಾರೆ. ಸೊ ಈ ತಪ್ಪುಗಳನ್ನ ಸರಿಪಡಿಸ್ಕೊಳ್ಬೇಕು, ಸರಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಸೊ ಈ ಸರಿ ಮಾಡ್ಕೊಳ್ಳೋದು ಎಲ್ಲಿ, ಕೃಷ್ಣ ಪ್ರಜ್ಞೆಯಲ್ಲಿ, ಮತ್ತೆ ಈ ಸಾಧನೆಯ ಮೂಲಕ, ಮತ್ತೆ ಜೊತೆಗೆ ಹಂತ ಹಂತವಾಗಿ ಅಭ್ಯಾಸ ಮಾಡುವುದರ ಮೂಲಕ, ಮತ್ತೆ ಈ ಒಂದು ಉಪದೇಶಗಳಲ್ಲಿ ತಿಳಿಸಿರುವಂತ ಎಲ್ಲ ಪಥ್ಯ ಅಂತ ಕರೀತಾರೆ. ಈಗ ಒಬ್ಬ ವೈದ್ಯ ಒಬ್ಬ ರೋಗಿಗೆ ಏನೆಲ್ಲ ಪಥ್ಯನ ಹೇಳ್ತಾನೋ ಆ ರೋಗ ಗುಣಮುಖ ಆಗ್ಲಿಕ್ಕೆ, ಸೊ ನಮಗೂ ಕೂಡ ಈ ಒಂದು ಐಹಿಕ ಅನ್ನುವಂತಹ ರೋಗ, ಭೌತಿಕ ಆಸಕ್ತಿ ಅನ್ನುವಂತಹ ರೋಗ ಗುಣಮುಖ ಆಗ್ಬೇಕು ಅಂದ್ರೆ ನಮ್ಗೆ ಪಥ್ಯ ಅವಶ್ಯಕತೆ ಇದೆ. ಆ ಪಥ್ಯ ಅವಶ್ಯಕತೆ ಈ ಉಪದೇಶಗಳ ಮೂಲಕ ನಾವು ಅವುಗಳನ್ನ ಪಡ್ಕೊಳ್ತೇವೆ. ಸೊ ಇವುಗಳನ್ನ ಪಾಲಿಸಿದರೆ ಅವೇ ನಮ್ಗೆ ಈ ಭಕ್ತಿ ಮಾರ್ಗಕ್ಕೆ ಮುಂದುವರಿಲಿಕ್ಕೆ ಇರುವಂತಹ ಪಥ್ಯಗಳು ಅಂತ ಹೇಳಿದ್ರೆ, ಈ ಐಹಿಕ ಐಕ್ಯ ಜಗತ್ತು ಎಂಬಂತ ರೋಗದಿಂದ ಹೊರಗೆ ಬರ್ಲಿಕ್ಕೆ ಇರುವಂತಹ ಪಥ್ಯಗಳು ಅನ್ನೋದನ್ನ ತಿಳಿಸ್ತಾರೆ. ಹರೇ ಕೃಷ್ಣ. ವಾಯ್ಸ್ ಕ್ಲಿಯರ್ ಇದೆಯಾ? ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಅಂತ ಬರ್ತಿದ್ದೀರಾ? ಕ್ಲಿಯರ್ ಇದೆಯಾ ಈಗ? ಎಸ್, ಓಕೆ. ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ ಎಲ್ರಿಗೂ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಈ ಶ್ರೀ ಉಪದೇಶಾಮೃತದ ವಿಷಯಗಳನ್ನ ನಾವು ಚರ್ಚೆ ಮಾಡುವಾಗ ಇದರ 3 ಭಾಗಗಳಾಗಿ ವಿಂಗಡಿಸಲಾಗಿದೆ ಅಂತ ಹೇಳಿದ್ವಿ. 1ರಿಂದ 7ನೇ ಶ್ಲೋಕಗಳನ್ನ ವೈಧಿ ಸಾಧನಾ ಭಕ್ತಿಗೆ ಭಕ್ತಿಯಾಗಿ ತೆಗೆದುಕೊಳ್ಳಲಾಗಿದೆ. ಸೊ ವೈಧಿ ಸಾಧನಾ ಭಕ್ತಿ ಅಂದ್ರೆ ಏನು ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿರುವಂತದ್ದು. ವೈಧಿ ಸಾಧನೆ ಸಾಧನಾ ಭಕ್ತಿ ಅಂದ್ರೆ ಏನು, ಯಾವುದೇ ಸದ್ಗುರುಗಳ ಆದೇಶದಂತೆ ಅಥವಾ ಧರ್ಮ ಗ್ರಂಥಗಳಲ್ಲಿ ತಿಳಿಸಿರುವಂತೆ ನಿಯಂತ್ರಕ ತತ್ವಗಳ ಅನುಷ್ಠಾನದಿಂದ ಮಾಡುವ ಭಕ್ತಿ ಸೇವೆಯನ್ನ ವೈಧಿ ಸಾಧನಾ ಭಕ್ತಿ ಅಂತ ಕರೀತಾರೆ. ಈ ಒಂದು ವೈಧಿ ಸಾಧನಾ ಭಕ್ತಿ ಅನ್ನುವಂಥದ್ದು ಅಸ್ವಾಭಾವಿಕವಾಗಿರುವಂತಹ ಭಕ್ತಿ. ಸೊ ಈ 1ರಿಂದ 7ನೇ ಶ್ಲೋಕಗಳು ಕೂಡ ನಾವು ಅಸ್ವಾಭಾವಿಕವಾಗಿರುವಂತದ್ದು, ಆದ್ರೆ ನಾವು ಇವುಗಳ ಅಭ್ಯಾಸವನ್ನ ಮಾಡಿದಾಗ ಅವುಗಳನ್ನ ನಾವು ಸ್ವಾಭಾವಿಕವಾಗಿ ಪರಿವರ್ತನೆಯನ್ನ ಮಾಡಬಹುದು. ಮತ್ತೆ 8ನೇ ಶ್ಲೋಕದಲ್ಲಿ ರಾಗಾನುಗ ಸಾಧನಾ ಭಕ್ತಿಯನ್ನ ತಿಳಿಸಲಾಗಿದೆ. ಸೊ ಹೇಗೆ ನಾವು ಸಾಧನಾ ಭಕ್ತಿಯಲ್ಲಿ 2 ವಿಧಗಳನ್ನ ಕಾಣ್ತೇವೆ, ವೈಧಿ ಸಾಧನಾ ಭಕ್ತಿ, ರಾಗಾನುಗ ಸಾಧನಾ ಭಕ್ತಿ. ಇದನ್ನ ನಾವು ಭಕ್ತಿ ರಸಾಮೃತ ಸಿಂಧುನಲ್ಲಿ ತಿಳಿದುಕೊಂಡಿದ್ವಿ. ಸೊ ಇದನ್ನ ನಾವು 8ನೇ ಶ್ಲೋಕನ ಮಾತ್ರ ಏನಂತ ಕರಿತೇವೆ, ವೈಧಿ ಸಾಧನಾ ಭಕ್ತಿ ಅಂತ ಕರೀತೇವೆ. ವೈಧಿ ಸಾಧನಾ ಭಕ್ತಿ ಅಂದ್ರೆ ಏನು, ಇದು ಕೂಡ ಸದ್ಗುರುಗಳ ಆದೇಶದಂತೆ
ಧರ್ಮ ಗ್ರಂಥಗಳಲ್ಲಿ ತಿಳಿಸಿರುವಂತೆ ನಿಯಂತ್ರಕ ತತ್ವಗಳ ಅನುಷ್ಠಾನದಿಂದ ಮಾಡುವಂತಹ ಭಕ್ತಿ ಸೇವೆಯನ್ನ ವೈದಿ ಭಕ್ತಿ ಅಂತ ಕರೀತಾರೆ. ಇದು ಸಾರಿ, ಈಗ ನಾವು ರಾಗಾನುಗ ಭಕ್ತಿ ರಾಗಾನುಗ ಭಕ್ತಿ ಡಿಸ್ಕಸ್ ಮಾಡ್ತಾ ಇದ್ದೆ. 8ನೇ ಶ್ಲೋಕ ಇರುವಂತದ್ದು ರಾಗಾನುಗ ಭಕ್ತಿ. ರಾಗಾನುಗ ಭಕ್ತಿ ಅಂತಂದ್ರೆ ಏನು? ಇಲ್ಲಿ ನಿಯಂತ್ರಕ ತತ್ವಗಳನ್ನು ಮತ್ತೆ ಕೃಷ್ಣನ ನೇರ ಸಹವರ್ತಿಗಳ ಹೆಜ್ಜೆ ಜಾಡಿನಲ್ಲಿ ನಡೆಯುವಂಥದ್ದು, ಹೆಜ್ಜೆಗಳನ್ನ ಅನುಸರಿಸುವ ಮೂಲಕ ಮಾಡುವಂತಹ ಭಕ್ತಿ ಸೇವೆಯನ್ನ ರಾಗಾನುಗ ಸಾಧನ ಭಕ್ತಿ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಕೃಷ್ಣನ ನೇರ ಸಹವರ್ತಿಗಳಿಗೆ ಒಂದು ಹೆಸರಿದೆ. ಈಗ ಇವರು ರಾಗಾನುಗ ಭಕ್ತರಾದ್ರೆ ಅವರು ರಾಗಾತ್ಮಿಕ ಭಕ್ತರು. ಯಾರು? ಕೃಷ್ಣನ ನೇರ ಸಹವರ್ತಿಗಳಿಗೆ ರಾಗಾತ್ಮಿಕ ಭಕ್ತರು ಅಂತ ಕರೀತೇವೆ. ಸೊ ಇಲ್ಲಿ ರಾಗಾನುಗ ಸಾಧನ ಭಕ್ತಿಯಲ್ಲಿ ನಾವು ಕೃಷ್ಣನ ರಾಗಾತ್ಮಿಕ ಭಕ್ತರನ್ನ ಅನುಸರಿಸುವ ಮೂಲಕ ಭಕ್ತಿ ಸೇವೆಯಲ್ಲಿ ಮುಂದುವರಿಯೋದು. ಸೊ ಅದಕ್ಕೆ ರಾಗಾನುಗ ಸಾಧನ ಭಕ್ತಿ ಅಂತ ಕರೀತಾರೆ. ಸೊ 8ನೇ ಶ್ಲೋಕ ಅದನ್ನ ತಿಳಿಸುವಂಥದ್ದು. ಸೊ ಮುಂದೆ 9ರಿಂದ 11 ಶ್ಲೋಕ ಇದು ಭಾವ ಭಕ್ತಿ ಮತ್ತೆ ಪ್ರೇಮ ಭಕ್ತಿ ಕುರಿತಾಗಿ ತಿಳಿಸುತ್ತೆ. ನೋಡೋಣ, ಇವತ್ತು ಸಮಯ ಇದ್ರೆ ನಾನು ಅದ್ರಲ್ಲಿ ಇದು 9ನೇ ಶ್ಲೋಕ ಮಾತ್ರ ತಗೊಳ್ತೇನೆ. ಯಾಕಂದ್ರೆ 9ನೇ ಶ್ಲೋಕ ಭಾವ ಭಕ್ತಿಯನ್ನ ಹೊಂದಿರುವಂತದ್ದು, ಮತ್ತೆ 10, 11 ಪ್ರೇಮ ಭಕ್ತಿಯನ್ನ ಹೊಂದಿರುವಂತದ್ದು. ಸಾಧ್ಯ ಆದ್ರೆ ಭಾವ ಭಕ್ತಿಯನ್ನ ನಾನು ಇವತ್ತಿನ ತರಗತಿಯಲ್ಲಿ ತಗೊಳ್ತೇನೆ. ಇಲ್ಲಿ ಕೃಷ್ಣ ಪ್ರಜ್ಞೆಯ ಗುರಿ ಮತ್ತೆ ತನ್ನ ಸಾಧಿಸುವ ವಿಧಾನಗಳಲ್ಲಿ ಮುನ್ನಡೆಯಲಿಕ್ಕೆ ನಾವು ಈ ಶ್ಲೋಕದಲ್ಲಿ ಏನೆಲ್ಲ ಕಲಿತ್ವಿ ಅಂತಂದ್ರೆ, ಈ 6 ವೇಗಗಳನ್ನ ನಿಯಂತ್ರಿಸೋದು ಹೇಗೆ, ಪ್ರಚೋದನೆಗಳನ್ನು ನಿಯಂತ್ರಿಸೋದು ಹೇಗೆ, ಆಮೇಲೆ ಭಕ್ತಿ ಸೇವೆಯಲ್ಲಿ ಇರುವಂತಹ 6 ಅಡೆತಡೆಗಳು ಯಾವ್ದು, ಭಕ್ತಿ ಸೇವೆಗೆ ಸಹಾಯವಾಗುವಂತಹ 6 ತತ್ವಗಳು ಯಾವ್ದು, ಮತ್ತೆ 6 ವಿಧವಾದಂತಹ ಭಕ್ತರ ನಡುವೆ ನಡೆಯಬೇಕಾದಂತಹ 6 ಪ್ರೀತಿಯ ವಿನಿಮಯಗಳು ಯಾವ್ಯಾವ್ದು, ಆಮೇಲೆ ಪ್ರಗತಿಯ ಮಟ್ಟಕ್ಕೆ ಅನುಗುಣವಾಗಿ ನಮ್ಗೆ ಹೇಗೆ ಸಂಘ ನಾವು ಮಾಡ್ಕೊಳ್ಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಆಮೇಲೆ ಶುದ್ಧ ಭಕ್ತರ ಸಂಘವನ್ನ ಮಾಡೋದು, ಮತ್ತೆ ಜೊತೆಗೆ ಇಲ್ಲಿ ನಾವು ಶ್ರೇಣಿಯನ್ನು ಕೂಡ ಕಂಡ್ಕೊಂಡ್ವಿ. ಅಂದ್ರೆ ಭಕ್ತರ ಶ್ರೇಣಿಗಳು. ಸೊ ಆಯಾ ಶ್ರೇಣಿಗಳ ಪ್ರಕಾರ ನಾವು ಸಂಘವನ್ನ ಮಾಡ್ಕೊಳ್ಬೇಕು, ಅಥವಾ ಅವರ ಜೊತೆಗೆ ಆ ತರ ವ್ಯವಹಾರ ಇರ್ಬೇಕು ಅನ್ನೋದನ್ನ ಹೇಳ್ತಾರೆ. ಸೊ ಯಾವ್ದು ಭಕ್ತರ ಶ್ರೇಣಿ? ಕನಿಷ್ಠ ಭಕ್ತ, ಮಧ್ಯಮ ಭಕ್ತ ಮತ್ತೆ ಉತ್ತಮ ಭಕ್ತ. ಆ ಕನಿಷ್ಠ ಭಕ್ತನ ಲಕ್ಷಣಗಳು ಯಾವುದು, ಮಧ್ಯಮ ಮತ್ತೆ ಉತ್ತಮ ಭಕ್ತರ ಲಕ್ಷಣಗಳು ಯಾವುದು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ವಿ. ಆಮೇಲೆ 7ನೇ ಶ್ಲೋಕದಲ್ಲಿ ಪವಿತ್ರ ನಾಮವನ್ನ ಜಪಿಸುವುದು ಹೇಗೆ, ಅಪರಾಧ ರಹಿತವಾಗಿ ನಾವು ನಾಮವನ್ನ ಜಪಿಸುವುದು ಹೇಗೆ ಅನ್ನೋದನ್ನ ತಿಳ್ಕೊಂಡ್ವಿ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಸ್ವಾಭಾವಿಕ ಭಕ್ತಿ ಸೇವೆಯ ಅಭ್ಯಾಸವನ್ನ ಹೇಗೆ ಮಾಡೋದು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಈಗ ಹೇಗೆ ವೈದಿ ಸಾಧನ ಭಕ್ತಿಯನ್ನ ಅಭ್ಯಾಸ ಮಾಡಿದಾಗ ನಾವು ಅಸ್ವಾಭಾವಿಕವಾದದನ್ನ ಸ್ವಾಭಾವಿಕವಾಗಿ ಮಾಡಬಹುದು ಅನ್ನೋದನ್ನ ನಾವು ತಿಳಿದುಕೊಂಡ್ವಿ. ಅಂದ್ರೆ ಇದು ರಾಗಾನುಗ ಸಾಧನ ಭಕ್ತಿ ಒಂದು ಸ್ವಾಭಾವಿಕವಾಗಿ ಪರಿವರ್ತನೆ ಆಗಿರುವಂತದ್ದು. ಅಂದ್ರೆ ಇದು ಒಮ್ಮೆಲೆ ಬಂದಿರುವಂತದ್ದಲ್ಲ, ಅಭ್ಯಾಸ ಮಾಡಿದ ಮೇಲೆ ಬಂದಿರುವಂತದ್ದು. ಅದಕ್ಕಾಗಿ ಇದು ಅಸ್ವಾಭಾವಿಕದಿಂದ ಸ್ವಾಭಾವಿಕವಾಗಿ ಪರಿವರ್ತನೆ ಹೊಂದಿರುವಂತದ್ದು ಅನ್ನೋದು ಇಲ್ಲಿ ಈ ಶ್ಲೋಕದಲ್ಲಿ ಶ್ರೀಲರೂಪ ಗೋಸ್ವಾಮಿಯವರು ಈ ಈ ಒಂದು ಶ್ಲೋಕವನ್ನ ಸಕಲ ಉಪದೇಶಗಳ ಸಾರ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಈ 11 ಉಪದೇಶಗಳಿದೆಯೋ ಆ ಎಲ್ಲಾ ಶ್ಲೋಕಗಳ ಸಾರವನ್ನಾಗಿ ಇದನ್ನ ಹೇಳ್ತಾರೆ. ಸೊ ಯಾರು ಅನನ್ಯ ಚಿತ್ತನಾಗಿ ಅಂತ ಹೇಳ್ತಾರೆ. ಅನನ್ಯ ಚಿತ್ತ ನ ಅನ್ಯ, ಅಂದ್ರೆ ಬೇರೆ ಯಾವುದೇ ಐಹಿಕ ವಿಷಯಕ್ಕೆ ನಾವು ವಿಚಲಿತರಾಗದೆ ಮನಸ್ಸನ್ನ ಒಂದೇ ಕಡೆಗೆ ಏಕಾಗ್ರ ಚಿತ್ತದಿಂದ ಸದಾ ಕೃಷ್ಣನ ಮೇಲೆ ಕೇಂದ್ರೀಕರಿಸಿದಾಗ ಕೃಷ್ಣನ ಬಗ್ಗೆ ಮತ್ತೆ ಅವನ ಲೀಲೆಗಳ ಸ್ಮರಣೆ, ಕೀರ್ತನೆ ಇದರಲ್ಲಿ ನಾವು ತೊಡಗೋದು ಅನ್ನೋದನ್ನ ಈ ಶ್ಲೋಕ ತಿಳಿಸುತ್ತೆ. ಅಂದ್ರೆ ಸ್ವಾಭಾವಿಕವಾಗಿ ಭಕ್ತಿ ಸೇವೆ ಅಭ್ಯಾಸ ನಾವು ಹೇಗೆ ಮಾಡೋದು? ಈ ಒಂದು ನವವಿಧ ಭಕ್ತಿ ಏನ್ ಹೇಳ್ತು? ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಾಖ್ಯಂ, ಆತ್ಮನಿವೇದನಂ. ಸೊ ಇವು ನವವಿಧ ಭಕ್ತಿಗಳು. ಸೊ ಇದನ್ನ ಯಾರು ಅನನ್ಯ ಚಿತ್ತ ಅಂದ್ರೆ ಮನಸ್ಸಿನಿಂದ ವಿಚಲಿತನಾಗದೆ ಮಾಡ್ತಾರೋ ಅವನು ಈ ಅಭ್ಯಾಸವನ್ನ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲಿ ಅನನ್ಯ ಚಿತ್ತ ಅನ್ನುವಂತಹ ಪದ ಮುಖ್ಯವಾಗಿರುವಂತದ್ದು. ಯಾಕಂದ್ರೆ ನಮ್ಮ ಮನಸ್ಸನ್ನ ಬೇರೆ ಎಲ್ಲೂ ತೊಡಗಿಸಬಾರದು ಅಂತ. ಹಾಗಾದ್ರೆ ಈ ಮನಸ್ಸಿನ ಲಕ್ಷಣ ಏನು? ಮನಸ್ಸನ್ನ ಹೇಗೆ ನಾವು ಬೇರೆ ಕಡೆಗೆ ತೊಡಗಿಸಬಾರದು? ಯಾಕೆ ಮನಸ್ಸನ್ನೇ ಇಲ್ಲಿ ತೆಗೆದುಕೊಳ್ಳಲಾಗಿದೆ? ಬೇರೆ ಪಾರ್ಟ್ಸ್ಗಳಿದೆ ದೇಹದಲ್ಲಿ, ಆದ್ರೆ ಮನಸ್ಸನ್ನೇ ಯಾಕೆ ಮುಖ್ಯವಾಗಿ ಇಲ್ಲಿ ಅನನ್ಯ ಚಿತ್ತನಾಗಿ ನಾನು ಕೃಷ್ಣನ ಮೇಲೆ ನನ್ನ ಮನಸ್ಸನ್ನ ಕೇಂದ್ರೀಕರಿಸಬೇಕು ಅನ್ನೋದನ್ನ ಹೇಳಲಾಗಿದೆ ಅನ್ನೋದನ್ನ ನಾವು ನೋಡೋಣ. ಶ್ರೀ ಉಪದೇಶಾಮೃತ ಶ್ಲೋಕ 9. ತನ್ನಾಮರೂಪ ಚರಿತಾದಿ ಸುಕೀರ್ತಿ ನಾನು
ಮೃತ್ಯೋ ಕ್ರಮೇಣ ರಸನಾ ಮನಸಿ ನಿಯೋಜ್ಯ ತಿಷ್ಟನ್ ವ್ರಜೇತದನುರಾಗಿ ಜನಾನುಗಾಮಿ ಕಾಲಂ ನಯೇದಖಿಲಂ ಇತಿ ಉಪದೇಶ ಸಾರಂ. ಕೇಳ್ಕೊಳ್ಳಿ, ಹ್ಯಾಂಡ್ ರೈಸ್ ಮಾಡಿ ಯಾರೆಲ್ಲ ಶ್ಲೋಕ ರಿಸೈಟ್ ಮಾಡೋರಿದ್ದೀರಾ. ನಾನು ಅನ್ಮ್ಯೂಟ್ ಮಾಡ್ತೇನೆ. ಶ್ರೀಪದೇಶಾಮೃತ ಶ್ಲೋಕ 8. ತನ್ನಾಮರೂಪ ಚರಿತಾದಿ ಸುಕೀರ್ತಿ ನಾನು ಸ್ಮೃತ್ಯೋ ಕ್ರಮೇಣ ರಸನಾಮನಸಿ ನಿಯೋಜ್ಯ ತಿಷ್ಟನ್ ವ್ರಜೇತದನುರಾಗಿ ಜನಾನುಗಾಮಿ ಕಾಲಂ ನಯೇದಖಿಲಂ ಇತಿ ಉಪದೇಶ ಸಾರಂ. ಅನ್ಮಿಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳ ಮಾತಾಜಿ. ಹೇಳಿ. ತನ್ನಾಮರೂಪ ಚರಿತಾದಿ ಸುಕೀರ್ತನಾನೋ ಸ್ಮೃತ್ಯೋ ಕ್ರಮೇಣ ರಸನಾ ಮನಸಿ ನಿಯೋಜ್ಯ ತಿಷ್ಟನ್ ವ್ರಜೇತದನುರಾಗಿ ಜನಾನುಗಾಮಿ ಕಾಲಂ ನಯೇದಖಿಲಮೇ ಉಪದೇಶ ಸಾರಂ. ಹರೇ ಕೃಷ್ಣ ಮಾತಾಜಿ. ಅನ್ಮಿಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ತನ್ನಾಮರೂಪ ಚರಿತಾದಿ ಸುಕೀರ್ತನಾನೋ ಸ್ಮೃತ್ಯೋ ಕ್ರಮೇಣ ರಸನಾ ಮನಸಿ ನಿಯೋಜ್ಯ ತಿಷ್ಟನ್ ವ್ರಜೇತದನುರಾಗಿ ಜನಾನುಗಾಮಿ ಕಾಲಂ ನಯೇದಖಿಲಂ ಏತ್ಯುಪದೇಶ ಸಾರಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ತನ್ನಾಮರೂಪಚರಿತಾದಿ ಸುಕೀರ್ತನಾನು ಸ್ಮೃತ್ಯೋ ಕ್ರಮೇಣ ರಸನಾಮ ಮನಸಿ ನಿಯೋಜ್ಯ ತಿಷ್ಟನ್ ವ್ರಜೇ ತದನುರಾಗಿ ಜನಾನುಗಾಮಿ ಕಾಲಂ ನಯೇ ದಖಿಲಮಿತ್ಯುಪದೇಶ ಸಾರಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಹೇಳಿ. ತನ್ನಾಮರೂಪ ಚರಿತಾದಿಸು ಕೀರ್ತನಾನು ಮೃತ್ಯೋ ಕ್ರಮೇಣ ರಸನಾಂ ನಿಯೋಜ್ಯ ತಿಷ್ಟನ್ ವ್ರಜೇತದನುರಾಗಿ ಜನಾನುಗಾಮಿ ಕಾಲಂ ನಯೇದಖಿಲಂ ಉಪದೇಶ ಸಾರಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ತನ್ನಾಮರೂಪ ಚರಿತಾದಿ ಸುಕೀರ್ತನಾನು ಸ್ಮೃತ್ಯೋ ಕ್ರಮೇಣ ರಸನಾ ಮನಸಿ ನಿಯೋಜ್ಯ ತಿಷ್ಟನ್ ವ್ರಜೇತದನುರಾಗಿ ಜನಾನುಗಾಮಿ ಕಾಲ ನಯೇದಖಿಲಂ ಇತ್ಯುಪದೇಶ ಸಾರಂ. ಹರೇ ಕೃಷ್ಣ ಮಾತಾಜಿ. ತನ್ನಾಮರೂಪ ಚರಿತಾದಿ ಸುಕೀರ್ತನಾನು ಸ್ಮೃತ್ಯೋ ಕ್ರಮೇಣ ರಸನಾ ಮನಸಿ ನಿಯೋಜ್ಯ ತಿಷ್ಟನ್ ವ್ರಜೇತದನುರಾಗ ಜನಾನುಗಾಮಿ ಕಾಲಂ ನಯೇದಖಿಲಂ ಇತ್ಯುಪದೇಶ ಸಾರಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅನ್ಮಿಟ್ ಮಾಡ್ಕೋಬೇಕು ಬೇಗ. ಹರೇ ಕೃಷ್ಣ ಮಾತಾಜಿ. ತನ್ನಾಮರೂಪ ಚರಿತಾದಿ ಸುಕೀರ್ತನಾನು ಮೃತ್ಯೋ ಕ್ರಮೇಣ ರಸನಾ ಮನಸಿ ನಿಯೋಜ್ಯ ತಿಷ್ಟನ್ ವ್ರಜೇತದನುರಾಗಿ ಜನಾನುಗಾಮಿ ಕಾಲಂ ನಯೇದಖಿಲಂ ಇತ್ಯುಪದೇಶ ಸಾರಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 8. ತನ್ನಾಮರೂಪ ಚರಿತಾದಿ ಸುಕೀರ್ತನಾನು ಸ್ಮೃತ್ಯೋ ಕ್ರಮೇಣ ರಸನಾ ಮನಸಿ ನಿಯೋಜ್ಯ ತಿಷ್ಟನ್ ವ್ರಜೇತದನುರಾಗಿ ಜನಾನುಗಾಮಿ ಕಾಲಂ ನಯೇದಖಿಲಂ ಇತ್ಯುಪದೇಶ ಸಾರಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಓಕೆ, ಉಳಿದ ಮಾತಾಜಿಗಳಿಗೆ ಪ್ರಭುಜಿಗಳಿಗೆ ನಾನು ನೆಕ್ಸ್ಟ್ ಇದು 9ನೇದು ಶ್ಲೋಕ ಬರುತ್ತಲ್ಲ ಆವಾಗ ನಿಮ್ಗೆ ಅವಕಾಶ ಕೊಡ್ತೇನೆ. ನೀವು ಹ್ಯಾಂಡ್ ರೈಸ್ ಮಾಡೇನೆ ಇದು. ಹರೇ ಕೃಷ್ಣ. ಓಕೆ, ಆಶಾ ಶೆಟ್ಟಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ.
ಅನುವಾದ: ಸಕಲ ಉಪದೇಶದ ಸಾರವೆಂದರೆ ಮಾನವನು ತನ್ನ ಪೂರ್ಣ ಸಮಯವನ್ನು, ಅಂದರೆ ದಿನದ 24 ಗಂಟೆಗಳನ್ನು ಭಗವಂತನ ಪುಣ್ಯನಾಮ, ಅವನ ದಿವ್ಯ ರೂಪ, ಗುಣಗಳು ಮತ್ತು ನಿತ್ಯ ಲೀಲೆಗಳ ಸ್ಮರಣೆ ಮತ್ತು ಕೀರ್ತನೆಯಲ್ಲಿ ಕಳೆಯಬೇಕು. ಈ ರೀತಿಯಲ್ಲಿ ಮಾನವನು ತನ್ನ ನಾಲಗೆ ಮತ್ತು ಮನಸ್ಸುಗಳನ್ನು ತೊಡಗಿಸಬೇಕು. ಹೀಗೆ ಅವನು ವ್ರಜದಲ್ಲಿ, ಗೋಲೋಕ ವೃಂದಾವನ ಧಾಮದಲ್ಲಿ ವಾಸಿಸುತ್ತಾ ಭಕ್ತರ ಮಾರ್ಗದರ್ಶನದಲ್ಲಿ ಕೃಷ್ಣನ ಸೇವೆ ಮಾಡಬೇಕು. ಭಗವಂತನ ಭಕ್ತಿ ಸೇವೆಯಲ್ಲಿ ಅತಿಯಾಗಿ ಅನುರಕ್ತರಾಗಿರುವ ಭಗವಂತನ ಪ್ರೀತಿಗೆ ಪಾತ್ರರಾದ ಭಕ್ತರ ಹಾದಿಯಲ್ಲಿ ನಡೆಯಬೇಕು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇದು ಒಂದು ಸಕಲ ಉಪದೇಶಗಳ ಸಾರವಾಗಿದೆ. ಯಾಕೆ ಸಕಲ ಉಪದೇಶಗಳ ಸಾರವಾಗಿದೆ? ಯಾಕಂದ್ರೆ ಈಗಾಗಲೇ ನಾವು ಮೊದಲನೇ ಶ್ಲೋಕದಿಂದ ಕಲಿಯುವಾಗ ನಿಯಂತ್ರಣ ಅಂತ ಹೇಳಿದ್ವಿ. ಚಟುವಟಿಕೆಗಳನ್ನ ನಿಯಂತ್ರಣ ಮಾಡ್ಬೇಕು, ಚಟುವಟಿಕೆಗಳನ್ನ ತ್ಯಜಿಸ್ಬೇಕು, ಯಾವ ಚಟುವಟಿಕೆಗಳನ್ನ ನಾವು ಬೆಳೆಸ್ಕೊಳ್ಬೇಕು, ಹೇಗೆ ನಾವು ಚಾಂಟಿಂಗ್ ಮಾಡ್ಬೇಕು, ಹೇಗೆ ವೈಷ್ಣವರೊಂದಿಗೆ ನಾವು ವ್ಯವಹಾರವನ್ನ ಮಾಡ್ಬೇಕು, ಮತ್ತೆ ಹೇಗೆ ನಾವು ವೈಷ್ಣವರನ್ನ ನೋಡ್ಬಾರ್ದು, ಮತ್ತೆ ಸುಮ್ಮನೆ ನಾವು ನಾಮ ಜಪವನ್ನ ಮಾಡೋದ್ರಿಂದ ಅದನ್ನ ನಾವು ಚಾಲಿತವಾಗಿ ನಾವು ಅದನ್ನ ಸ್ವಾಭಾವಿಕವಾಗಿ ರೂಪಾಂತರಗೊಳಿಸ್ಕೊಳ್ಬಹುದು ಅನ್ನೋದನ್ನ ಎಲ್ಲ ನಾವು ಕಲ್ತ್ವಿ. ಯಾಕೆ ಇದನ್ನೆಲ್ಲ ಮಾಡೋದಕ್ಕೆ ಕಾರಣ ಏನು? ಅಲ್ಲಿ ಕೊಟ್ಟಿದಾರಂತೆ ಮಾಡೋದಾ? ಇಲ್ಲ. ಸೊ ಇವುಗಳ ಎಲ್ಲಕ್ಕೂ ಕೂಡ ಮುಖ್ಯವಾದಂತಹ ಗುರಿ ಇದೆ. ಆ ಮುಖ್ಯವಾದ ಗುರಿಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ಈ ಎಲ್ಲ ಉಪದೇಶಗಳ ಸಾರ. ಯಾಕೆ ಇವುಗಳನ್ನ ಮಾಡ್ಬೇಕು, ಪಾಲನೆ ಮಾಡ್ಬೇಕು? ಇದಕ್ಕೆ ಏಕೈಕ ಮಾರ್ಗ, ಇದಕ್ಕೆ ಇರುವಂತಹ ಏಕೈಕ ಉದ್ದೇಶ ಯಾವುದು ಅಂದ್ರೆ ಇದೆ, ಸಕಲ ಉಪದೇಶಗಳ ಸಾರ. ಮಾನವನು ಹೇಗಿರ್ಬೇಕು? ತನ್ನ ಸಂಪೂರ್ಣ ಸಮಯ ಹೇಗಿರುತ್ತೆ? ಭೌತಿಕ ಜಗತ್ತಿನಲ್ಲಿ ಇರುವಂತಹ ಸಮಯವನ್ನ ನಾವು ನೋಡಿದಾಗ ದಿನದಲ್ಲಿ 24 ಗಂಟೆಗಳಿರುತ್ತೆ. 24 ಗಂಟೆಗಳನ್ನು ಕೂಡ ನಾವು ಭಗವಂತನ ಪುಣ್ಯ ನಾಮ ರೂಪ ಲೀಲೆ ಗುಣ ಮತ್ತೆ ಅವನ ಪರಿಕರಗಳನ್ನ ಸ್ಮರಣೆ ಕೀರ್ತನೆ ಮಾಡುವುದರಲ್ಲಿ ಕಳೆಯಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಸೊ ಹಾಗಂತ ಹೇಳಿ ಕೀರ್ತನೆ ಮಾಡ್ತಾ ಕೂಡೋದಾ? ಇಲ್ಲ, ನಾವು ಈ ಪ್ರವಚನ ಕೇಳ್ತಾ ಇದ್ದೇವೆ, ಭಗವಂತನ ಕುರಿತು ನಾವು ಕೇಳ್ತಾ ಇದ್ದೇವೆ, ಅವನ ಸ್ಮರಣೆ ನಮ್ಗೆ ಬರ್ತಾ ಇರುತ್ತೆ, ಲೀಲೆಗಳ ಕುರಿತು ನಾವು ಕೇಳ್ತೇವೆ. ಸೊ ಒಂದಿಲ್ಲ ಒಂದು ರೀತಿಯಿಂದ ನಾವು ಮಾಡ್ತಾ ಇರ್ತೇವೆ. ಸೊ 24 ಗಂಟೆಗಳಲ್ಲಿ ನಾವು 8 ಗಂಟೆ ನಾವು ನಿದ್ರೆ ಮಾಡ್ತೀವಲ್ಲ ಅಂತಂದಾಗ, ಈ 8 ಗಂಟೆನ ಹೊರತುಪಡಿಸಿ ನೀವು ಉಳಿದ ಏನು 24 ಗಂಟೆಯಲ್ಲಿ ನೀವು ಮಾಡ್ತಿರೋ ಅದೆಲ್ಲವೂ ಕೂಡ ನಿಮ್ಮ ರಾತ್ರಿಯ ನಿದ್ದೆ ಮೇಲೆ ಪ್ರಭಾವವನ್ನ ಬೀರುತ್ತೆ, ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನ ಬೀರುತ್ತೆ. ಸೊ ನೀವು ಉಳಿದ 24 ಗಂಟೆಗಳನ್ನ ಹೊರತುಪಡಿಸಿ ಉಳಿದ ಸಮಯವನ್ನ ನೀವು ಭಗವಂತನ ಶ್ರವಣದಲ್ಲಿ ಕಳೆದಾಗ, ಭಗವಂತನ ಪುಣ್ಯ ನಾಮ ರೂಪ ಲೀಲೆಗಳ ಕೀರ್ತನೆಯಲ್ಲಿ ತೊಡಗಿದಾಗ, ಸೊ ಅದೇ ನಿಮ್ಮ ರಾತ್ರಿ ಸಮಯದಲ್ಲೂ ಕೂಡ ಮನಸ್ಸು ಅದನ್ನ ಮನನವನ್ನ ಮಾಡ್ತಾ ಇರುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಸೊ ಈ ರೀತಿಯಾಗಿ ಮಾನವ ತನ್ನ ನಾಲಿಗೆಯ ಮೇಲೆ ಮತ್ತೆ ತನ್ನ ಮತ್ತು ಮನಸ್ಸುಗಳನ್ನ ತೊಡಗಿಸ್ಕೊಳ್ಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಯಾಕೆ ನಾಲಿಗೆ ಮತ್ತೆ ಮನಸ್ಸನ್ನೇ ಹೇಳ್ತಾ ಇದ್ದಾರೆ, ಉಳಿದ ಇಂದ್ರಿಯಗಳನ್ನ ಯಾಕೆ ಇಲ್ಲಿ ಹೇಳ್ತಾ ಇಲ್ಲ? ಯಾಕೆ ಅನ್ನೋದಿಗೆ ಈಗ ಗೊತ್ತು ನಿಮ್ಗೆ, ನಮ್ಮ ದೇಹದಲ್ಲಿ 3 ತರದ ಅಂಗಗಳಿದೆ. ಸೊ ಒಂದು ಸ್ಥೂಲ ದೇಹ, ಸೂಕ್ಷ್ಮ ದೇಹ ಮತ್ತೆ ಲಿಂಗ ದೇಹ ಅನ್ನುವಂಥದ್ದು. ಸ್ಥೂಲ ದೇಹ ಇದರಿಂದ ಆಗಿರುವಂತದ್ದು ಗೊತ್ತು ನಿಮ್ಗೆ, ಪಂಚಭೂತಗಳಿಂದ. ಮತ್ತೆ ಈ ನಮ್ಮ ಒಂದು ಸೂಕ್ಷ್ಮ ದೇಹ ಆಗಿರುವಂಥದ್ದು ಮನಸ್ಸು, ಬುದ್ಧಿ, ಅಹಂಕಾರದಿಂದ. ಈ ಮನಸ್ಸು ಅನ್ನುವಂಥದ್ದು ಈ ಸ್ಥೂಲದಲ್ಲಿ ಮೊದಲನೇ ಹಂತದಲ್ಲಿರುವಂಥದ್ದು. ಅಂದ್ರೆ ಸೂಕ್ಷ್ಮತೆಗಿಂತ ಸೂಕ್ಷ್ಮತೆಯಲ್ಲಿ ನಾವು ನೋಡಿದಾಗ ಮನಸ್ಸಿಗಿಂತ ಬುದ್ಧಿ ಸೂಕ್ಷ್ಮ, ಬುದ್ಧಿಗಿಂತ ಅಹಂಕಾರ ಸೂಕ್ಷ್ಮ. ಸೊ ಹೀಗೆ ಸೂಕ್ಷ್ಮವಾದಂಥದ್ದು ಈ ಸ್ಥೂಲ ಸೂಕ್ಷ್ಮದ ಮಧ್ಯೆ ಇರುವಂತಹ ಈ ಫಸ್ಟ್ ಈ ಸ್ಥೂಲ ಇಂದ್ರಿಯಾನೇ ಈ ಮನಸ್ಸು ಆಗಿರೋದ್ರಿಂದ ಈ ಮನಸ್ಸನ್ನ ನಾವು ಹತೋಟಿಯಲ್ಲಿ ಇಟ್ಕೋಬೇಕು ಅನ್ನೋದನ್ನ ಹೇಳ್ತಾರೆ. ಮತ್ತೆ ನಾಲಿಗೆ ಯಾಕೆ ಅಂತ ಹೇಳ್ತಾರೆ ಅಂದ್ರೆ, ಇನ್ನೊಂದು ಮನಸ್ಸಿನ ಕೂಡ ಇನ್ನೂ ವಿವರಣೆ ಕೊಡ್ತೇನೆ. ನಾಲಿಗೆ ಯಾಕೆ ಅಂತ ಹೇಳ್ತಾರೆ ಅಂದ್ರೆ, ಸ್ಥೂಲ ಶರೀರದಲ್ಲಿ ಮುಖ್ಯವಾಗಿ ನಮ್ಮ ದೇಹದಲ್ಲಿ 3 ಗುಣಗಳ ಪ್ರಭಾವ ಬೀರ್ಬೇಕು ಅಥವಾ ಅದರ ಪ್ರಭಾವ ಹೆಚ್ಚು ಕಡಿಮೆ ಆಗ್ಬೇಕು ಅಂತಂದ್ರೆ ಅದಕ್ಕೆ ಕಾರಣ ಈ ನಾಲಿಗೆ. ನಾವು ನಾಲಿಗೆಯಲ್ಲಿ ಏನ್ ಹಾಕ್ತಿವೋ ಆ ತರದ ಆಹಾರವನ್ನ ನಮ್ಮ ಹೊಟ್ಟೆ ಗ್ರಹಿಸುತ್ತೆ. ಮತ್ತೆ ಅದು ಈ ಒಂದು ಸಣ್ಣ ಕರಳು, ದೊಡ್ಡ ಕರಳು ಅದೆಲ್ಲ ಹೀರ್ಕೊಂಡು ಅದೇ ತರದ ಒಂದು ಪೋಷಣೆ ನಮ್ಮ ಬುದ್ಧಿಗೆ ಕೊಡೋದ್ರಿಂದ, ಅದೇ ಮನಸ್ಸಿಗೆ ಕೊಡೋದ್ರಿಂದ ಇವುಗಳ ಮೇಲೆ ಅದು ಪ್ರಭಾವನ ಬೀರ್ತಾ ಇರುತ್ತೆ, ನಾಲಿಗೆ ಮನಸ್ಸಿನ ಮೇಲೆ, ಬುದ್ಧಿಯ ಮೇಲೆ. ಅದಕ್ಕೋಸ್ಕರ ನಾಲಿಗೆ ಅನ್ನೋದನ್ನ ನಾವು ತುಂಬಾನೇ ಹಿಡಿತದಲ್ಲಿ ಇಟ್ಕೊಳ್ಬೇಕಾಗಿರುವಂತದ್ದು. ಅದಕ್ಕಾಗಿ ಸಾತ್ವಿಕವಾದಂತಹ ಆಹಾರವನ್ನ ನಾವು ತಗೊಳ್ಬೇಕು ಅನ್ನೋದನ್ನ ಹೇಳ್ತಾರೆ. ಮತ್ತೆ ಜೊತೆಗೆ ಸಾತ್ವಿಕವಾದದ್ದಷ್ಟೇ ಅಲ್ಲ, ನಾವು ಆಹಾರವನ್ನ
ಅಭಕ್ತರು ಮಾಡಿರುವಂತಹ ಆಹಾರ ಅಥವಾ ಭೌತಿಕ ಜಗತ್ತಿನಲ್ಲಿ ವ್ಯವಹಾರಿಕರು ಮಾಡಿರುವಂತಹ ಆಹಾರ. ವ್ಯವಹಾರಿಕರು ಅಂತಂದ್ರೆ ಹೋಟೆಲ್ಸ್ ಇವೇನ ನಾವು ಹೋಗ್ತೀವೋ ಅದಕ್ಕೆ ಅಂದ್ರೆ ವ್ಯಾಪಾರಸ್ಥರು, ವ್ಯವಹಾರಕ್ಕಾಗಿ ಅವರು ಆ ಆಹಾರವನ್ನ ತಯಾರಿಸಿ ಕೊಡುವಂಥದ್ದು. ಹೀಗೆ ಆ ನಾಲಿಗೆಯ ಮೇಲೆ ಇತರರು ಮಾಡಿರುವಂತಹ ಆಹಾರವನ್ನ, ಅಭಕ್ತರು ಮಾಡಿರುವಂತಹ ಆಹಾರವನ್ನ ನಾವು ಸೇವನೆ ಮಾಡಬಾರ್ದು ಅನ್ನೋದನ್ನ ಇಲ್ಲಿ ತಿಳಿಸುತ್ತೆ. ಈಗ ಯಾಕೆ ಆಹಾರಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ? ಅಭಕ್ತರು ಮಾಡಿದ್ರೆ ಏನಾಗತ್ತೆ ಅಂದ್ರೆ, ಈಗ ಒಂದು ಆಹಾರದಲ್ಲಿ ಸಿದ್ಧತೆ ಮಾಡ್ಬೇಕು ಅಂದ್ರೆ 2 ತರನಾದಂತಹ ಆಹಾರಗಳನ್ನ ನಾವು ಕಾಣ್ತೇವೆ. ಒಂದು ಬೇಯಿಸಿದಂತಹ ಆಹಾರ, ಇನ್ನೊಂದು ಬೇಯಿಸದೇ ಇರುವಂತಹ ಆಹಾರ, ಮತ್ತೆ ಇನ್ನೊಂದು ಇನ್ನೊಂದು ಏನ್ ಹೇಳ್ತೇವೆ ನಾವು, ಹಣ್ಣು ಹಂಪಲುಗಳು ಅಂದ್ರೆ ನಿಸರ್ಗದಿಂದ ನೇರವಾಗಿ ಬಂದಿರುವಂತದ್ದು ನಮಗೆ. ಹೀಗೆ ಆಹಾರಗಳನ್ನ ನಾವು ಶ್ರೇಣಿಯನ್ನಾಗಿ ಮಾಡ್ತೇವೆ. ಈಗ ಹಣ್ಣುಗಳನ್ನು ಕೂಡ ನಮ್ಗೆ ವ್ಯಾಪಾರಸ್ಥರು ಕೊಡ್ತಾರಲ್ವಾ, ಮತ್ತೆ ಅವಾಗ ಕೂಡ ನಾವು ಅವರಿಂದ ತಗೊಳ್ಬಾರ್ದಾ ಅಂತ ನೀವು ಸಾಮಾನ್ಯವಾಗಿ ಕೇಳ್ತೀರಾ. ಆದ್ರೆ ಇಲ್ಲಿ ನಿಸರ್ಗದಿಂದ ಬಂದಿರುವಂತಹ ಹಣ್ಣುಗಳನ್ನ ಅಥವಾ ವ್ಯಾಪಾರಸ್ಥ ಅವುಗಳನ್ನ ಮಾಡಿದಾಗ ಅದು ವ್ಯವಹಾರದಿಂದನೇ ಕೂಡಿರುವಂತದ್ದು. ಅದನ್ನ ತಗೊಂಡಾಗ ಅದರಲ್ಲಿ ಅವನ ಕಾನ್ಸಿಯಸ್ನೆಸ್ ಇರಲ್ಲ, ಯಾಕಂದ್ರೆ ಅದು ಪ್ರಕೃತಿಯಿಂದ ನೇರವಾಗಿ ಬಂದಿರುವಂತದ್ದು. ಆ ಕಾನ್ಸಿಯಸ್ನೆಸ್ ಅಂದ್ರೆ ಏನು ಅಂದ್ರೆ, ಇಲ್ಲಿ ನಮ್ಗೆ ಬೇಯಿಸಿದ ಆಹಾರದಲ್ಲಿ ಅದರ ಒಂದು ಪ್ರಭಾವ ಗೊತ್ತಾಗುತ್ತೆ. ಬೇಯಿಸಿದ ಆಹಾರದಲ್ಲಿ ಬೇಯಿಸಿದ ಆಹಾರ ಯಾಕೆ ಹೇಳ್ತೇವೆ ನಾವು? ಒಂದು ಆಹಾರ ಅಗ್ನಿಯ ಜೊತೆ ಬೆರೆತಾಗ, ಅಗ್ನಿಯ ಪ್ರಕ್ರಿಯೆಯಲ್ಲಿ ಬೆರೆತಾಗ ಅದಕ್ಕೆ ನಾವೇನಂತ ಕರಿತೇವೆ? ಬೇಯಿಸಿದ ಆಹಾರ ಅಂತ ಕರಿತೇವೆ. ಒಬ್ಬ ವ್ಯಕ್ತಿ ಅಗ್ನಿಯ ಮುಂದ್ಗಡೆ ನಿಂತ್ಕೊಂಡು ಆಹಾರವನ್ನ ಸಿದ್ಧ ಮಾಡುವಾಗ ಅವನ ಚೇತನ ಆ ಅಗ್ನಿಯಲ್ಲಿ ಹೋಗುತ್ತೆ. ಆ ಅಗ್ನಿಯಲ್ಲಿ ಹೋಗಿ ಆ ಅಗ್ನಿ ಏನು ಹತ್ಕೊಂಡಿರುತ್ತೋ ಆ ಆಹಾರದಲ್ಲಿ ಬೆರೆಯುತ್ತೆ ಅವನ ಚೇತನ. ಯಾರು ಆಹಾರ ಸಿದ್ಧ ಮಾಡ್ತಾ ಇರ್ತಾರೋ ಅವನ ಚೇತನ. ಸೊ ಹಾಗಾಗಿ ಆ ಚೇತನ, ಯಾವ ವ್ಯಕ್ತಿ ಆಹಾರ ತಯಾರಿಸ್ತಾ ಇರ್ತಾನೋ ಅವನ ಚೇತನ ಅಲ್ಲಿ ಹೋಗಿರೋದ್ರಿಂದ ಅದನ್ನ ಯಾರು ತಗೊಳ್ತಾರೋ, ಸೊ ಅದು ಆ ಅಭಕ್ತ ಮಾಡಿದಂತ ಚೇತನ ಆ ಭಕ್ತನಿಗೆ ಬಂದ್ಬಿಡುತ್ತೆ. ಮತ್ತೆ ಹಂತ ಹಂತವಾಗಿ ಅವನಿಗೆ ಈ ಒಂದು ಭಕ್ತಿಯಲ್ಲಿ ಏರುಪೇರು ಆಗೋ ಸಾಧ್ಯತೆಗಳಿರುತ್ತೆ. ಅದಕ್ಕೋಸ್ಕರ ಆ ಒಂದು ಅವಕಾಶವನ್ನ ನಾವು ಭಕ್ತರು ಕೊಡಬಾರ್ದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅದಕ್ಕೊಂದು ಉದಾಹರಣೆಯನ್ನ ಹೇಳೋದಾದ್ರೆ, ಒಂದು ಇದು ನಡೆದಿರುವಂತಹ ಘಟನೆ. ಒಬ್ಬ ಭಕ್ತಳು ಮನೆಯಲ್ಲಿ ಸಂಕೀರ್ತನವನ್ನ ಏರ್ಪಡಿಸಿರ್ತಾಳೆ, ಪ್ರವಚನವನ್ನ ಏರ್ಪಡಿಸಿರ್ತಾಳೆ. ಒಬ್ಬ ದೊಡ್ಡ ಗುರುಗಳು, ಆಧ್ಯಾತ್ಮಿಕ ಗುರುಗಳು ಅವ್ರ ಮನೆಗೆ ಬಂದ್ಬಿಟ್ಟು ಪ್ರವಚನವನ್ನ ಕೊಡ್ತಾರೆ. ಹೋಗೋ ಸಮಯದಲ್ಲಿ ನೀವು ಪ್ರಸಾದವನ್ನ ಸ್ವೀಕರಿಸಬೇಕು ಅಂತ ಹೇಳಿದಾಗ, ಒತ್ತಾಯ ಮಾಡಿದಾಗ ಅವರು ಆ ಪ್ರಸಾದವನ್ನ ಸ್ವೀಕರಿಸ್ತಾರೆ. ಪ್ರಸಾದವನ್ನ ಸ್ವೀಕರಿಸಿ ಅವ್ರಿಗೆ ಮನೆಗೆ ಹೋದ್ಮೇಲೆ ಅವ್ರಿಗೆ ರಾತ್ರಿ ಹೊತ್ತು ಕೆಟ್ಟದಾದಂತ ಕನಸುಗಳು ಬೀಳುತ್ತೆ. ಒಬ್ರು ಯಾರು ಚೂರಿ ತಗೊಂಡು ಹಿಂದೆ ಓಡ್ತಾ ಇರುವಂತದ್ದು, ಚೂರಿ ತಗೊಂಡು ಅವರನ್ನ ಹೊಟ್ಟೆಗೆ ಹಾಕಿರುವಂತದ್ದು. ಸೊ ಇವೆಲ್ಲಾ ಕೆಟ್ಟ ಒಂದು ಆಯುಧದಿಂದ ಮಾಡಿದಂತ ಒಂದು ಮಾರಕ ಹತ್ಯೆಯ ಒಂದು ಕನಸು ಅವ್ರಿಗೆ ಬೀಳ್ತಾ ಇರುತ್ತೆ. ಅವರು ನೆಕ್ಸ್ಟ್ ಡೇ ಯಾರು ಭಕ್ತಳ ಮನೆಗೆ ಹೋಗಿದ್ರು ಆ ಭಕ್ತಳಿಗೆ ಕಾಲ್ ಮಾಡ್ತಾರೆ. ಯಾಕೆ ನನ್ಗೆ ಈ ತರ ಆಗ್ತಾ ಇದೆ, ಏನು ಇದಕ್ಕೆ ನೀವು ಆಹಾರ ನೀವೇ ಸಿದ್ಧ ಮಾಡಿದ್ರಾ, ಮತ್ತೆ ಅಥವಾ ಯಾರಾದ್ರೂ ಸಿದ್ಧ ಮಾಡಿದ್ರ, ಅದನ್ನ ದಯವಿಟ್ಟು ತಿಳಿಸಿ ಅಂತ ಹೇಳಿದಾಗ, ಇಲ್ಲ ನಾನೇ ಮಾಡಿದ್ದೆ, ನಾನೇ ಅದಕ್ಕೆ ಉಸ್ತುವಾರಿಯನ್ನ ತೆಗೆದುಕೊಂಡಿದ್ದೆ, ಕೇವಲ ನನ್ನ ಮೇಡ್ ಅಂದ್ರೆ ನನ್ನ ಕೆಲಸದವಳು ನನಗೆ ಸಹಾಯವನ್ನ ಮಾಡ್ತಾ ಇದ್ಲು ಅಂತ ಅವ್ರು ಹೇಳ್ತಾರೆ. ಸೊ ನಿಮ್ಮ ಅವಳು ಕೆಲಸದವಳು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾರಾ ಅಂತ ಹೇಳಿದಾಗ, ಇಲ್ಲ ಅವಳು ಇದ್ದಾಳೆ, ಆದ್ರೆ 2 ರೌಂಡ್ ಅವಳು ಚಾಂಟಿಂಗ್ ಮಾಡ್ತಾಳೆ, ಅದಕ್ಕೋಸ್ಕರ ಅವಳು ಇತರೆ ಸಣ್ಣ ಪುಟ್ಟ ಕೆಲಸಕ್ಕೆ ಅವಳನ್ನ ನೇಮಿಸಿರುವಂತದ್ದು ಅಂತ. ಸೊ ನಾನು ಇಲ್ಲಿ ಪ್ರವಚನ ನಡೆದಾಗ ಮತ್ತೆ ಮನೆಯಲ್ಲಿ ಭಕ್ತರು ಬಂದಾಗ ನಾನು ಆ ಕೆಲಸದಲ್ಲಿ ನಿರತಳಾಗಿದ್ದಾಗ ಅಡುಗೆ ಮನೆಯಲ್ಲಿ ಹೋಗ್ಲಿಕ್ಕಾಗಿಲ್ಲ, ಅದಕ್ಕೋಸ್ಕರ ನಾನು ಅವಳನ್ನ ಕೇಳಿ ನೋಡ್ತೇನೆ, ಅವಳು ಏನಾದ್ರೂ ಅಲ್ಲಿ ಮತ್ತೆ ಯಾರಾದ್ರೂ ಬಂದು ಆಹಾರ ಸಿದ್ಧ ಮಾಡಿದಾರೋ ಏನೋ ನಾನು ಕೇಳಿ ನಿಮ್ಗೆ ತಿಳಿಸ್ತೀನಿ ಅಂತ ಹೇಳ್ತಾಳೆ. ಸೊ ಅವಾಗ ಆ ಭಕ್ತಳು ಅವಳ ಕೆಲಸದವಳಿಗೆ ಜೊತೆಗೆ ಮಾತಾಡ್ತಾಳೆ. ಸೊ ಆಹಾರ ನೀನೇ ಸಿದ್ಧ ಮಾಡಿದ್ದೀಯಾ ಅಥವಾ ಯಾರಾದ್ರೂ ಮಾಡಿದ್ರಾ ಅಂತ ಕೇಳಿದಾಗ ಅವಳು ಪ್ರಾಮಾಣಿಕಳಾಗಿರ್ತಾಳೆ. ಹೌದು ನಾನು ಮಾಡಿದ್ದೆ, ಆದ್ರೆ ಅದೇ ಸಮಯದಲ್ಲಿ ನನ್ನ ಗಂಡ ಅದೇ ತಾನೇ ಅವನು ಜೈಲಿಂದ ಅವನಿಗೆ ಬಿಡುಗಡೆ ಸಿಕ್ಕು ಅವನು ಬಂದಿದ್ದ. ಸೊ ಅವನು ಸ್ವಲ್ಪ ಕೃಷ್ಣ ಪ್ರಜ್ಞೆಯಲ್ಲಿ ಬಂದು ಭಕ್ತನಾಗ್ಲಿ, ಈ ಎಲ್ಲ ಕೆಟ್ಟ ಕೆಲಸಗಳನ್ನ ಬಿಡ್ಲಿ ಅನ್ನೋಕೋಸ್ಕರ ನಾನು ಅವನನ್ನ ಒಪ್ಪಿಕೊಂಡು ನಾನು ಸೇವೆ ಮಾಡ್ತೀನಿ ಅಂತ ಹೇಳಿದಾಗ, ಅವರು ಮೊದಲು ಮಿಠಾಯಿ ಅಂಗಡಿಯಲ್ಲಿ ಕೆಲಸ ಮಾಡುವವರಾಗಿದ್ರು. ಆ ಮಿಠಾಯಿ ಅಂಗಡಿಯಲ್ಲಿ ಕೆಲವೊಂದು ಗೊಂದಲಗಳಾಗಿ, ಕೆಲವೊಂದು ಸಮಸ್ಯೆ ಆಗಿ ಆ ಮಿಠಾಯಿ ಅಂಗಡಿಯ ಮಾಲಕನೇ ಚೂರಿಯಿಂದ ಅವನು ಕೊಂದು ಜೈಲಿಗೆ ಹೋಗಿದ್ನಂತೆ. ಹೀಗೆ ಅವನು
ಅದನ್ನೆಲ್ಲ ಅಂದ್ರೆ ಪಾಶ್ಚಾತ್ತಾಪ ಪಟ್ಟ ಅವನು, ತಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ ತಪ್ಪು ಮಾಡೇ ಸೇವೆ ಮಾಡ್ಲಿಕ್ಕೆ ಬಂದವನು, ಅವನು ಪ್ರಾಮಾಣಿಕವಾಗಿ ಬಂದವನು. ಆದ್ರೂ ಕೂಡ ಅವನು ಇನ್ನ ಯಾವುದೇ ಅಭ್ಯಾಸ ಮಾಡಿಲ್ದೆ ಇರೋದ್ರಿಂದ ಅವನು ಅದೇನು ಸಿದ್ಧ ಮಾಡಿದ ಆಹಾರ ಇತ್ತು ಅದು ತನ್ನಿಂತಾನೆ ಆ ಒಂದು ಅಗ್ನಿಯಲ್ಲಿ ಆ ಒಂದು ಕಾನ್ಸಿಯಸ್ನೆಸ್, ಪ್ರಜ್ಞೆ ಏನಂತ ಹೇಳ್ತೇವೆ, ಬೆರೆತು ಹೋಯ್ತು. ಸೊ ಆ ಪ್ರಜ್ಞೆ ಎಷ್ಟು ಪ್ರಭಾವನ ಬೀರ್ತು ಅನ್ನೋದನ್ನ ನಾವ್ ಇಲ್ಲಿ ನೋಡ್ಬೋದು. ಅದಕ್ಕಾಗಿ ಅಗ್ನಿಯ ಜೊತೆಗೆ ಬೆರೆತಂತಹ ಆಹಾರವನ್ನ ನಾವು ಬಹಳ ಯೋಚನೆ ಮಾಡಿ ತಕ್ಕದ್ದು. ಮನೆಯಲ್ಲಿ ಇರುವುದೇ ಆಹಾರ ಆಗಿರ್ಬಹುದು, ಹೊರಗಡೆ ಇದ್ದಂತ್ರಿ ನಾವು ತಿನ್ಲೇಬಾರ್ದು. ಮನೆಯಲ್ಲಿ ಇರುವಂತ ಆಹಾರನು ಕೂಡ ನಾವು ಯೋಚನೆ ಮಾಡಿ ತಿನ್ಬೇಕು ಅನ್ನೋದನ್ನ. ಸೊ ಹಾಗಾಗಿ ನಾಲಿಗೆ ಅನ್ನೋದನ್ನ ನಾವು ಏನೇ ನಾಲಿಗೆಯ ಮೂಲಕ ಹಾಕ್ತೇವೆ ಅದೇ ಕಾನ್ಸಿಯಸ್ನೆಸ್, ಅಂದ್ರೆ ಅದೇ ಒಂದು ಗುಣವನ್ನ ನಾವು ಪಡ್ಕೊಳ್ತೇವೆ. ಸೊ 3 ಗುಣಗಳ ಒಂದು ಪ್ರಭಾವ ನಮ್ಮ ದೇಹದಲ್ಲಿ ಆಗುವಂಥದ್ದು ಅದರಿಂದಾಗಿನೇ. ಬಾಹ್ಯವಾಗಿ ಕಾಣುತ್ತೆ ನಮ್ಗೆ, ಬಾಹ್ಯವಾಗಿ ಕೂಡ ಇರುತ್ತೆ ಅದ್ರ ಪ್ರಭಾವ, ಆದ್ರೆ ಒಳಗಡೆಯಿಂದ ಆಗುವಂತಹ ಪ್ರಭಾವ ಮುಖ್ಯವಾಗಿ ನಾಲಿಗೆಯಿಂದ. ಅದಕ್ಕಾಗಿ ನಾಲಿಗೆಯನ್ನ ನಾವು ಭಗವಂತನ ನಾಮ ರೂಪ ಗುಣ ಲೀಲೆ ಸ್ಮರಣೆಗಳಲ್ಲಿ ಕೀರ್ತನೆಗಳಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಸೊ ಮನಸ್ಸು ಕೂಡ ಅಷ್ಟೇ ಪ್ರಕ್ಷುಬ್ಧವಾಗಿದ್ದು. ಸೊ ಅದು ಯಾಕೆ ಮನಸ್ಸು ಅಷ್ಟು ಪ್ರಕ್ಷುಬ್ಧವಾಗಿದ್ದು ಅನ್ನೋದನ್ನ ನಾವು ಮುಂದೆ ನೋಡ್ತಾ ಹೋಗ್ತೇವೆ. ಮನಸ್ಸನ್ನ ನಿಯಂತ್ರಿಸಬೇಕು ಅನ್ನೋದನ್ನ ಇಲ್ಲಿ ನಮ್ಗೆ ತಿಳಿಸ್ತಾರೆ. ಹಿಂದಿನ ಎಲ್ಲ ಉಪದೇಶಗಳ ಸಾರ ಈ ಒಂದು ಶ್ಲೋಕ ಆಗಿದೆ. ಸೊ ಇಲ್ಲಿ ಮುಖ್ಯವಾಗಿ ಹೇಳಿರುವಂತದ್ದು ಮನಸ್ಸನ್ನ ನಿಯಂತ್ರಿಸಬೇಕು. ಹಾಗಾದ್ರೆ ಮನಸ್ಸನ್ನ ನಿಯಂತ್ರಿಸಬೇಕು ಅಂತಂದ್ರೆ ಮನಸ್ಸನ್ನ ಯಾಕೆ ನಿಯಂತ್ರಿಸಬೇಕು, ಮತ್ತೆ ಕಾರಣ ಏನು? ಈಗ ನೋಡಿ, ನೀವು ಕೂತಿದ್ದೀರಾ, ಕೆಲವೊಬ್ರು ಪ್ರವಚನ ಕೇಳ್ತಾ ಇರ್ತೀರಾ, ಇನ್ ಕೆಲವೊಬ್ರು ಅಂದ್ರೆ ಫಿಸಿಕಲಿ ಪ್ರೆಸೆಂಟ್ ಇರ್ತೀರಾ, ಆದ್ರೆ ಮೆಂಟಲಿ ಆಬ್ಸೆಂಟ್. ಇಲ್ಲಿ ಉಪಸ್ಥಿತವಾಗಿದ್ರು ಕೂಡ ವೈಯಕ್ತಿಕವಾಗಿ ನೀವು ಬೇರೆ ಕಡೆ ಎಲ್ಲೋ ಹೋಗಿ ಬಂದಿರುತ್ತೆ ನಿಮ್ ಮನಸ್ಸು, ಎಲ್ಲಿ ಎಷ್ಟೋ ದೂರ ಹೋಗಿ ಬರುತ್ತೆ. ಈಗ ಮೇ ಬಿ ನೀವು ಬೇರೆ ದೇಶಕ್ಕೆ ಹೋಗ್ಲಿಕ್ಕೆ ಸಮಯ ತಗೊಳ್ಬಹುದು, ಆದ್ರೆ ಮನಸ್ಸು ಬೇರೆ ಎಲ್ಲೋ ಹೋಗಿ ಬಂದಿರುತ್ತೆ ಅಷ್ಟೇ ಸಮಯದಲ್ಲಿ. ಸೊ ಅಷ್ಟು ಬೇಗ ಹೋಗಿ ಬರುವಂತದ್ದು ಇದು. ಅದಕ್ಕಾಗಿ ಮನಸ್ಸಿನ ನಿಯಂತ್ರಣ ಅತಿ ಮುಖ್ಯ ಅಂತ ಹೇಳ್ತಾರೆ. ನಿಯಂತ್ರಣ ಮಾಡೋದಾದ್ರೆ ಹೇಗೆ ಮಾಡ್ಬೇಕು ಅನ್ನೋದನ್ನ, ಆಮೇಲೆ ಶ್ರವಣದಿಂದ ಪರಿಪೂರ್ಣತೆವರೆಗಿನ 5 ಹಂತಗಳು ಯಾವುದು ಅನ್ನೋದನ್ನ ಇಲ್ಲಿ ತಿಳಿಸಲಾಗುತ್ತೆ. ಅಂದ್ರೆ ಶ್ರವಣದಿಂದ, ಕೇವಲ ಶ್ರವಣದಿಂದ ಮಾತ್ರ ನಾವು ಪರಿಪೂರ್ಣರಾಗಬಹುದು. ಆ ಪರಿಪೂರ್ಣದ ಹಂತಗಳನ್ನ ಇಲ್ಲಿ ರಾಗ ಮಾರ್ಗ ಅಂತ ಕರೀತಾರೆ. ರಾಗ, ಭೌತಿಕ ರಾಗ, ಆಧ್ಯಾತ್ಮಿಕ ರಾಗ 2 ವಿಧವಾಗಿದ್ರು ಕೂಡ ಇಲ್ಲಿ ಭೌತಿಕ ರಾಗವನ್ನ ತೊರೆದು ಆಧ್ಯಾತ್ಮಿಕ ರಾಗಕ್ಕೆ ಬಂದಾಗ ಆ ರಾಗದ ಮಾರ್ಗನೇ ಶ್ರವಣ ಅಂತ ಕರೀತಾರೆ. ಅಂದ್ರೆ ರಾಗ ಅಂದ್ರೆ ನಮ್ಮ ಆಸೆ, ನಮ್ಮ ಇಚ್ಛೆ. ಸೊ ಮಾರ್ಗಗಳನ್ನ ನಾವು ಇಲ್ಲಿ ಕಂಡುಕೊಳ್ತೇವೆ. ಸೊ ಏಕೆ ನಾವು ಮನಸ್ಸಿಗೆ ತರಬೇತಿಯನ್ನ ಕೊಡಬೇಕು, ಮನಸ್ಸು ಯಾಕೆ ನಾವು ನಿಯಂತ್ರಿಸಬೇಕು, ಮತ್ತೆ ಹೇಗೆ ನಾವು ಮನಸ್ಸಿಗೆ ತರಬೇತಿಯನ್ನ ನೀಡ್ಬೇಕು, ಏಕೆ ನೀಡ್ಬೇಕು, ಮತ್ತೆ ಹೇಗೆ ನೀಡ್ಬೇಕು. ಸದಾ ಕಾಲ ನಾವು ತಿಳ್ಕೊಳ್ಬೇಕು, ನಮ್ಮ ಮನಸ್ಸು ಅದು ನಮ್ಮ ಮಿತ್ರ ಆಗಿದೆಯೋ ಅಥವಾ ಶತ್ರು ಆಗಿದೆಯೋ. ಸೊ ಮಿತ್ರ ಆಗಿದೆ, ಶತ್ರು ಆಗಿದೆ ಅಂತ ಅಂದಾಗ ನಮ್ಗೆ ಇಲ್ಲಿ ನೆನಪಿಗೆ ಬರೋದು ಭಗವದ್ಗೀತೆಯಲ್ಲಿರುವಂತಹ 6ನೇ ಅಧ್ಯಾಯದ 6ನೇ ಶ್ಲೋಕ. ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾಜಿತಾಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಇಲ್ಲಿ ಏನ್ ಹೇಳ್ತಾರೆ, ಯಾರು ಮನಸ್ಸನ್ನ ಗೆದ್ದಿದ್ದಾನೋ ಅವನಿಗೆ ಮನಸ್ಸು ಮಿತ್ರ ಆಗಿದೆ ಅಥವಾ ಬಂಧುವಾಗಿದೆ. ಆದ್ರೆ ಯಾರು ಮನಸ್ಸನ್ನ ಗೆದ್ದಿಲ್ವೋ ಅವರಿಗೆ ಮನಸ್ಸು ಶತ್ರು ಆಗಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಹಾಗೆ ಮಾಡದಿರುವವನಿಗೆ ಮನಸ್ಸೇ ಅತ್ಯಂತ ದೊಡ್ಡದಾದಂತಹ ಶತ್ರು ಅಂತ ಹೇಳ್ತಾರೆ. ಹಾಗಾದ್ರೆ ಈ ಮನಸ್ಸು ಗೆಲ್ಲೋದು ಹೇಗೆ? ಮತ್ತು ಗೆಲ್ಲಿಲ್ಲ ಅಂದ್ರೆ ಅದು ಸೋತು ಶತ್ರು ಆಗೋದು ಅದು ಸಾಮಾನ್ಯ. ಈಗ ಇದು ನಮ್ಮ ಒಂದು ಮನಸ್ಸು ನಮ್ಮ ಮಿತ್ರ ಆಗಿಲ್ದೆ ಇದ್ದಾಗ ಸೊ ಅದು ಏನು, ಭಾವನೆಗಳು ಏರುಪೇರಾಗಿ ವಿರೋಧಾತ್ಮಕ ಸನ್ನಿವೇಶಗಳನ್ನ ನಾವು ಎದುರಿಸಬೇಕಾಗತ್ತೆ. ನಮ್ಮ ಮನಸ್ಸು ಅದನ್ನ ಕೇಳಲ್ಲ. ಈಗ ನಮ್ಗೆ ಗೊತ್ತು ಏನು ಹೊರಗಡೆ ಏನೇನೆಲ್ಲ ಆಹಾರಗಳಿದೆಯೋ ಅವುಗಳನ್ನ ತಿನ್ಬಾರ್ದು, ಮತ್ತೆ ಕೆಲವೊಂದು ವಿಷಯಗಳನ್ನ ಕೇಳ್ಬಾರ್ದು, ನೋಡ್ಬಾರ್ದು ಅಂತ ಎಲ್ಲ ಗೊತ್ತಿದ್ರು ಕೂಡ ಮತ್ತೆ ಮನಸ್ಸು ಅದ್ನೇ ತಿನ್ಬೇಕು ಅಂತ ಅನ್ಸುತ್ತೆ. ಯಾರಾದ್ರೂ ತಿನ್ನುವಾಗ ನೋಡಿದಾಗ ನಮ್ಗೆ ಅದ್ನೇ ತಿನ್ಬೇಕು ಅನ್ಸುತ್ತೆ. ಅಂದ್ರೆ ನಮ್ಗೆ ಗೊತ್ತಿದ್ರು ನಾವ್ ಅದನ್ನ ಮಾಡ್ತೇವೆ ಅಂತ. ಯಾಕೆ? ಮನಸ್ಸಿನ ಮೇಲೆ ನಿಯಂತ್ರಣ ಇಲ್ಲ. ಸೊ ವಿರೋಧಾತ್ಮಕ ಸನ್ನಿವೇಶಗಳು ಅಂತ ಹೇಳ್ತೇವೆ. ಅಂದ್ರೆ ನಾವು ನಮ್ಮ ಬುದ್ಧಿಯ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೇವೆ. ನನ್ನ ಬುದ್ಧಿ ಏನ್ ಹೇಳ್ತಾ ಇದೆ ಅದು ಸರಿಯಲ್ಲ, ತಪ್ಪು ಅಂತ ಹೇಳ್ತಾ ಇದೆ. ಆದ್ರೆ ನನ್ನ ಮನಸ್ಸು ಏನ್ ಹೇಳ್ತಾ ಇದೆ, ಇದೊಂದ್ಸಲಿ ನಾನು ಅದನ್ನ ತಿನ್ಬೇಕು, ಸೊ ಆಮೇಲೆ ನಾನ್ ತಿನ್ನಲ್ಲ. ಅಂದ್ರೆ ಮನಸ್ಸು ಕೇಳೋದೇ ಇಲ್ಲ.
ಸೊ ಮನಸ್ಸೇನು ವಿರೋಧಾತ್ಮಕ ಸನ್ನಿವೇಶಗಳನ್ನ ಎದುರು ಹಾಕೊಂಡು ಅದು ಆಹಾರವನ್ನ ಬಯಸುತ್ತೆ. ಮತ್ತೆ ಹೀಗೆ ಇದ್ದಾಗ ಏನಾಗುತ್ತೆ, ನಮ್ ಕಾನ್ಸಿಯಸ್ನೆಸ್ ಅಂದಾಗ ನಮ್ಮ ಇದೆಲ್ಲ ಸಂಪೂರ್ಣ ಆಧ್ಯಾತ್ಮಿಕ ಅಭ್ಯಾಸಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದ್ರೆ, ಕೊನೆಯ ಕಾಲದಲ್ಲಿ ಅಂದ್ರೆ ಇದು ನಮ್ ಜೀವನ ಅನ್ನೋದು ಎಲ್ಲವೂ ಕೂಡ ಪ್ರಿಪರೇಷನ್, ಮತ್ತೆ ಸಾವು ಅನ್ನೋದು ಒಂದು ಎಕ್ಸಾಮಿನೇಷನ್ ಅಂತ ಹೇಳ್ತಾರೆ. ಕೊನೆ ಕಾಲದಲ್ಲಿ ಅಂದ್ರೆ ಇದೆಲ್ಲ ಮಾಡಿರುವಂತ ಅಭ್ಯಾಸವನ್ನ ನಾವು ಸಾವಿನ ವೇಳೆಯಲ್ಲಿ ಕೊಡ್ತೇವೆ ಪರೀಕ್ಷೆ ಅಂತ ಹೇಳಿ. ಮತ್ತೆ ಈ ಮನಸ್ಸು ನಿಯಂತ್ರಿಸ್ಲಿಕ್ಕೆ ಆಗದೆ ಇದ್ದಾಗ ಸಾವಿನ ಸಮಯದಲ್ಲಿಯೂ ಕೂಡ ನಮ್ಮ ಚಟುವಟಿಕೆಗಳು ಭೌತಿಕ ಆಗಿರುತ್ತೆ. ಆವಾಗ ಎಲ್ಲಿ ನಮ್ಗೆ ಭಗವಂತನ ಧ್ಯಾನ ಸ್ಮರಣೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನಾವು ಸದಾ ಮನಸ್ಸು ಕೃಷ್ಣನ ಕುರಿತು ಕೃಷ್ಣನಲ್ಲಿ ಕೇಂದ್ರೀಕರಿಸಬೇಕು, ಮತ್ತೆ ಸದಾ ಕೃಷ್ಣನನ್ನ ಕುರಿತು ಯೋಚಿಸ್ತಾ ಇರ್ಬೇಕು. ಸೊ ಯೋಚಿಸ್ತಾ ಇರ್ಬೇಕು ಅಂತಂದ್ರೆ ನಾವು ತರಬೇತಿಯನ್ನ ಪಡಿಬೇಕು. ಸೊ ತರಬೇತಿಯನ್ನ ನಾವು ಕೊಡ್ಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ಕಂಡೀಷನ್ಡ್ ಸೋಲ್ ಅಂತ ಏನ್ ಹೇಳ್ತಾರೋ, ಅಂದ್ರೆ ಕಂಡೀಷನ್ಡ್ ಸೋಲ್. ಯಾಕೆ ಬದ್ಧ ಆತ್ಮ ಕಂಡೀಷನ್ ಅನ್ನಾಗಿ ಮಾಡ್ಬೇಕು ಅಂತ ಹೇಳುತ್ತೆ? ಕಾರಣ ಏನು ಅಂದ್ರೆ ಈ ಒಂದು ಭೌತಿಕ ಇದರಿಂದ ನಾವು ಬದ್ಧರಾಗಿದ್ದೇವೆ. ಎದಕ್ ಬದ್ಧರಾಗಿದ್ದೇವೆ? ಭೌತಿಕ ಜಗತ್ತಿಗೆ ಬದ್ಧರಾಗಿದ್ದೇವೆ. ಆದ್ರೆ ನಾವು ಎದಕ್ಕಾಗ್ಬೇಕು ಬದ್ಧ ಅಂತಂದ್ರೆ, ನಾವು ಕೃಷ್ಣನ ಕುರಿತು ಯೋಚಿಸ್ಲಿಕ್ಕೆ ಬದ್ಧರಾಗ್ಬೇಕು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕು. ಈಗ ಉದಾಹರಣೆಗೆ ನಾವು ಬಹಳಷ್ಟು ಪ್ರಾಣಿಗಳನ್ನ ನೋಡ್ತೇವೆ. ಕಂಡೀಷನ್ಡ್ ಹೇಗೆ ಕಂಡೀಷನ್ಡ್ ಆಗಿರುತ್ತೆ, ಹೇಗ್ ಬದ್ಧ ಆಗಿರುತ್ತೆ ಅನ್ನೋದನ್ನ, ಒಂದಕ್ಕೆ ಬದ್ಧ ಆಗಿ ಹೋಗಿರುತ್ತೆ. ಇದು ಈ ಪಕ್ಷಿಗಳಾಗಿರ್ಬಹುದು, ಪ್ರಾಣಿಗಳಾಗಿರ್ಬಹುದು. ಮುಖ್ಯವಾಗಿ ಪ್ರಾಣಿಗಳಲ್ಲಿ ಸಾಕು ಪ್ರಾಣಿಗಳು, ಅದರಲ್ಲಿನೂ ಕೂಡ ನಾಯಿಗಳನ್ನ ನಾವು ನೋಡಿದಾಗ ಅದು ನಾವು ಏನು ಅದಕ್ಕೆ ಕೊಡ್ಲಿಕ್ ಬಯಸ್ತೀವೋ ಅದು ಹೆಚ್ಚಾಗಿ ಕೊಡ್ತೀವೋ ಅದನ್ನ ತಗೊಳ್ಳಿಕ್ ಬರುತ್ತೆ. ಮತ್ತೆ ಹೇಗೆ ಪಕ್ಷಿಗಳಿಗೆ ನಾವು ತಿನ್ಲಿಕ್ ಹೇಳ್ತೀವೋ ಅದೇ ತರ ಅದು ತಿನ್ಲಿಕ್ ಹೋಗುತ್ತೆ. ಸೊ ಹೀಗೆ ಈ ವೈಜ್ಞಾನಿಕರು ಬಹಳಷ್ಟು ಜನರು ಇದ್ರ ಮೇಲೆ ಪ್ರಯೋಗವನ್ನ ಮಾಡಿದ್ರು. ಈಗ ಒಂದು ಪಕ್ಷಿಯನ್ನ ಪಂಜರದಲ್ಲಿ ಹಾಕಿದ್ರು. ಪಂಜರದಲ್ಲಿ ಹಾಕ್ಬಿಟ್ಟು ಅದಕ್ಕೆ ಒಂದು 2 ಹೋಲ್ ಮಾಡಿದ್ರು. 2 ಹೋಲ್ ಮಾಡ್ಬಿಟ್ಟು 2 ಹೋಲನ್ನ ಮುಚ್ಚಿದ್ರು. ಓಕೆ 2 ಹೋಲನ್ನ ಮುಚ್ಚಿದ್ರು. ಎಸ್ ಅದು ಕೆಳಗಡೆ ಇತ್ತು, ಮೇಲ್ಗಡೆ 2 ಹೋಲ್ ಇತ್ತು. 2 ಅದು ಹೋಲುಗಳನ್ನ ಅವರು ಮುಚ್ಚಿದ್ರು. ಒಬ್ಬ ಯಾರು ವಿಜ್ಞಾನಿ ಅದು ಪ್ರಯೋಗವನ್ನ ಮಾಡ್ತಾ ಇದ್ನೋ ಅವನು ಎ ಮತ್ತೆ ಬಿ ಅನ್ನುವಂತ 2 ಹೋಲು, ಎ ಅನ್ನುವಂತ ಜಾಗದಲ್ಲಿ ಒಂದು ರೊಟ್ಟೆಯನ್ನ ಇಡ್ತಾನೆ. ಅದು ಮೇ ಬಿ ಮೊಲ ಇದು ಇರ್ಬೋದು. ಮೊಲ ಅನ್ಸುತ್ತೆ ಅದು. ಮೊಲದ ಒಂದು ಉದಾಹರಣೆ. ನಾಯಿದು ಕೂಡ ಇದೆ. ಸೊ ಮೊಲದ ಒಂದು ಉದಾಹರಣೆ ಅದು. ಅದನ್ನ ರೊಟ್ಟೆಯನ್ನ ಇಟ್ರು. ಅದು ಏನ್ ಮಾಡ್ತು, ಅದು ಡೋರನ್ನ ತೆಗಿಬೇಕಲ್ಲ, ಅಂದ್ರೆ 2 ಮುಚ್ಚಿದ್ಮೇಲೆ ಅದು ಕುಕ್ಕಿ ತೆಗಿಯುತ್ತೆ. ಸ್ವಲ್ಪ ಕುಕ್ಕಿ ತೆಗೆಯುವಾಗ ಸ್ವಲ್ಪ ಸಮಯವನ್ನ ತಗೊಳ್ಳುತ್ತೆ. ಅದಕ್ಕಾಗಿ ಅದು ಏದನ್ನ ಕುಕ್ಕಿದಾಗ ಅದಕ್ಕೆ ಸರಳವಾಗಿ ರೊಟ್ಟಿ ಸಿಕ್ಬಿಡ್ತು, ಅದನ್ನ ತಿಂತು. ಆಮೇಲೆ ಓಕೆ, ಅದಕ್ಕೆ ಹೊಟ್ಟೆ ತುಂಬುವವರೆಗೂ ಕೂಡ ಅದಕ್ಕೆ ಮತ್ತೆ ಬೇಕಾಗ್ಲಿಲ್ಲ, ಆ ಒಂದು ಆಹಾರದ ಜಾಗಕ್ಕೆ ಅದು ಹೋಗ್ಲಿಲ್ಲ. ಆಮೇಲೆ ಮತ್ತೆ ಈ ಯಾರು ಈ ವಿಜ್ಞಾನಿ ಏನ್ ಮಾಡ್ದ ಅಂತಂದ್ರೆ, ಮತ್ತೆ ಅದೇ ರೊಟ್ಟಿಯನ್ನ ಎ ಅನ್ನೋ ಜಾಗದಲ್ಲೇ ಇಟ್ಟ. ಆಮೇಲೆ ಒಂದು ಮೊಲ ಬಂದ್ಬಿಟ್ಟು ಮತ್ತೆ ಒಂದು ರೊಟ್ಟಿಯನ್ನ ಎ ಅನ್ನುವಂತ ಹೋಲ್ ಇದಕ್ಕೆ ಡೋರ್ಗೆನೆ ಹೋಗಿ ಅದನ್ನ ಕುಕ್ಕಿ ಅದನ್ನ ಬಾಯಿಂದ ತೆಗೆದುಕೊಂತು. ಅಂದ್ರೆ ಅದ್ರ ತಲೆಯಲ್ಲಿ ಫಿಕ್ಸ್ ಆಗ್ಬಿಡ್ತು, ನನಗೆ ರೊಟ್ಟಿ ಸಿಗೋದು ಈ ಎ ಅನ್ನೋ ಜಾಗದಲ್ಲಿ, ನನ್ಗೆ ಆಹಾರ ಸಿಗೋದು ಕೇವಲ ಈ ಎ ಅನ್ನೋ ಜಾಗದಲ್ಲಿ ಅನ್ನೋದು ಅದು ಗೊತ್ತಾಯ್ತು. ಅಂದ್ರೆ ಎ ಅನ್ನುವಂತ ಒಂದು ಹೋಲಲ್ಲಿ ಮಾತ್ರ ನನಗೆ ಸಿಗೋದು ಅಂತ ಅದು ಬದ್ಧ ಆಗ್ಬಿಡ್ತು. ಆಮೇಲೆ ಬದ್ಧ ಆದಾಗ ಈ ವಿಜ್ಞಾನಿ ಏನ್ ಮಾಡ್ತಾನೆ, ಈಗ ಚೇಂಜ್ ಮಾಡ್ತಾನೆ. ಆ ಎ ಅನ್ನೋ ಜಾಗವನ್ನ ಬಿಟ್ಟು ಬಿ ಅನ್ನೋ ಜಾಗದಲ್ಲಿ ಆಹಾರವನ್ನ ಇಡ್ತಾನೆ. ಆಮೇಲೆ ಮತ್ತೆ ಅದು ಏನ್ ಮಾಡುತ್ತೆ, ಮೊಲ ಆಹಾರ ನನಗೆ ಎ ಅಲ್ಲಿ ಸಿಗುತ್ತೆ ಅಂತ ಎ ಡೈರೆಕ್ಟ್ ಏಕೆನೆ ಹೋಗುತ್ತೆ. ಯಾಕಂದ್ರೆ ತಲೆಯಲ್ಲಿ ಬದ್ಧವಾಗಿದೆ, ಫಿಕ್ಸ್ ಆಗ್ಬಿಟ್ಟಿದೆ. ನಾವು ಅದೇ ತರ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದೀವಿ. ನನಗೆ ಹೀಗ್ ಮಾಡಿದ್ರೇನೆ ನನಗೆ ದುಡ್ಡು ಸಿಗೋದು, ಹೀಗ್ ಮಾಡಿದ್ರೇನೆ ನನಗೆ ಆಹಾರ ಸಿಗೋದು, ಹೀಗ್ ಮಾಡಿದ್ರೇನೆ ನನಗೆ ಪ್ರೀತಿ ಸಿಗೋದು. ಅಂದ್ರೆ ನಾವು ಕೂಡ ಬದ್ಧ ಆಗ್ಬಿಟ್ಟಿದ್ದೀವಿ. ಯಾಕಂದ್ರೆ ನಮ್ಗೆ ಎಲ್ಲಿ ಸಿಗ್ತಾ ಇದೆಯೋ ಅಲ್ಲಿಗೆನೆ ನಾವು ಬದ್ಧರಾಗ್ತಾ ಇದ್ದೇವೆ, ಅಡಿಕ್ಟ್ ಆಗ್ತಾ ಇದ್ದೇವೆ. ಈಗ ಮತ್ತೆ ಅವನು ಹಾಕಿದಾಗ ಮತ್ತೆ ಅದು ಕುಕ್ಕುತ್ತೆ, ಮತ್ತೆ ಅಲ್ಲಿ ಇರೋದಿಲ್ಲ, ಸುಮ್ನಾಗ್ಬಿಡುತ್ತೆ. ಹಸಿದು ಆಮೇಲೆ ಮತ್ತೆ ಏಕ್ ಹೋಗಿ ನೋಡುತ್ತೆ, ಮತ್ತೆ ಅಲ್ಲಿ ಇರಲ್ಲ. ಆಮೇಲೆ ಯಾಕಂದ್ರೆ ಬಿ ಅಲ್ಲಿ ಇಟ್ಬಿಟ್ಟಿರ್ತಾನೆ, ಅವನು ಬಿ ಅನ್ನೋ ಒಂದು ಜಾಗದಲ್ಲಿ ಇಟ್ಬಿಟ್ಟಿರ್ತಾನೆ. ಆಮೇಲೆ ಆ ಮೊಲ ಬಂದು ನೋಡೋಣ ಕೊನೆಯದಾಗಿ ಇದನ್ನ ಟ್ರೈ ಮಾಡೋಣ ಅಂತ ಇದನ್ನ ಕುಕ್ಕಿ ನೋಡಿದಾಗ ಅಲ್ಲಿ ಆಹಾರ ಸಿಗುತ್ತೆ.
ಅವಾಗ ಅದು ಗೊತ್ತಾಗುತ್ತೆ, ಹಾ ಬಿ ನ ಜಾಗದಲ್ಲಿ ಸಿಗುತ್ತೆ ಅನ್ನೋದು ಅದಕ್ಕೆ ಗೊತ್ತಾಗುತ್ತೆ. ಆಮೇಲೆ ಮತ್ತೆ ಹೀಗೆ ಒಂದು ಬದಲಾವಣೆ ನಡೀತಾನೆ ಇರುತ್ತೆ. ಸೊ ಇದರಿಂದ ನಮ್ಗೆ ಅರ್ಥ ಆಗೋದೇನು ಅಂತಂದ್ರೆ, ಹೇಗೆ ನಾವು ಬದ್ಧವನ್ನಾಗಿ ಮಾಡಬಹುದು ಈ ಪ್ರಾಣಿಗಳನ್ನ ಮಾಡೋದಾದ್ರೆ, ಯಾಕೆ ನಾವು ಪ್ರಾಣಿಗಳ ಒಂದು ಇದ್ರಲ್ಲೇ ಕ್ಯಾಟಗರಿಯಲ್ಲೇ ಬರುವಂತದ್ದು, ಆದ್ರೆ ಬುದ್ಧಿಜೀವಿಗಳು ಅಂತ ಕರೀತಾರೆ. ನಾವೆಲ್ಲರೂ ಕೂಡ ಜೀವಿಗಳೇ, ಅದರಲ್ಲಿ ಬುದ್ಧಿಜೀವಿಗಳಾದಂಥವ್ರು ನಾವು. ಆ ಬುದ್ಧಿಜೀವಿಗಳು ಯಾಕೆ ಈ ಬದ್ಧತೆಯನ್ನ ಕೃಷ್ಣನಿಗೆ ಸದಾ ಯೋಚಿಸೋದ್ರಲ್ಲಿ ನಾವು ತರಬೇತಿಯನ್ನ ಪಡಿತಾ ಇಲ್ಲ? ಸೊ ನಾವು ಬದ್ಧರಿ ಆಗ್ಬೇಕಾಗಿರುವಂತದ್ದು ಈ ಭೌತಿಕ ಜಗತ್ತಿನಲ್ಲ, ಈ ಮನಸ್ಸನ್ನ ಕೃಷ್ಣನ ಕುರಿತು ಸದಾ ಯೋಚಿಸುವಂತೆ ತರಬೇತಿಯನ್ನ ನೀಡುವುದರಲ್ಲಿ ನಾವು ತೊಡಗಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಮತ್ತೆ ಮನಸ್ಸನ್ನ ಏಕೆ ನಿಯಂತ್ರಿಸಬೇಕು ಅನ್ನೋದನ್ನ ನೀವು ಶ್ರೀಮದ್ ಭಾಗವತದಲ್ಲಿ ಈ ಒಂದು 5ನೇ ಸ್ಕಂದದ 6ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಕೂಡ ನಮ್ಗೆ ಶುಕಮುನಿಗಳು ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಇದು ಮೃಗಾರಿ ಒಂದು ಚಿತ್ರ ಇದೆ, ಮತ್ತೆ ನಾರದರಿದ್ದಾರೆ ಹಿಂದ್ಗಡೆ. ಹೇಳಿರುವಂತದ್ದು, ನನ್ನ ಪ್ರಿಯ ದೊರೆಯೇ, ನೀನು ಸರಿಯಾಗಿ ಹೇಳಿದೆ. ಆದ್ರೆ ಪ್ರಾಣಿಗಳು ಹಿಡಿದ ಬಳಿಕ ಅವು ಓಡಿ ಹೋಗಬಹುದಾದರಿಂದ ಚತುರ ಬೇಟೆಗಾರನು ಅವುಗಳಲ್ಲಿ ವಿಶ್ವಾಸವಿಡುವುದಿಲ್ಲ. ಅದೇ ಪ್ರಕಾರ ಆಧ್ಯಾತ್ಮ ಜೀವನದಲ್ಲಿ ಉತ್ಕೃಷ್ಟರಾದವರು ಮನಸ್ಸಿನಲ್ಲಿ ವಿಶ್ವಾಸವಿರುವುದಿಲ್ಲ. ನಿಜವಾಗಿಯೂ ಅವರು ಸದಾ ಜಾಗೃತರಾಗಿರುತ್ತಾರೆ ಮತ್ತು ಮನಸ್ಸಿನ ಕ್ರಿಯೆಗಳನ್ನು ಗಮನಿಸುತ್ತಾರೆ ಅಂತ ಹೇಳ್ತಾರೆ. ಶುಕಮುನಿಗಳು ಹೇಳೋದೇನು, ಈಗ ಒಬ್ಬ ಬೇಟೆಗಾರ, ಚತುರ ಬೇಟೆಗಾರ ಪ್ರಾಣಿಗಳ ಮೇಲೆ ವಿಶ್ವಾಸ ಇಡೋದಿಲ್ಲ. ಯಾಕೆ? ಅವು ಆ ಜಾಗದಲ್ಲಿ ಇರುತ್ತೆ ಅಂತಂದ್ರೆ, ನಾನು ಅಲ್ಲೇ ಹೊಡಿತೇನೆ ಅಂದ್ರೆ ಪಟ್ಟಂತದ ಹಾರು ಹೋಗುತ್ತೆ, ನಿಲ್ಲೋದೇ ಇಲ್ಲ. ಅದಕ್ಕಾಗಿ ಅದ್ರ ಮೇಲೆ ಅವ್ನ ವಿಶ್ವಾಸನೇ ಇಡೋದಿಲ್ಲ. ಪ್ರಾಣಿಗಳ ಮೇಲೆ ವಿಶ್ವಾಸ ಇಟ್ರೆ ಏನಾಗುತ್ತೆ, ಅವನ್ಗೆ ಆಹಾರ ಸಿಗ್ಲಿಕ್ಕಿಲ್ಲ ಅವಾಗ. ಸೊ ಪ್ರಾಣಿಗಳನ್ನ ಹಿಡಿದ ಬಳಿಕ ಅವು ಓಡಿ ಹೋಗಬಹುದಾದ್ರಿಂದ ಚತುರ ಬೇಟೆಗಾರ ಅವುಗಳಲ್ಲಿ ವಿಶ್ವಾಸ ಇಡೋದಿಲ್ಲ. ಯಾಕಂದ್ರೆ ಹಿಡಿದ ಮೇಲೂ ಕೂಡ ಓಡಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಅವನ ಅದ್ರ ಮೇಲೆ ವಿಶ್ವಾಸನೇ ಇಡೋದಿಲ್ಲ. ಅದಕ್ಕಾಗಿ ನಾವು ಕೂಡ ನಮ್ಮ ಮನಸ್ಸನ್ನೋದು ಕೂಡ ಒಂದು ಪಕ್ಷಿಗೆ ಹೋಲಿಸಲಾಗಿದೆ, ಪಕ್ಷಿಗೆ ಹೋಲಿಸಿದ್ದಾರೆ ಇಲ್ಲಿ. ಸೊ ಇದು ಆಧ್ಯಾತ್ಮ ಜೀವನದಲ್ಲಿ ನಾವು ಯಾರು ಉತ್ಕೃಷ್ಟರಾಗಿರ್ತೀವೋ ಮನಸ್ಸಿನಲ್ಲಿ ವಿಶ್ವಾಸ ಇರೋದಿಲ್ಲ. ಮನಸ್ಸಿನಲ್ಲಿ ಏನು ವಿಶ್ವಾಸ ಇರೋದಿಲ್ಲ, ನಮ್ಮ ಮನಸ್ಸು ದೃಢವಾಗಿರೋದಿಲ್ಲ ಅಂತ ಅರ್ಥ. ಯಾವಾಗ ಬೇಕಾದ್ರೂ ಅದು ವಿಚಲ ಆಗ್ಬಹುದು, ಮತ್ತೆ ಅದು ಚಂಚಲ ಆಗ್ಬಹುದು. ಅದಕ್ಕಾಗಿ ನಿಜವಾಗಿ ಅವರು ಸದಾ ಏನಾಗಿರ್ಬೇಕು, ಉತ್ಕೃಷ್ಟರಾದವರು ಮನಸ್ಸಿನ ಮೇಲೆ ವಿಶ್ವಾಸ ಇಡಬಾರ್ದು. ಮನಸ್ಸಿನ ಮೇಲೆ ವಿಶ್ವಾಸ ಇಡಬಾರ್ದು ಅಂತಂದ್ರೆ ಇಲ್ಲಿ ದೃಢ ನಂಬಿಕೆ ಇರಬೇಕು ಅಂತ ಹೇಳ್ತೇವೆ. ವಿಶ್ವಾಸ ಇಡಬಾರ್ದು ಅರ್ಥ ಏನು ಅಂದ್ರೆ, ಈಗ ನಾನು ಎಲ್ಲ ಆಧ್ಯಾತ್ಮಿಕದಲ್ಲಿ ಮುಂದುವರೆದ್ಬಿಟ್ಟಿದ್ದೇನೆ, ನನಗೆ ಮತ್ತೆ ಯಾವ್ದದ್ದು ಭಯ ಇಲ್ಲ ಅಂತ ಹೇಳಿ ನಾವು ಸುಮ್ನೆ ಕೂತ್ಕೋಬಾರ್ದು. ಇಲ್ಲಿ ಒಂದು ಕಥೆಯನ್ನ ನಾವು ಕೇಳಿದ್ವಿ. ಓಕೆ, ಚಿಕ್ಕವರಿದ್ದಾಗ ನಾವು ಕೇಳಿದ್ವಿ, ತೋಳ್ ಬಂತು ತೋಳು ಅಂತ ನಾವು ಕೇಳಿದ್ವಿ, ನಿಮ್ಗೆಲ್ಲ ಗೊತ್ತಿರ್ಬೋದು. ಸೊ ಹಾಗೆ ಅಂದ್ರೆ ಮೊದ್ಲು ಅವನು ತೋಳು ಬಂದಿಲ್ಲ ಅಂತ ಹೇಳ್ತಾನೆ, ಎಲ್ಲರೂ ದೊಣ್ಣೆಗಿನ್ನೆ ಎಲ್ಲ ತಗೊಂಡ್ ಬರ್ತಾರೆ, 3 ಸಲ ಅವ್ರನ್ನ ಫೂಲ್ ಮಾಡ್ತಾರೆ. ಆಮೇಲೆ 4ನೇ ಸಲ ಮತ್ 3ನೇ ಸಲ 2 ಸಲ ಫೂಲ್ ಮಾಡ್ತಾನೆ, 3ನೇ ಸಲ ಅವ್ನು ಕೂಗಿದಾಗೂ ಯಾರು ಬರೋದೇ ಇಲ್ಲ. ಹಾಗಾಗಿ ಹೋಗುತ್ತೆ. ಅಂದ್ರೆ ನಾವು ಆ ತರ ಫೂಲ್ ಮಾಡ್ತೇವೆ ಅಂತ ಹೇಳಿ, ಅಂದ್ರೆ ಫೂಲ್ ನಾವ್ ಆಗೋಗ್ತೇವೆ ಮನಸ್ಸಿನ ಕೈಯಲ್ಲಿ ಅಂತ ಹೇಳಿ. ಅದಕ್ಕಾಗಿ ಮನಸ್ಸಿನ ಮೇಲೆ ಯಾರಿಗೆ ಉತ್ಕೃಷ್ಟರಾದವರಿಗೆ ವಿಶ್ವಾಸ ಇರೋದಿಲ್ಲ, ಸನ್ಯಾಸಿಗಳಿಗೂ ಇರೋದಿಲ್ಲ. ಅದು ಮತ್ತೆ ಮುಂದಿನ ಉಲ್ಲೇಖದಲ್ಲಿದೆ. ಸೊ ಅದಕ್ಕಾಗಿ ಅಂತವರು ಉತ್ಕೃಷ್ಟರಾದವರು ಎಲ್ಲಿ ಆಧ್ಯಾತ್ಮ ಜೀವನದಲ್ಲಿ ತುಂಬಾನೇ ಸೀರಿಯಸ್ ಆಗಿರುವವರು ಅಂತ ಹೇಳ್ತೇವೆ. ಸೊ ಅವರು ಸದಾ ಜಾಗೃತರಾಗಿರ್ತಾರೆ ಮನಸ್ಸಿನ ಮೇಲೆ, ಮನಸ್ಸಿನ ಕ್ರಿಯೆಯನ್ನ ಗಮನಿಸ್ತಾ ಇರ್ತಾರೆ, ಮನಸ್ಸಿನ ಮೇಲೆ ಮನಸ್ಸಿನ ಚಾಲನೆಯನ್ನ ನೋಡ್ತಾ ಇರ್ತಾರೆ. ಆ ಚಾಲನೆಯನ್ನ ನೋಡಿ ಅದಕ್ಕೆ ತಡೆ ಒಡ್ಡುತ್ತಾರೆ. ಸೊ ಹೀಗೆ ಅದು ನಡೀತಾ ಇರುತ್ತೆ ಅನ್ನೋದನ್ನ ಹೇಳ್ತಾರೆ. ಮತ್ತೆ ಇನ್ನೊಂದು ಉಲ್ಲೇಖವನ್ನ ಕೊಡಲಾಗಿದೆ ಇಲ್ಲಿ ಶ್ರೀಮದ್ ಭಾಗವತದ 5ನೇ ಸ್ಕಂದದ 6ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ. ಎಲ್ಲಾ ವಿದ್ವಾಂಸರು ಅಂದ್ರೆ ಮನಸ್ಸನ್ನು ಏಕೆ ನಿಯಂತ್ರಿಸಬೇಕು? ಎಲ್ಲಾ ವಿದ್ವಾಂಸರು ತಮ್ಮ ಅಭಿಪ್ರಾಯವನ್ನು ಇಟ್ಟಿದ್ದಾರೆ. ಮನಸ್ಸು ಸ್ವಭಾವತಃ ಬಹು ಚಂಚಲವಾದದ್ದು, ಅದರೊಂದಿಗೆ ಸ್ನೇಹ ಬೆಳೆಸಬಾರದು. ನಾವು ಮನಸ್ಸಿನಲ್ಲಿ ಪೂರ್ಣ ವಿಶ್ವಾಸವಿಟ್ಟರೆ ಅದು ಯಾವುದೇ ಕ್ಷಣದಲ್ಲಾದರೂ ನಮ್ಮನ್ನು ವಂಚಿಸಬಹುದು. ಶ್ರೀಕೃಷ್ಣನ ಮೋಹಿನಿ ರೂಪವನ್ನು ಕಂಡಾಗ ಶಿವನೂ ಕೂಡ ಉದ್ರೇಕಗೊಂಡನು ಮತ್ತು ಸೌಭರಿ ಮುನಿಯು ಸಹ ಯೋಗ ಪರಿಪೂರ್ಣತೆಯ ಪಕ್ವ ಹಂತದಿಂದ ಪತನಗೊಂಡನು. ಅಂದ್ರೆ ಇಲ್ಲಿ ಶಿವ ತನ್ನ ಮನಸ್ಸಿನಿಂದ, ಮತ್ತೆ ಸೌಭರಿ ಮುನಿಗಳು ಹೇಗೆ ತಮ್ಮ ಮನಸ್ಸಿನಿಂದ ವಿಚಲಿತರಾದ್ರು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ವಿದ್ವಾಂಸರು ಏನು ಅಭಿಪ್ರಾಯ ಏನ್ ಪಡ್ತಾರೆ ಅಂತಂದ್ರೆ, ಸ್ವಭಾವತಃ ಎಲ್ಲರಿಗೂ ಕೂಡ ಸ್ವಾಭಾವಿಕವಾಗಿ ಇದು ಮನಸ್ಸು ಚಂಚಲವಾದದ್ದು. ಯಾಕಂದ್ರೆ ಮುಖ್ಯವಾಗಿ ಮಾಯೆ ಅನ್ನುವಂಥದ್ದು ಪ್ರಭಾವ ಬೀರೋದು ಎಲ್ಲಿ? ಮನಸ್ಸಿನ ಮೇಲೆ, ಬೇರೆ ಎಲ್ಲಿ ಬೀರಲ್ಲ. ಬಾಹ್ಯವಾಗಿ ಬೀರ್ತಾಳ ಅಂತೀರಾ? ನಮ್ಮ ಸೂಕ್ಷ್ಮ ದೇಹಕ್ಕೆ ಬೀರ್ತಾಳ? ಇದು ನಮ್ಮ ಸ್ಥೂಲ ದೇಹಕ್ಕೆ ಬೀರ್ತಾಳ ಅಂತ ತಿಳ್ಕೊಂಡಿದ್ರ? ಮಾಯೆ ಪ್ರಭಾವ
ಅದು ಮಾಯೆಯ ಪ್ರಭಾವ ಇರುವಂತದ್ದು ಮನಸ್ಸಿನ ಮೇಲೆ, ಚಂಚಲವಾದದ್ದು. ಅದರೊಂದಿಗೆ ನಾವು ಯಾವತ್ತೂ ಕೂಡ ಸ್ನೇಹ ಮಾಡ್ಕೋಬಾರ್ದು. ಅಂದ್ರೆ ಸ್ನೇಹ ಮಾಡ್ಕೋಬಾರ್ದು ಅಂದ್ರೆ ಏನು? ಸ್ನೇಹ ಏನ್ ಮಾಡ್ತೇವೆ? ಸ್ನೇಹಿತನ ಮಾತು ಕೇಳ್ತೇವೆ ನಾವು. ನಾನ್ ಹೇಳ್ದಾಗ ಅವ್ರು ಕೇಳ್ತಾರೆ, ಅವ್ನು ಹೇಳ್ದಾಗ ನಾನ್ ಕೇಳ್ತೇನೆ. ಸೊ ಹಾಗೆ ತಾನೇ, ಅದೇ ಸ್ನೇಹ ಅಂತ ಕರಿತೇವೆ ನಾವು. ಹಾಗೆ ನಮ್ಮ ಮನಸ್ಸಿನ ಜೊತೆಗೆ ನಾವು ಸ್ನೇಹವನ್ನ ಬೆಳೆಸಬಾರ್ದು ಅಂತ ಹೇಳ್ತಾರೆ. ಸೊ ಸ್ನೇಹವನ್ನ ಬೆಳೆಸೋದ್ರಿಂದ ಏನಾಗುತ್ತೆ, ಮತ್ತೆ ಇವನ್ ಇನ್ನೊಂದೇನ್ ಹೇಳ್ತಾರೆ ಈ ವಿದ್ವಾಂಸರು, ಮನಸ್ಸಿನಲ್ಲಿ ಪೂರ್ಣವಾಗಿ ನಾವು ವಿಶ್ವಾಸವನ್ನು ಕೂಡ ಇಟ್ಟಿರಬಾರ್ದು. ಯಾಕಂದ್ರೆ ಪೂರ್ಣವಾಗಿ ವಿಶ್ವಾಸ ಇಟ್ಟರು ಕೂಡ ಅದು ಯಾವಾಗ ನಮ್ಗೆ ಕೈ ಕೊಡುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ ಇಲ್ಲಿ ಉದಾಹರಣೆ ಕೊಟ್ಟಿರುವಂತದ್ದು. ಯಾಕಂದ್ರೆ ಅದು ನಮ್ಮನ್ನು ತುಂಬಾ ವಂಚಿಸುತ್ತೆ. ಸೊ ಕೃಷ್ಣ ಯಾವಾಗ ಮೋಹಿನಿ ರೂಪವನ್ನ ತಾಳಿ ಬಂದಿದ್ನೋ, ಶಿವಾನು ಕೂಡ ಸ್ವಲ್ಪ ಸಮಯ ಉದ್ರೇಕಗೊಂಡಂತೆ. ಯಾವಾಗ್ಲೂ ಸದಾ ಒಂದು ಧ್ಯಾನದ ರೂಪದಲ್ಲಿ ಇರುವಂತಹವನು ಶಿವ. ಸೊ ಬಹಳ ಹತ್ತಿರವಾದಂತಹ ವೈಷ್ಣವ ಅವರು. ಹಾಗೆ ಅವರೇ ಕೂಡ ಈ ಒಂದು ತಮ್ಮ ಮನಸ್ಸಿನಿಂದ ಉದ್ರೇಕಗೊಂಡ್ರು ಅಂತ ಹೇಳ್ತಾರೆ. ಸೊ ಸೌಬರಿ ಮುನಿಯೂ ಸಹ ಯೋಗ ಪರಿಪೂರ್ಣತೆ ಪಕ್ವನ ಹತ್ತದಿಂದ ಪತನವನ್ನ ಹೊಂದಿದ್ರು ಅನ್ನೋದನ್ನ ಈ ಶ್ಲೋಕ ತಿಳಿಸುತ್ತೆ. ಅದಕ್ಕಾಗಿ ಯಾರನ್ನೂ ಕೂಡ ಈ ಮನಸ್ಸು ಬಿಡೋದಿಲ್ಲ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಸೊ ನಾವೆಲ್ಲರೂ ಕೂಡ ಸಾಮಾನ್ಯ ವ್ಯಕ್ತಿಗಳು. ಅವರೆಲ್ಲ ಅಂತ ದೇವತೆಗಳಿಗೆ ಈ ತರ ಮನಸ್ಸಿನ ಪ್ರಭಾವ ಆಗೋದಾದ್ರೆ, ನಮ್ಮಂತಹ ಸಾಮಾನ್ಯ ಮನಸ್ಸಿರುವಂತಹ ವ್ಯಕ್ತಿಗಳಿಗೆ ಏನಾಗ್ಬಾರ್ದು? ಮತ್ತೆ ಮನಸ್ಸನ್ನ ಏಕೆ ನಿಯಂತ್ರಿಸಬೇಕು ಅನ್ನೋದಕ್ಕೆ ಮತ್ತೆ ಶ್ರೀಮದ್ ಭಾಗವತಂದಿಂದ ಒಂದು ಉಲ್ಲೇಖವನ್ನ ಕೊಡಲಾಗಿದೆ. 5ನೇ ಸ್ಕಂದದ 6ನೇ ಅಧ್ಯಾಯದ 4ನೇ ಶ್ಲೋಕ. ಶೀಲ ಭ್ರಷ್ಟ ಸ್ತ್ರೀಯು ಬಹು ಸುಲಭವಾಗಿ ಪರಪುರುಷರಿಗೆ ಮಾರು ಹೋಗುತ್ತಾಳೆ, ಮತ್ತು ಕೆಲವು ಸಲ ಆ ಪರಪುರುಷರೇ ಕ್ರೂರವಾಗಿ ಅವಳ ಗಂಡನನ್ನು ಕೊಲ್ಲುವ ಸಂಭವವಿದೆ. ಯೋಗಿಯು ತನ್ನ ಮನಸ್ಸಿಗೆ ಒಂದು ಅವಕಾಶ ನೀಡಿದರೆ ಅದನ್ನು ನಿಗ್ರಹಿಸದಿದ್ದರೆ ಅವನ ಮನಸ್ಸು ಕಾಮ, ಕ್ರೋಧ ಮತ್ತು ಲೋಭಗಳಂತಹ ಶತ್ರುಗಳಿಗೆ ಅನುಕೂಲ ಒದಗಿಸುತ್ತದೆ ಮತ್ತು ಅವು ಆ ಯೋಗಿಯನ್ನು ನಿಸ್ಸಂಶಯವಾಗಿ ಕೊಲ್ಲುತ್ತದೆ ಅನ್ನೋದನ್ನ ಹೇಳ್ತಾರೆ. ಸೊ ಇಲ್ಲಿ ಉದಾಹರಣೆ ಕೊಟ್ಟಿರುವಂತದ್ದು ಒಬ್ಬ ಶೀಲ ಭ್ರಷ್ಟವಾಗಿರುವಂತಹ ಒಬ್ಬಳು ಸ್ತ್ರೀ. ಅವಳು ಇತರರನ್ನ ಸುಲಭವಾಗಿ ಪರಪುರುಷರನ್ನ ಅವರು ಆಕರ್ಷಿಸಬಲ್ಲಳು. ಆಕರ್ಷಣೆಯಿಂದ ಮತ್ತೆ ಯಾರು ಅವಳು ಪರಪುರುಷರ ಜೊತೆಗಿದ್ದವರು ಆ ಪರಪುರುಷರೇ ಅವಳ ಗಂಡನನ್ನ ಕೊಲ್ಲುವ ಹಂತಕ್ಕೆ ಅವ್ರು ಬರ್ಬೋದು. ಅಂದ್ರೆ ನಮ್ಮ ಮನಸ್ಸು ನಾವು ಆಕರ್ಷಣೆ ಆದ್ರೆ ನಮ್ಮ ಮನಸ್ಸು ನಮ್ಮನ್ನೇ ಕೊಂದು ಬಿಡುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದೆ. ಕೊಲ್ಲೋ ಸಂಭವ ಇದೆ ಯೋಗಿಯು ತನ್ನ ಮನಸ್ಸಿಗೆ. ಹಾಗಾಗಿ ಯಾರು ಭಕ್ತಿ ಯೋಗದಲ್ಲಿ ಇದ್ದಾರೋ ಅವನು ತನ್ನ ಮನಸ್ಸಿಗೆ ಒಂದು ಅವಕಾಶವನ್ನ ಕೊಡ್ಬೇಕು. ಸೊ ಯಾವ ಅವಕಾಶ? ಅದನ್ನ ನಿಗ್ರಹಿಸ್ಲಿಕ್ಕೆ ಅವಕಾಶವನ್ನ ಕೊಡ್ಬೇಕು. ಸಪೋಸ್ ನಿಗ್ರಹಿಸದಿದ್ರೆ ಏನಾಗುತ್ತೆ, ಈ ಎಲ್ಲ ಅರಿಷಡ್ ವೈರಿಗಳಿದೇವಲ್ಲ ಅವೆಲ್ಲವೂ ಕೂಡ ನಮ್ಮಲ್ಲಿ ಬಂದು ಕೂತ್ ಬಿಡುತ್ತೆ. ಸೊ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ. ಸೊ ಇವೆಲ್ಲವೂ ಕೂಡ ಅರಿಷಡ್ ವೈರಿಗಳು ಅಂದ್ರೆ ಶತ್ರುಗಳು. ಸೊ ಇವು ಆ ಮನಸ್ಸಿಗೆ ಅನುಕೂಲವನ್ನ ಒದಗಿಸುತ್ತೆ, ಜಾಗವನ್ನ ಮಾಡ್ಕೊಡುತ್ತೆ ಇವೆಲ್ಲ ಬಂದು ಕೂಡ್ಲಿಕ್ಕೆ, ಮತ್ತು ಅವು ಆ ಯೋಗಿಯನ್ನ ನಿಸ್ಸಂಶಯವಾಗಿ ಕೊಲ್ಲುತ್ತೆ ಅಂತ ಹೇಳ್ತಾರೆ. ಸೊ ಇನ್ನೊಂದು ಕೆಲವೊಂದು ಗ್ರಂಥಗಳಲ್ಲಿ ವಿಷಯ ಉಲ್ಲೇಖವಾಗಿದೆ ಏನಂದ್ರೆ, ನಮ್ಮ ದೇಹಗಳಲ್ಲಿಯೂ ಕೂಡ ಈಗ ಹೇಗೆ ಮುಕ್ಕೋಟಿ ದೇವತೆಗಳನ್ನ ನಾವು ಆಕಳಲ್ಲಿ ಕಾಣ್ತೀವೋ ಅದೇ ದೇವತೆಗಳು ಕೂಡ ನಮ್ಮ ಪ್ರತಿಯೊಂದು ಅಂಗಾಂಗಗಳಲ್ಲಿದ್ದಾರೆ. ಕಣ್ಣಿಗೆನ್ನ ನಾವು ಹೋಲಿಸಿದಾಗ ಸೂರ್ಯನಿಗೆ, ಹೀಗೆ ನಾವು ಆಳವಾದ ಅಧ್ಯಯನದಲ್ಲಿ ನಾವು ಕಲ್ತಿದ್ವಿ ಇದ್ರ ಕುರಿತಾಗಿ. ದೇವತೆಗಳಿದ್ದಾರೆ, ಆದ್ರೆ ಅದ ದೇವತೆಗಳೊಂದಿಗೆ ನಮ್ಮಲ್ಲಿ ಶತ್ರುಗಳು ಕೂಡ ಇದ್ದಾರೆ. ಯಾವಾಗ ನಾವು ಹೆಚ್ಚಾಗಿ ಶತ್ರುಗಳನ್ನ ಅಂದ್ರೆ ಈ ಆಸುರರನ್ನ ಸಾಕ್ತಿವೋ, ಈ ಅರಿಷಡ್ ವೈರಿಗಳು ಅಂತ ಹೇಳ್ತಾರೆ, ಅರಿಷಡ್ ವೈರಿಗಳೇ ಇವು ಆಸುರರು. ಇವ್ರು 6 ಜನ ಇದ್ದಾರೆ, ಆದ್ರೆ ಇಷ್ಟೊಂದು ದೇವತೆಗಳಿದ್ದಾರೆ. ಆದ್ರೆ ನಾವು 6 ಜನರನ್ನ ಗೆಲ್ಲಿಸಿ ಬಿಡ್ತೇವೆ. ಈ ಉಳಿದ ದೇವತೆಗಳನ್ನ ಸೋಲಿಸಿದಾಗ ನಮ್ಮ ಒಂದು ದೇಹ ಏನಾಗ್ಬಿಡುತ್ತೆ, ಇದು ಆಸುರರ ಅಂದ್ರೆ ದೇಹವೆನ್ನೋದು ಒಂದು ದೇಗುಲ. ಇಲ್ಲಿ ಏನಾಗ್ ಹೋಗ್ಬಿಡುತ್ತೆ, ಅದು ನಮ್ಮ ಶತ್ರುಗಳ ಒಂದು ತಾಣ ಆಗೋಗ್ಬಿಡುತ್ತೆ. ಅಲ್ಲಿ ದೇವರು ಬಂದು ನೆಲೆಸ್ಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ನಮ್ಮ ದೇಹವನ್ನ ದೇಹ ಅನ್ನೋದು ದೇಗುಲ ಇದ್ದ ಹಾಗೆ, ಆ ದೇಗುಲದಲ್ಲಿ ಸದಾ ಭಗವಂತನ ಧ್ಯಾನ ಇರಬೇಕು. ಧ್ಯಾನ ಇರಬೇಕು ಅಂತಂದ್ರೆ ನಾವು ಮನಸ್ಸಿನೊಂದಿಗೆ ಈ ಭಗವಂತನೊಂದಿಗೆ ಯೋಗವನ್ನ ಕಲ್ಪಿಸ್ಕೊಳ್ಬೇಕು. ಅದಕ್ಕಾಗಿ ಕಲ್ಪಿಸ್ಕೊಳ್ಬೇಕು ಅಂದ್ರೆ ನಾವು ಮನಸ್ಸನ್ನ ಸದಾ ನಿಗ್ರಹಿಸ್ತಾ ಇರ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಮನಸ್ಸನ್ನ ಏಕೆ ನಿಯಂತ್ರಿಸ್ಬೇಕಂದ್ರೆ ಮನಸ್ಸೇ ಕಾಮ, ಕ್ರೋಧ, ಮದ, ಲೋಭ, ಶೋಕ, ಮೋಹ ಮತ್ತೆ ಇವುಗಳ ಮೂಲ ಕಾರಣ. ಮನಸ್ಸಿಗೆ ಇವೆಲ್ಲ ಕಾರಣ ಯಾವುದು? ಮನಸ್ಸೇ ಕಾರಣ. ಇವೆಲ್ಲ ಅರಿಷಡ ವೈರಿಗಳಿಗೆ ಕಾರಣನೇ ಮನಸ್ಸು. ಸೊ ಇವು ಒಟ್ಟಾಗಿ ಏನಾಗುತ್ತೆ, ನಮ್ಮ ಕರ್ಮಗಳ ಬಂಧನಕ್ಕೆ ಒಳಗಾಗುತ್ತೆ. ನಮ್ಮ ಕರ್ಮಗಳ ನಾವು ಬಂಧನಕ್ಕೆ ಒಳಗಾಗ್ಬಿಡ್ತೇವೆ. ನಮ್ಮ ಕಾಮ್ಯ ಕರ್ಮಗಳಿಗೆ ಬಂಧನಕ್ಕೆ ಒಳಗಾಗೋಗ್ಬಿಡ್ತೇವೆ. ಸೊ ಯಾವ ವಿದ್ವಾಂಸ ಮಾನವನು ತಾನೇ ಮನಸ್ಸಿನಲ್ಲಿ ನಂಬಿಕೆ ನೀಡುವನು, ಯಾವ ವಿದ್ವಾಂಸ ತಾನೇ ಮನಸ್ಸಿನಲ್ಲಿ ನಂಬಿಕೆ ನೀಡುವವನು. ಸೊ ಈ ತರ ಇರುವಾಗ ಅಂದ್ರೆ ನಮ್ಮ ಕಾಮ್ಯ ಕರ್ಮನೇ ನಮ್ಗೆ ಬಂಧನ ಆಗುವಾಗ
ಈ ಬಂಧನಕ್ಕೆ ಮೂಲ ಕಾರಣನೇ ಈ ಅರಿಷಡ್ ವೈರಿಗಳಾದಾಗ ಯಾವ ವಿದ್ವಾಂಸ ಮನಸ್ಸಿನ ಮೇಲೆ ನಂಬಿಕೆಯನ್ನ ಇಡ್ತಾನೆ? ಯಾರು ಇಡೋದಿಲ್ಲ. ಮತ್ತೆ ಈ ಒಂದು ನಿಯಂತ್ರಕ ಮತ್ತೆ ಸ್ವಯಂ ಪ್ರೇರಿತ ಅಂತ ಹೇಳ್ತಾರೆ. ಅಂದ್ರೆ ವೈದಿ ಭಕ್ತಿ ಮತ್ತೆ ರಾಗಾನುಗ ಭಕ್ತಿ ಮಧ್ಯದಲ್ಲಿರುವಂತಹ ವ್ಯತ್ಯಾಸವನ್ನ ಇಲ್ಲಿ ತಿಳಿಸಲಾಗಿದೆ. ವೈದಿ ಭಕ್ತಿ ಈಗಾಗಲೇ ನಾವು ಅದನ್ನ ತಿಳ್ಕೊಂಡ್ವಿ. ನಿಯಂತ್ರಕ ತತ್ವಗಳನ್ನ ಪಾಲಿಸುವುದರ ಮೂಲಕ ನಾವು ಏನು ಭಕ್ತಿಯನ್ನ ಮಾಡ್ತೀವಿ ಅದು ವೈದಿ ಸಾಧನಾ ಭಕ್ತಿ ಅಂತ ಕರೀತಾರೆ. ಹೇಳಿದೆ ಈಗ ಸದ್ಗುರುಗಳ ಆದೇಶದಂತೆ ಧರ್ಮ ಗ್ರಂಥಗಳಲ್ಲಿ ತಿಳಿಸಿರುವಂತೆ ನಾವು ನಿಯಂತ್ರಕ ತತ್ವಗಳ ಅನುಷ್ಠಾನವನ್ನ ಮಾಡುವುದನ್ನು ಮಾಡುವ ಭಕ್ತಿ ಸೇವೆಯನ್ನ ನಾವು ವೈದಿ ಸಾಧನಾ ಭಕ್ತಿ ಅಂತ ಕರೀತೇವೆ. ಸೊ ನಾವು ನಿಯಮಬದ್ಧರಾಗಿರ್ಬೇಕು ಅಂತ ಹೇಳಿ ಅದಕ್ಕಾಗಿಯೇ ಈ ಕೃಷ್ಣ ಪ್ರಜ್ಞೆಯಲ್ಲಿ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಅನ್ನ ಮತ್ತೆ ಮಿನಿಮಮ್ 16 ರೌಂಡ್ ಚಾಂಟಿಂಗ್ ಅನ್ನ ಕೊಡಲಾಗಿರುವಂತದ್ದು. ಇಲ್ಲ ಅಂದ್ರೆ ನಾವು ಅಭ್ಯಾಸ ಮಾಡ್ಲಿಕ್ಕೆ ನಮ್ಗೆ ಏನಾದ್ರೂ ಒಂದು ಬೇಕು ಸಾಧನ, ನಮ್ಮಿಂದ ನಮ್ಗೆ ನಮ್ಮ ಪ್ರಜ್ಞೆನ ಜಾಗೃತಗೊಳಿಸುವಷ್ಟು ಸ್ವಾಭಾವಿಕರು ನಾವಲ್ಲ. ಅಂದ್ರೆ ಈ ಹೇಗೆ ಈ ರಾಗಾತ್ಮಿಕರು ಅಂತ ಹೇಳ್ತೇವೆ, ಈ ಕೃಷ್ಣನ ನೇರ ಸಹವರ್ತಿಗಳು ಅವರು ರಾಗಾತ್ಮಿಕ ಭಕ್ತರು. ನಮ್ಗೆ ಆ ಭಕ್ತರಾಗ್ಲಿಕ್ಕೂ ನಮ್ಗೆ ಭಕ್ತರ ಸಂಘ ಪಡಿಲಿಕ್ಕೂ ಅರ್ಹರಲ್ಲ ನಾವು. ಅವರ ಭಕ್ತರ ಅವರ ಭಕ್ತರ ಸಂಘವನ್ನ ಪಡಿಲಿ ಅವರ ಹೆಜ್ಜೆ ಜಾಡಿನಲ್ಲಿ ನಾವು ನಡಿಲಿಕ್ಕೆ ಪ್ರಯತ್ನವನ್ನ ಮಾಡಬಹುದು. ಹಾಗಾಗಿ ನಮಗೆ ನಿಯಮಗಳೇ ಬೇಕು. ಯಾರು ಹುಟ್ಟಾನೆ ಮೊದ್ಲೇ ಕಲ್ತು ಬಂದಿರೋದಿಲ್ಲ. ಎಲ್ಲನೂ ಕೂಡ ಅವರು ಜಾಗೃತಗೊಳಿಸ್ಕೋಬೇಕು. ಭೌತಿಕ ಜಗತ್ತಿನಲ್ಲಿ ಬರೆಯೋದು, ಮಾತಾಡೋದು, ಓದೋದು, ಕಿವಿ ಕೇಳಿಸೋದು. ಸೊ ಇವೆಲ್ಲವೂ ಕೂಡ ನಾವು ಅಭ್ಯಾಸ ಮಾಡ್ಕೊಳ್ಬೇಕು. ಹಾಗೇನೆ ನಮ್ಮ ಒಂದು ಸುಪ್ತ ಪ್ರಜ್ಞೆಯನ್ನ ಮಲಗಿರುವಂತಹ ಪ್ರಜ್ಞೆಯನ್ನ ಜಾಗೃತಗೊಳಿಸ್ಕೊಳ್ಬೇಕಂದ್ರೆ ನಮ್ಗೆ ಅಭ್ಯಾಸದ ಅವಶ್ಯಕತೆ ಇದೆ. ಸೊ ರಾಗಾನುಕ ಭಕ್ತಿಯಲ್ಲಿ ನಾವು ಆತ್ಮದ ಸಹಜ ಸ್ಥಿತಿಯನ್ನ ಪಡಿತೀವಿ. ಯಾರಿಂದ ನಾವು ಆತ್ಮದ ಸಹಜ ಸ್ಥಿತಿಯನ್ನ ಪಡಿತೀವಿ? ಕೃಷ್ಣನ ನೇರ ಸಹವರ್ತಿಗಳ ಹೆಜ್ಜೆ ಜಾಡಿನಲ್ಲಿ ನಡೆಯುವುದರ ಮೂಲಕ ನಾವು ಅದನ್ನ ಪಡಿತೀವಿ. ಸೊ ಕೃಷ್ಣನ ಹೆಜ್ಜೆ ಜಾಡಿನಲ್ಲಿ ಹೆಜ್ಜೆಗಳನ್ನ ಅನುಸರಿಸುವ ಮೂಲಕ ಅಂತಂದ್ರೆ ಯಾರು ಅಂದ್ರೆ ನಾವೀಗಿಲ್ಲಿ ಅವರ ಹೆಜ್ಜೆ ಜಾಡಿನಲ್ಲಿ ನಡಿಲಿಕ್ಕೆ ಆಗಲ್ಲ ಅಂತಂದಾಗ ಈಗ ಏನು ಗುರು ಪರಂಪರೆ ಬಂದಿದೆಯೋ ಆ ಗುರು ಪರಂಪರೆಯಲ್ಲಿ ಇರುವಂತಹ ಗುರುಗಳ ಒಂದು ಆದೇಶಗಳನ್ನ ನಾವು ಪಾಲನೆ ಮಾಡ್ತಾ ಇರ್ತೇವೆ. ಅದೇ ನಾವು ಅನುಷ್ಠಾನ ಮಾಡ್ತಾ ಇರುವಂತದ್ದು. ಅವ್ರು ಹೇಳಿರೋ ಹಾಗೆ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಫಾಲೋ ಮಾಡೋದು, 16 ರೌಂಡ್ಸ್ ಫಾಲೋ ಮಾಡೋದು. ಇದಕ್ಕೆ ಅಂತಾರೆ ಏನು ನಾವು ಆತ್ಮಗಳ ಸಹಜ ಸ್ಥಿತಿಯನ್ನ ಈ ನಿಯಮಗಳಿಂದ ನಾವು ಪಡಿಬಹುದು ಅಂತ ಅವರ ಗುರು ಪರಂಪರೆಯಲ್ಲಿರುವಂತಹ ಗುರುಗಳ ಹೆಜ್ಜೆಯನ್ನ ಅನುಸರಿಸುವ ಮೂಲಕ ನಾವು ಪಡಿಬಹುದು. ಸೊ ಇದರಿಂದ ನಾವು ಆಕರ್ಷಣೆಗೆ ಒಳಗಾಗಿ ನಾವು ಸದಾ ಕೃಷ್ಣನ ನೆಲೆಕ್ಕೆ ಸಾಧ್ಯ ಆಗುತ್ತೆ. ಅಸ್ವಾಭಾವಿಕವಾದದ್ದು ಸ್ವಾಭಾವಿಕವಾಗಿ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೇಗೆ ತಾಯಿ ಸದಾ ಮಗುವಿನ ಕುರಿತು ಯೋಚನೆ ಮಾಡ್ತಾ ಇರ್ತಾಳೆ, ಮಗು ಸದಾ ತಾಯಿನ ಕುರಿತು ಯೋಚನೆ ಮಾಡ್ತಾ ಇರುತ್ತೋ ಹಾಗೆ ಇಲ್ಲಿ ಭಕ್ತರು ಸದಾ ಭಗವಂತನ ಕುರಿತು ಯೋಚನೆ ಮಾಡ್ತಾ ಇರ್ತಾರೆ. ಸೊ ಉದಾಹರಣೆಗೆ ನಾವು ಹೇಗೆ ಮಾಡ್ಬೇಕು ಇದನ್ನ ಸ್ವಾಭಾವಿಕವಾಗಿ ಅಭ್ಯಾಸ ಹೇಗೆ ಮಾಡ್ಬೇಕು ಅಂದ್ರೆ ಈ ಜಪ ಮಂಗಳಾರತಿ ಮಾಡುವುದ್ರ ಮೂಲಕ ಮತ್ತೆ ಈ ಸಾಧನಾ ಸಾಧ್ಯಗಳು ಎರಡೂ ಕೂಡ ಒಂದೇ ಅಂತ ಹೇಳ್ತಾರೆ. ಸೊ ಸಾಧನೆ ಮಾಡಿದ್ರೇನೆ ಅದು ಸಾಧ್ಯ ಆಗ್ಲಿಕ್ಕೆ ಸಾಧನಾ ಸಾಧ್ಯ ಅಂತ 2 ಭಾಗಗಳನ್ನಾಗಿ ನಾವು ಇಲ್ಲಿ ಭಕ್ತಿರ ಸಿಂಧುವಿನಲ್ಲಿ ನೋಡ್ತೇವೆ. ಸೊ ಸಾಧನಾ ಇತಿ ಸಾಧ್ಯ ಅಂತ ಕರೀತಾರೆ. ಅಂದ್ರೆ ಸಾಧನಾನೇ ಸಾಧ್ಯ ಆಗ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಸಾಧನ ಆಗಿ ಉಳಿಯೋದಿಲ್ಲ. ಸಾಧನ ನೀವು ಮಾಡದೇ ಇದ್ರೆ ಸಾಧನೆಯಾಗಿ ಉಳಿದ್ಬಿಡುತ್ತೆ. ಹಾಗಾಗಿ ಸಾಧನೆ ನಿರಂತರವಾಗಿದ್ರೆ ಅದು ಸಾಧ್ಯ ಆಗುತ್ತೆ ಅಂತ. ಅಂದ್ರೆ ಸಾಧ್ಯನೇ ಗುರಿ. ಸಾಧ್ಯ ಆಯ್ತು, ನಾನೀಗ ಭಕ್ತಿ ಮಾಡಿದೆ, ನನಗೆ ಇದನ್ನ ಮುಟ್ಲಿಕ್ಕೆ ಸಾಧ್ಯ ಆಯ್ತು. ನಾನು ದಿನ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ ಫಾಲೋ ಮಾಡೋದ್ರಿಂದ ನನಗೆ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಯ್ತು. ಸೊ ನಾವು ಹೇಗೆ ಹೇಳ್ತೀವೋ ಸೊ ಇಷ್ಟು ವರ್ಷಗಳ ಬಳಿಕ ಹಾಗೇನೆ ಮುಂದೆ ಹೋಗ್ತಾ ಹೋಗ್ತಾ ನಾನು ಮಾಡುವಂತಹ ಸಾಧನ ಈ ಸಾಧ್ಯ ಆಗ್ಲಿಕ್ಕೆ ಸಾಧ್ಯ. ಅದೇ ಭಗವಂತ ಅದೇ ಅಂತಿಮ ಗುರಿ ಅಂತ ಹೇಳ್ತೇವೆ. ಭಗವಂತನೇ ಅಂತಿಮ ಗುರಿ. ಸೊ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಏನೂ ಕೂಡ ಬದಲಾಗೋದಿಲ್ಲ ಅನ್ನೋದನ್ನ ಹೇಳ್ತಾರೆ. ಆದ್ರೆ ಭೌತಿಕ ಜಗತ್ತಿನಲ್ಲಿ ತುಂಬಾನೇ ಬದಲಾಗುತ್ತೆ. ಆದ್ರೆ ಆಧ್ಯಾತ್ಮಿಕ ಜಗತ್ತಲ್ಲಿ ಬದಲಾಗೋದು ಒಂದು ಅದ್ಯಾವುದು ಅಂತಂದ್ರೆ ಗುಣಮಟ್ಟ. ಈಗ ನಾವೆಲ್ಲರೂ ಕೂಡ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇದ್ದೇವೆ ಅಂತ, ಭಕ್ತರು ಅಂತಂದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲೇ ನಾವು ಇದ್ದ ಹಾಗೆ. ಆದ್ರೆ ಇಲ್ಲಿ ಏನ್ ಬದಲಾಗ್ತಾ ಇರೋದು ಭಕ್ತಿಯಲ್ಲಿರುವಂತಹ ಗುಣಮಟ್ಟ. ಕೆಲವೊಬ್ರದ್ದು ಏರುತ್ತೆ, ಕೆಲವೊಬ್ರದ್ದು ಇಳಿಯುತ್ತೆ. ಸೊ ಮತ್ತೇನು ಬದಲಾವಣೆ ಆಗಲ್ಲ, ಕೇವಲ ಗುಣಮಟ್ಟ ಮಾತ್ರ ಬದಲಾವಣೆ ಆಗುವಂಥದ್ದು. ಸೊ ಇಲ್ಲಿ ಶ್ರವಣ ಮತ್ತು ಸ್ಮರಣೆಯ ಹಂತಗಳನ್ನ ತಿಳಿಸಲಾಗಿದೆ. ಇದು ನಿಮ್ಗೆ ಪೇಜ್ ನಂಬರ್ ಎಲ್ರು ಕೂಡ ಓಪನ್ ಮಾಡ್ಕೊಳ್ಳಿ. 70ನೇ ಪೇಜ್ ಅಲ್ಲಿ 2ನೇ ಪರಿಚ್ಛೇದದಲ್ಲಿ ಬರುತ್ತೆ. 2ನೇ ಪರಿಚ್ಛೇದ ಪ್ಯಾರಾಗ್ರಾಫ್. ಶ್ರವಣ ಮತ್ತು ಸ್ಮರಣೆಯಲ್ಲಿನ ಹಂತಗಳು ಅಂತ ಹೇಳುತ್ತೆ. ಶ್ರವಣ ಸ್ಮರಣ
ಶ್ರವಣ ಸ್ಮರಣದ ಹಂತಗಳಲ್ಲಿ ಮೊದಲನೇದು ನೋಡಿ, ಕನಿಷ್ಠ ಅಧಿಕಾರಿಯಾಗಿರುವ ಹಂತದಲ್ಲಿ, ಕನಿಷ್ಠ ಅಧಿಕಾರಿ ಅಂತಂದ್ರೆ ನವಭಕ್ತ, ಕೇವಲ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾನೆ, ಆದ್ರೆ ಅವನಿಗೆ ಇನ್ನೂ ಕೂಡ ಪೂರ್ಣ ರೀತಿಯಾದಂತಹ ಶ್ರದ್ಧೆ ಇಲ್ಲದಿರುವಂತವನು. ಸೊ ಸದಾ ಹಂತವ್ರು ಏನ್ ಮಾಡ್ಬೇಕು ಅಂದ್ರೆ ನವವಿಧ ಭಕ್ತರು. ಇಲ್ಲಿ ಕನಿಷ್ಠ ಭಕ್ತರು ಅಂದ್ರೆ ಯಾರೇ, ನಾವೆಲ್ಲರೂ ಕೂಡ ಹಂತದಲ್ಲಿ ಸದಾ ಕೃಷ್ಣ ಕಥಾ ಶ್ರವಣದಲ್ಲಿ ತೊಡಗಿರ್ಬೇಕು. ಸೊ ನಾವೆಲ್ಲ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾನು 3 ವರ್ಷ ಆಯ್ತು ಜಪ ಮಾಡ್ತಾ ಇದ್ದೇನೆ, ನಾನು ಶುದ್ಧ ಭಕ್ತಳು ಅಲ್ಲ. ಸೊ ಇನ್ನ ನಾವು ನಾಮಾಪರಾಧದಿಂದನೇ ಹೊರಗೆ ಬಂದಿಲ್ಲ. ನಾಮಾಪರಾಧ ಆದ್ಮೇಲೆ ನಾಮಾಭಾಸ ಆದ್ಮೇಲೆ ಶುದ್ಧ ಹಂತ, ನಾಮ ಅಪರಾಧ ಹಂತದಲ್ಲಿ ಇದ್ದೇವೆ ನಾವ್ ಇನ್ನೂವರೆಗೂ ಕೂಡ. ಹಾಗಾಗಿ ಈ ಹಂತದಲ್ಲಿ ಸದಾ ನಾವು ಕೃಷ್ಣ ಕಥಾ ಕೇಳ್ಬೇಕು ಅಂತ, ಶ್ರವಣದಲ್ಲಿ ತೊಡಗಿರ್ಬೇಕು. ಎಷ್ಟು ಜನ ನೀವು ಗೀತಾ 18 ಇನ್ನೂ ಕೂಡ ಅಟೆಂಡ್ ಆಗ್ತೀರಾ? ಎಷ್ಟು ಜನರು ಆಳವಾದ ಅಧ್ಯಯನ ನಾನೀಗ ಕೇಳಿದೀನಿ, ಸರ್ಟಿಫಿಕೇಟ್ ಸಿಕ್ಕಿದೆ, ಆದ್ರೂ ಕೂಡ ಅಟೆಂಡ್ ಆಗ್ತೀನಿ ಅಂತ ಹೇಳೋರು ಎಷ್ಟು ಜನ ಇದ್ದೀರಾ? ಈಗ ಮುಗಿದ್ರೂ ಕೂಡ ನೀವು ಮತ್ತೆ ಅಟೆಂಡ್ ಆಗೋ ಜನರು ಎಷ್ಟಿದ್ದೀರಾ? ಇಲ್ಲ, ನಾನೀಗ ಕೇಳ್ದೆ, ನನ್ಗೊಂದ್ಸಲಿ ನಾನ್ ಕೇಳ್ದೆ ಮುಗೀತು ಅನ್ನೋಷ್ಟರಲ್ಲಿ ಇರ್ತೀರಾ. ಆದ್ರೆ ಶ್ರವಣ ಅನ್ನೋದು ಸದಾ ನಾವು ಕನಿಷ್ಠ ಭಕ್ತರು ತೊಡಗಿರ್ಬೇಕು ಅನ್ನೋದನ್ನ ಹೇಳ್ತಾರೆ. ಸೊ ಇದಕ್ಕೇನಂತಾರೆ ಅಂದ್ರೆ, ಒಬ್ಬ ಕನಿಷ್ಠ ಭಕ್ತ ನಿರಂತರವಾಗಿ ಶ್ರವಣದಲ್ಲಿ ತೊಡಗಿರೋದನ್ನ ಶ್ರವಣ ದೆಸೆ ಅಂತ ಕರೀತಾರೆ. ಫಸ್ಟ್ ಒನ್ ಇದೆ ನೋಡಿ, ಶ್ರವಣ ದಶೆ. ಸೊ ಅಂದ್ರೆ ಇಲ್ಲಿ ಭಗವಂತನ ಕಥೆಯನ್ನ ಕೇಳೋದು. ಮತ್ತೆ ಕೃಷ್ಣನ ಎರಡನೆಯದ್ದು ಕೃಷ್ಣನ ದಿವ್ಯ ನಾಮವನ್ನು, ಅವನ ದಿವ್ಯ ರೂಪ, ಗುಣ, ಲೀಲೆ ಸದಾ ಶ್ರವಣ ಮಾಡ್ತಾ ಇರ್ತಾನೆ. ಸೊ ಆ ಮಾಡ್ತಾ ಇದ್ರೆ ಅದಕ್ಕೆ ವರ್ಣದಶೆ ಎಂಬ ಸ್ವೀಕಾರದ ಹಂತವನ್ನ ತಲುಪ್ತಾನೆ. ಅಂದ್ರೆ ಅವನು ಶ್ರವಣದಲ್ಲಿ ತೊಡಗಿದಾಗ ಅವನು ಅದನ್ನ ಸ್ವೀಕರಿಸ್ತಾನೆ, ಆ ಶ್ರವಣವನ್ನ ಸ್ವೀಕರಿಸ್ತಾನೆ. ಅದಕ್ಕೆ ವರ್ಣದಶೆ ಅಂತ ಕರೀತಾರೆ. ಇಲ್ಲಿ ಕಥೆಯನ್ನ ಹೇಳುವುದು, ಆ ಕಥೆ ಏನಾಗುತ್ತೆ, ಆಕರ್ಷಿಸಲ್ಪಡುತ್ತೆ ಇವರಿಗೆ, ಮತ್ತೆ ಮತ್ತೆ ಕೇಳೋ ಹಾಗೆ ಮಾಡುತ್ತೆ. ಸೊ ಮತ್ತೆ ಮತ್ತೆ ಕೇಳೋ ಹಾಗೆ ಮಾಡಿದ್ರೆ ನಿಮ್ಗೆ ಅದು ನೀವು ವರ್ಣದಶೆಯಲ್ಲಿ ಇದ್ದ ಹಾಗೆ. ಆಮೇಲೆ ಆ ಹಂತವನ್ನ ತಲುಪಬಹುದು. ಒಬ್ಬನು ಈ ಹಂತವನ್ನ ತಲುಪಿದ್ರೆ, ಅಂದ್ರೆ ವರ್ಣದಶೆ ಅನ್ನುವಂತಹ ಹಂತವನ್ನ ತಲುಪಿದ್ರೆ ಅವನು ಕೃಷ್ಣ ಕಥಾ ಶ್ರವಣದಲ್ಲಿ ಅನುರಕ್ತನಾಗ್ತಾನೆ. ಸೊ ಸದಾ ತೊಡ್ಕೊಂಡ್ ಬಿಡ್ತಾನೆ ಕೃಷ್ಣ ಕಥೆಯಲ್ಲಿ. ಅವನು ಒಬ್ಬನು ಭಾವಪರವಶತೆಯಲ್ಲಿ ಜಪ ಮಾಡ್ತಾನೆ ಅನ್ನೋದನ್ನ ಹೇಳ್ತಾರೆ. ಭಾವಪರವಶತೆಯಿಂದ ಜಪಿಸುವಂತಾದರೆ ಅವನು ಸ್ಮರಣಾವಸ್ಥೆಯನ್ನು ತಲುಪುತ್ತಾನೆ. ಸೊ ಮೊದಲನೇದು ಯಾವುದು? ಕೇಳೋದು. ನಾವು ಶ್ರವಣದಲ್ಲಿ ತೊಡಗಬೇಕಾಗಿರೋದು ಶ್ರವಣ ದಶೆ. ಎರಡನೇದ್ದು, ನಾವು ಯಾವಾಗ ಆ ಶ್ರವಣವನ್ನ ಸ್ವೀಕರಿಸ್ತೀವೋ ಅದಕ್ಕೆ ವರ್ಣದಶೆ ಅಂತ ಕರೀತಾರೆ. ಮೂರನೇದ್ದು, ಆ ವರ್ಣದಶೆ ಅಂದ್ರೆ ನಾವು ಏನು ಆ ಕಥೆಯನ್ನ ಶ್ರವಣ ಮಾಡ್ತೀವೋ, ಅನುರಕ್ತರಾಗ್ತೀವೋ, ಆಮೇಲೆ ಅದು ನಮ್ಗೆ ಆ ಪರವಶತೆಯಿಂದ ಜಪ ಮಾಡ್ಲಿಕ್ಕೆ ನಮ್ಮನ್ನ ಪ್ರೋತ್ಸಾಹಿಸುತ್ತೋ ಅದನ್ನ ನಾವು ಸ್ಮರಣಾವಸ್ಥೆ ಅಂತ ಕರಿತೇವೆ, ತಲುಪುತ್ತೇವೆ. ಆಮೇಲೆ ಶ್ರವಣ, ಮನನ, ಧ್ಯಾನ, ನಿಧಿಧ್ಯಾಸನ ಮತ್ತು ಸಮಾಧಿ ಎಂಬುದು ಕೃಷ್ಣ ಸ್ಮರಣದ 5 ಪ್ರಗತಿಯ ಸಾಧನ ಮಾರ್ಗಗಳಾಗಿದೆ. ಯಾವುದು 5 ಇದ್ರದ್ದು ಕೃಷ್ಣ ಸ್ಮರಣದ 5 ಪ್ರಗತಿಯ ಸಾಧನ ಮಾರ್ಗಗಳು ಯಾವ್ಯಾವ್ದು? ಶ್ರವಣ, ಮನನ, ಧ್ಯಾನ, ನಿಧಿಧ್ಯಾಸನ, ಸಮಾಧಿ ಅಂತ ಕರೆಯಲಾಗಿದೆ. ಇದು ನಿಮ್ಗೆ ಪರೀಕ್ಷೆಗೆ ಬೀಳ್ಬಹುದು. ಕೃಷ್ಣ ಸ್ಮರಣದ 5 ಪ್ರಗತಿಯ ಸಾಧನಾ ಮಾರ್ಗಗಳು ಯಾವುದು? ಶ್ರವಣ, ಮನನ, ಧ್ಯಾನ, ನಿಧಿಧ್ಯಾಸನ, ಸಮಾಧಿ. ಸೊ ಹಾಗಾದ್ರೆ ಇವುಗಳ ಅರ್ಥ ಏನು ಅನ್ನೋದನ್ನ ನೋಡೋಣ. ಮೊದಲಿಗೆ ಕೃಷ್ಣನ ಸ್ಮರಣೆಯಲ್ಲಿ ಮಧ್ಯ ನಮ್ಗೆ ಅಡ್ಡಿ ಆತಂಕಗಳಾಗಬಹುದು. ಆಮೇಲೆ ಸ್ಮರಣವು ಅಡ್ಡಿ ಆತಂಕಗಳಿಲ್ಲದೆ ಮುಂದುವರಿಯಬಹುದು. ಸ್ಮರಣವು ಅಡ್ಡಿ ಇಲ್ಲದೆ ಮುಂದುವರಿದರೆ ಅದಕ್ಕೆ ಚಿತ್ತೈಕಾಗ್ರತೆ ಎಂದು ಕರೆಯುವರು. ಸೊ ಚಿತ್ತೈಕಾಗ್ರತೆ ಆದ್ಮೇಲೆ ಅದನ್ನ ಧ್ಯಾನ ಅಂತ ಕರೀತಾರೆ. ಚಿತ್ತ ಯಾವಾಗ ಏಕಾಗ್ರತೆಯನ್ನ ಹೊಂದುತ್ತೋ ಅವಾಗ ಧ್ಯಾನ ಬರುತ್ತೆ. ಸೊ ಆ ಧ್ಯಾನ ಮುಂದುವರಿದ್ರೆ, ಆ ಧ್ಯಾನ ದೃಢವಾದ್ರೆ, ಅಂದ್ರೆ ಇವತ್ತಿಗೆ ನಾ ಮಾಡ್ದೆ ನಾಳೆ ನಾನ್ ಧ್ಯಾನ ಮಾಡಲ್ಲ, ಸೊ ಇದು ಸಂಪೂರ್ಣವಾದ ಧ್ಯಾನ ಆಗಲ್ಲ, ದೃಢವಾದ ಧ್ಯಾನ ಆಗಲ್ಲ. ಆದ್ರೆ ಧ್ಯಾನ ನಾನು ಏಕಾಗ್ರವಾಗಿ ನಾನು ಚಿತ್ತವನ್ನ ಕೇಂದ್ರೀಕರಿಸ್ತಾ ಇದ್ದೇನೆ, ಸೊ ಇದು ಧ್ಯಾನ ಆದ್ರೆ ಅದನ್ನ ನಿರಂತರವಾಗಿ ದೃಢವಾಗಿ ನಾನು ಅದನ್ನ ಮಾಡ್ತಾ ಹೋದ್ರೆ ಅದಕ್ಕೆ ಅನುಸ್ಮೃತಿ ಅಂತ ಕರೀತಾರೆ ಅಂತ ಹೇಳ್ತಾರೆ. ಅನುಸ್ಮೃತಿ, ದಿನೇ ಇದನ್ನ ನಾನು ಧ್ಯಾನವನ್ನ ಮುಂದುವರಿಸ್ತಾ ಇರುವಂತದ್ದೇ ಅನುಸ್ಮೃತಿ. ಆಮೇಲೆ ಸತತವಾದ ಎಡೆಬಿಡದೆ ಅನುಸ್ಮೃತಿಯಿಂದ ಒಬ್ಬನು ಸಮಾಧಿ ಸ್ಥಿತಿಯನ್ನು ಹೊಂದುತ್ತಾನೆ. ಸಮಾಧಿ ಸ್ಥಿತಿ ಅಂದ್ರೆ ಇದಕ್ಕೆ ಸ್ಮರಣ ದಶ ಅಂತ ಕರೀತಾರೆ. ಸಮಾಧಿ ಸ್ಥಿತಿ ಅಂದ್ರೆ ಏನು? ಆತನಿಗೆ ಆತ್ಮದ ಮೂಲ ಸಹಜ ಸ್ಥಿತಿ ತಿಳಿಯುತ್ತೆ. ಆತ್ಮ ಎಲ್ಲಿದೆ ಅನ್ನೋದು ಗೊತ್ತಾಗುತ್ತೆ ಅವನಿಗೆ ಆ ಸಮಾಧಿ ಸ್ಥಿತಿಯಲ್ಲಿ. ಆ ಸಹಜವಾದ ಸ್ಥಿತಿ ತಿಳಿಯುತ್ತೆ.
ಆ ಹಂತದಲ್ಲಿ ಅವನು ಸಂಪೂರ್ಣವಾಗಿ ಮತ್ತು ಸ್ಪಷ್ಟವಾಗಿ ಕೃಷ್ಣನೊಡನೆ ತನಗಿರುವ ನಿತ್ಯ ಸಂಬಂಧವನ್ನ ಅರಿಯಬಹುದು ಅನ್ನೋದನ್ನ ಹೇಳ್ತಾರೆ. ಸೊ ಆವಾಗ ಅವನು ಸಮಾಧಿಯ ಹಂತದಲ್ಲಿ ಕೃಷ್ಣ ಮತ್ತೆ ನನಗೆ ಇರುವಂತ ಸಂಬಂಧ ಯಾವುದು ಅನ್ನೋದನ್ನ ಅವನು ತಿಳ್ಕೊಳ್ತಾನೆ. ಸೊ ಅದೇ ಒಂದು ಪರಿಪೂರ್ಣತೆಯ ಹಂತ ಅಂತ ಕರಿತೇವೆ. ಯಾವುದು? ಒಬ್ಬ ಮನುಷ್ಯ ಜೀವನದ್ದು. ಸೊ ಈ ಮನುಷ್ಯ ಜೀವನದ ಪರಿಪೂರ್ಣತೆಯ ಹಂತವನ್ನ ಸಂಪತ್ತಿ ದಶ ಅಂತ ಕರೀತಾರೆ. ಸಂಪತ್ತಿ ದಶ. ಸೊ ಇದೆ ನಿಮ್ಗೆ ಇಲ್ಲಿ ಇರುವಂತದ್ದು ಕೆಲವೊಂದು ಟೆಕ್ನಿಕಲ್ ಟರ್ಮ್ಸ್, ಟೆಕ್ನಿಕಲ್ ವರ್ಡ್ಸ್ ಇದೆ. ಸೊ ಇವುಗಳನ್ನ ಸ್ವಲ್ಪ ನೀವು ನೆನ್ಪಿಟ್ಕೊಳ್ಳಿ. ಯಾವ್ಯಾವ್ದು? ಶ್ರವಣ ದಶ, ವರ್ಣದಶೆ, ಸ್ಮರಣಾವಸ್ಥೆ, ಅನುಸ್ಮೃತಿ, ಸ್ಮರಣ ದಶ, ಸಂಪತ್ತಿ ದಶ. ಇಲ್ಲಿ 5 ಮುಖ್ಯ ಸಂಬಂಧಗಳನ್ನ ಹೇಳಲಾಗಿದೆ. ಹೇಗೆ ನಾವು ಭಗವಂತನೊಂದಿಗೆ ಸಂಬಂಧವನ್ನ ಕಲ್ಪಿಸಿಕೊಳ್ಬಹುದು ಅನ್ನೋದನ್ನ ಇಲ್ಲಿ ತಿಳಿಸಲಾಗಿದೆ. ಇದೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತು, ತಿಳಿದಿರುವಂತದ್ದು ಇದು. ನಿಮ್ಗೆಲ್ರಿಗೂ ಭಗವಂತನ ಜೊತೆಗೆ ಮುಖ್ಯವಾಗಿ ಕಲ್ಪಿಸಿಕೊಳ್ಲಿಕ್ಕೆ ಇರುವಂತಹ ಸಂಬಂಧಗಳಿಗೆ ನಾವು ಪ್ರಾಥಮಿಕ ರಸಗಳು ಅಂತ ಕರೀತೇವೆ. ಆ ಪ್ರಾಥಮಿಕ ರಸಗಳಿಗೆ ನಾವು ಮುಖ್ಯ ಭಾವಗಳು ಅಥವಾ ಸ್ಥಾಯಿ ಭಾವಗಳು ಅಂತ ಕರೀತೇವೆ. ಇವು ಭಗವಂತನ ಜೊತೆಗೆ ನೇರವಾಗಿ ರಸಗಳನ್ನ, ಸಂಬಂಧಗಳನ್ನ ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಮಾಡುವಂಥದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಈ 5 ಪ್ರಾಥಮಿಕ ರಸಗಳು ಯಾವುದು ಅನ್ನೋದನ್ನ ಇಲ್ಲಿ ಹೇಳಲಾಗಿದೆ. ಭಗವಂತನ ಜೊತೆಗೆ ಮುಖ್ಯವಾಗಿ ನಾವು ಹೇಗೆ ಸಂಬಂಧವನ್ನ ಕಲ್ಪಿಸಿಕೊಳ್ಬಹುದು. ಯಾಕೆ ಇದನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಶ್ರವಣ ಸ್ಮರಣೆಯನ್ನ ಮಾಡೋದು ಹೇಗೆ. ಸೊ ಶ್ರವಣ ಸ್ಮರಣೆ ಮಾಡ್ಲಿಕ್ಕೆ ನಾವು ಒಂದು ಸಂಬಂಧವನ್ನ ಕಲ್ಪಿಸಿಕೊಂಡು ಆ ಧ್ಯಾನ, ಮನನ, ಸ್ಮರಣವನ್ನ ಮಾಡಬಹುದು ಅಂತ. ಅದ್ಯಾವುದು? ಶಾಂತ, ದಾಸ್ಯ, ಸಾಖ್ಯ, ವಾತ್ಸಲ್ಯ, ಮಾಧುರ್ಯ. ಇವುಗಳನ್ನ ಏರಿಕೆ ಕ್ರಮದಲ್ಲಿ ಕೊಡಲಾಗಿದೆ. ಅಂದ್ರೆ ಮೊದಲನೇದು ಶಾಂತ, ಅಂದ್ರೆ ಕನಿಷ್ಠವಾದದ್ದು. ಶಾಂತಕ್ಕಿಂತ ಶ್ರೇಷ್ಠವಾದದ್ದು ದಾಸ್ಯ, ದಾಸ್ಯಕ್ಕಿಂತ ಶ್ರೇಷ್ಠವಾದದ್ದು ಸಾಖ್ಯ, ಸಾಖ್ಯಕ್ಕಿಂತ ಶ್ರೇಷ್ಠವಾದದ್ದು ವಾತ್ಸಲ್ಯ, ವಾತ್ಸಲ್ಯಕ್ಕಿಂತ ಶ್ರೇಷ್ಠವಾದದ್ದು ಈ ಒಂದು ಮಾಧುರ್ಯ. ಈ ಯಾಕೆ ಶ್ರೇಷ್ಠತೆಯನ್ನ ಹೊಂದಿದೆ ಅಂತಂದ್ರೆ, ಶಾಂತ ನೋಡಿದಾಗ ಕೇವಲ ತಟಸ್ಥ ಭಾವವನ್ನ ಹೊಂದುವಂಥದ್ದು ಅದು ಶಾಂತ ರಸದಲ್ಲಿ. ಯಾಕಂದ್ರೆ ಅದು ಒಂದು ಪೂಜ್ಯ ಭಾವ. ಸೊ ಹಾಗಾಗಿ ಅದಕ್ಕೆ ಈ ಒಂದು ಭೌತಿಕ ಜಗತ್ತಿನಲ್ಲಿ ಇರುವಂತಹ ಲೋಹಕ್ಕೆ ಹೋಲಿಸಿದಾಗ ಅದು ಒಂದು ತಾಮ್ರ ಅಂತ ಕರಿತೇವೆ ನಾವು. ಸೊ ತಾಮ್ರಕ್ಕೆ ಎಷ್ಟು ಮಹತ್ವ ಇರುತ್ತೆ ನಿಮ್ಗೆ ಗೊತ್ತು ಈ ಭೌತಿಕ ಜಗತ್ತಿನಲ್ಲಿ. ಹೀಗೆ ಈ ಶಾಂತ ಭಾವದಲ್ಲಿ ಇರುವಂತಹವರು ಕೃಷ್ಣನ ಗೋವುಗಳು, ಕೋಲು, ಕೊಳಲು, ಹೂವುಗಳು, ಮತ್ತೆ ಅವನ ನವಿಲುಗರಿ ಹೇಳ್ತೇವೆ. ಸೊ ಇವೆಲ್ಲ ಶಾಂತ ಭಾವದಲ್ಲಿರುವಂತವ್ರು. ಸೊ ಇವುಗಳನ್ನ ಹೊರತುಪಡಿಸಿ ನಾವು 9 ಯೋಗಿಗಳು ಅಂತ ಹೇಳ್ತೇವೆ. ಕವಿ, ಹವಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಅವಿಹೋತ್ರ, ದ್ರಾವಿಡ, ದ್ರುಮಿಳ, ಇವರು 9 ಯೋಗಿಗಳು. ಸೊ ಇವರು ಶಾಂತ ರಸದಲ್ಲಿ ಇರುವಂತವ್ರು. ಆಮೇಲೆ 4 ಕುಮಾರರು ಕೂಡ ಶಾಂತ ರಸದಲ್ಲಿ ಇರುವಂತವ್ರು. ಹೀಗೆ ಈ ಚತುಕುಮಾರರು, ಇವರನ್ನ ನಾವು ಶಾಂತ ತಟಸ್ಥದಲ್ಲಿ ತಗೊಳ್ತೇವೆ. ಸೊ ಕೇವಲ ಪೂಜ್ಯ ಭಾವದಲ್ಲಿ ಇದ್ದಾರೆ. ಈ ದಾಸ್ಯ ಭಾವದಲ್ಲಿ ಇರುವಂತವ್ರು ಶಾಂತದಲ್ಲಿ ಇದ್ದಾರೆ, ದಾಸ್ಯದಲ್ಲೂ ಇದ್ದಾರೆ. ಅಂದ್ರೆ ಶಾಂತದ ಡಬ್ಬಲ್. ಅದಕ್ಕಾಗಿ ಇವರು ಶಾಂತಕ್ಕಿಂತ ಶ್ರೇಷ್ಠವಾದವರು ದಾಸ್ಯ. ದಾಸ್ಯ ಭಾವ ಅಂತಂದ್ರೆ ಏನಿದು? ಸೇವಾ ಭಾವ ಅಂತ ಕರೀತಾರೆ. ಸೊ ಸೇವಾ ಭಾವದಲ್ಲಿ ಇರುವಂತವ್ರು ಯಾರ್ಯಾರು ಅನ್ನೋದನ್ನ ಈಗಾಗಲೇ ತಿಳ್ಕೊಂಡಿರುವಂತದ್ದು. ಇದಕ್ಕೆ ಭೌತಿಕ ಜಗತ್ತಿನಲ್ಲಿ ನಾವು ಕಂಚಿಗೆ ಹೋಲಿಸ್ತೇವೆ. ಮತ್ತೆ ಇಲ್ಲಿ ನಾವು ದಾಸ್ಯದಲ್ಲಿ ಬಹಳಷ್ಟು ಜನರನ್ನ ಕಾಣ್ತೇವೆ. ಇಲ್ಲಿ ಕೊಟ್ಟಿರುವಂತ ಚಿತ್ರಕ, ಪತ್ರಕ ಮತ್ತು ರಕ್ತಕ ಅನ್ನುವಂತಹ ಸೇವಕರನ್ನ ಅನುಸರಿಸೋದು ಅಂತ ಹೇಳ್ತಾರೆ. ಸೊ ಇವರೆಲ್ಲ ಯಾರು? ಗೋಕುಲ ರಸದಲ್ಲಿ ಇರುವಂತವ್ರು. ಇವರೆಲ್ಲರೂ ಯಾರ್ಯಾರು? ರಕ್ತಕ, ಚಿತ್ರಕ, ಪತ್ರಕ, ಗೋಕುಲ ರಸದಲ್ಲಿರುವಂತವ್ರು. ಅಂದ್ರೆ ಪ್ರತಿಯೊಂದು ಸ್ಥಾನದಲ್ಲಿಯೂ ಕೂಡ ಇರುವಂತಹ ಸೇವಕರು ಯಾರ್ಯಾರು ಅಂತ ನಿಮ್ಗೆ ಈಗಾಗಲೇ ಹೇಳಿರುವಂತದ್ದು ನೆನಪಿರ್ಬೋದು. ವೈಕುಂಠದಲ್ಲಿ ನಾವು ಹನುಮಂತ ಮತ್ತೆ ಇತರರನ್ನ ಕಾಣ್ತೇವೆ. ಗೋಕುಲ ರಸದಲ್ಲಿ ಇವರು ಇಲ್ಲಿ ಕೊಟ್ಟಿರುವಂತಹ ಚಿತ್ರಕ, ಪತ್ರಕ, ರಕ್ತಕರಂತ ದಾಸರನ್ನ ಕಾಣ್ತೇವೆ. ದ್ವಾರಕೆಯಲ್ಲಿ ನಾವು ಕಾಣ್ತೇವೆ ದಾರುಕನನ್ನ ಕಾಣ್ತೇವೆ ದ್ವಾರಕೆಯಲ್ಲಿ. ಮತ್ತೆ ಇದನ್ನ ಹೊರತುಪಡಿಸಿ ಇತರ ದಾಸ್ಯರು ಕೂಡ ಇದ್ದಾರೆ. ಎಷ್ಟು ದಾಸ್ಯರನ್ನ ನಾವು ನೋಡ್ತೇವೆ. ಅವರಿಗೆ ನಿಯೋಜಿತ ದಾಸ್ಯರು ಅಂತ ಕರೀತೇವೆ. ನಿಯೋಜಿತ ದಾಸ್ಯರು ಅಂತಂದ್ರೆ ಯಾರು? ಅದೇ ಅವರಿಗೆ ನಿಯೋಜಿತ ಸೇವಕರು ಅಂತ ಕರೀತೇವೆ. ಅಂದ್ರೆ ಭಗವಂತನೇ ನಿಯೋಜಿಸಿರುವಂತದ್ದು ಅವರನ್ನ ದಾಸರನ್ನಾಗಿ. ಯಾರು? ಈ ಬ್ರಹ್ಮ, ಶಿವ, ಇವರು. ಈಗ ಬ್ರಹ್ಮ ಸ್ಥಿತಿಗೆ ಬ್ರಹ್ಮ ಕಾರಣ. ಮತ್ತೆ
ಸಾರಿ ಇದಕ್ಕೆ ಲಯಕ್ಕೆ ಲಯಕ್ಕೆ ಶಿವ ಕಾರಣ. ಹೀಗೆ ಅಂದ್ರೆ ಒಂದು ಹುಟ್ಟಿಗೆ ಮತ್ತೆ ಒಂದು ವಿನಾಶಕ್ಕೆ ಇರುವಂತಹ ಕಾರಣರು ಯಾರು? ಈ ಬ್ರಹ್ಮ ಮತ್ತೆ ಶಿವ. ಸೊ ಇವರು ನಿಯೋಜಿತ ಸೇವಕರಾಗಿದ್ದಾರೆ. ಸೊ ಭಗವಂತನಿಂದ ರಕ್ಷಿಸಲ್ಪಟ್ಟಂತಹ ಭಕ್ತರಿದ್ದಾರೆ, ಮತ್ತೆ ಭಗವಂತನ ಭಕ್ತರ ಸಹಚರರಿದ್ದಾರೆ, ಭಗವಂತನ ಹೆಜ್ಜೆಗಳನ್ನ ಅನುಸರಿಸುವಂತಹ ಭಕ್ತರಿದ್ದಾರೆ. ಸೊ ಎಷ್ಟೊಂದು ದೇವಾನುದೇವತೆಗಳನ್ನ ನಾವು ಕಾಣ್ತೇವೆ. ಎಲ್ಲರೂ ಕೂಡ ಅವರವರ ಒಂದು ಕಾರ್ಯದಲ್ಲಿ ತೊಡಗಿದ್ದಾರೆ. ಅವ್ರ ಕಾರ್ಯದಲ್ಲಿ ತೊಡಗಿದ್ದಾರೆ ಅಂತಂದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ? ನಿಯೋಜಿತರಾಗಿ ಭಗವಂತನ ಸೇವೆ ತಾನೇ ಅವ್ರು ಮಾಡ್ತಾ ಇರೋದು. ಏನಾಗಿ ಮಾಡ್ತಾ ಇದ್ದಾರೆ? ದಾಸ್ಯರಾಗಿ. ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರುವಂತಹ ವಿಷಯ ಏನು ಅಂತಂದ್ರೆ, ಸೊ ಅವ್ರು ಭಗವಂತನ ದಾಸ್ಯ ಆದ್ರೂ ಕೂಡ ಈ ಭೌತಿಕ ಪ್ರಕೃತಿಯಲ್ಲಿ ಇರುವಂತಹ, ಭೌತಿಕ ಜಗತ್ತಿನಲ್ಲಿ ಇರುವಂತಹ ಜನರಿಗಾಗಿನೇ ಅವರು ಸೇವೆಯನ್ನ ಕೊಡ್ತಾ ಇದ್ದಾರೆ ಅಲ್ಲ. ಮನೆಯಲ್ಲಿ ಎಷ್ಟು ಒಬ್ರು ಎಷ್ಟು ದಿನದವರೆಗೆ ಸೇವೆ ಕೊಡ್ಲಿಕ್ಕೆ ಸಾಧ್ಯ? ತಮ್ಮ ವಯಸ್ಸಾಗೋವರೆಗೂ ಅಥವಾ ತಮ್ಮ ಸಾಮರ್ಥ್ಯ ಕುಂದೋವರೆಗೂ. ಯಾವಾಗ ಅವ್ರಿಗೆ ತಮ್ಮ ದೈಹಿಕ ಸಾಮರ್ಥ್ಯ ಇರೋದಿಲ್ವೋ ಅಲ್ಲಿವರೆಗೂ ಅವ್ರು ಮಾಡ್ತಾರೆ. ಅದಾದ್ಮೇಲೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಒಂದು ತಾಯಿ ಮಗು ಹಂತ ಹಂತವಾಗಿ ಬೆಳೆದಾಗ ಎಷ್ಟೋ ಅವಳು ದಾಸಿಯಾಗಿ ಸೇವೆಯನ್ನ ಮಾಡ್ತಾಳೆ ಗಂಡನಿಗೆ, ಮಕ್ಕಳಿಗೆ. ಆಮೇಲೆ ಅವಳು ಒಂದು ವಯಸ್ಸಾದ್ಮೇಲೆ, ವೃದ್ಧಾವಸ್ಥೆ ಬಂದ್ಮೇಲೆ ಅವಳಿಗೆ ಆ ಮಾಡೋ ಸಾಮರ್ಥ್ಯನೇ ಇರೋದಿಲ್ಲ. ಆದ್ರೆ ಭೌತಿಕ ಪ್ರಕೃತಿಯಲ್ಲಿ ಎಷ್ಟೊಂದು ದೇವತೆಗಳನ್ನ ನೋಡ್ತೇವೆ ನಾವು. ಎಲ್ರು ಕೂಡ ನಿರಂತರವಾಗಿ ಗಾಳಿ ಬೀಸ್ತಾ ಇದೆ. ಮತ್ತೆ ಸಮಯಕ್ಕೆ ಸರಿಯಾಗಿ ಮಳೆ ಆಗತ್ತೆ, ಸಮಯಕ್ಕೆ ಸರಿಯಾಗಿ ಎಲ್ಲ ಪ್ರಕೃತಿಯಲ್ಲಿ ಬದಲಾವಣೆಗಳನ್ನ ಕಾಣ್ತೇವೆ, ಸಮಯಕ್ಕೆ ಸರಿಯಾಗಿ ಹಣ್ಣು ಹಂಪಲಗಳು ಆಯಾ ದಿನಮಾನಕ್ಕೆ ಬೇಕಾದಂತ ಹಣ್ಣು ಹಂಪಲಗಳು ನಮ್ಗೆ ದೊರೆಯುತ್ತೆ. ಸೊ ಇದಕ್ಕೆ ಕಾರಣ ಏನು? ಮತ್ತೆ ಕಾಲವೂ ಕೂಡ ಚಲಿಸ್ತಾ ಇರುತ್ತೆ. ಸೂರ್ಯನೂ ಕೂಡ ತನ್ನ ಕಾರ್ಯವನ್ನ ಮರ್ತಿಲ್ಲ, ಚಂದ್ರ ತನ್ನ ಕಾರ್ಯವನ್ನ ಮರ್ತಿಲ್ಲ. ಆದ್ರೆ ಭೌತಿಕ ಜಗತ್ತಿನಲ್ಲಿ ಇರುವಂತಹವರು ಮಾತ್ರ ಮರಿತಾ ಇದ್ದಾರೆ. ಯಾಕಂದ್ರೆ ಇದೆ ಜನ್ಮ ಮೃತ್ಯು ಜರ ವ್ಯಾಧಿಗಳಿಂದ. ಅವ್ರಿಗೂ ಕೂಡ ನಾಶ ಇದ್ರೂ ಕೂಡ, ಅವ್ರ ವಿನಾಶ ಇದ್ರೂ ಕೂಡ ಅವರು ಭಗವಂತನ ನಿಯೋಜಿತ ಸೇವಕರಾಗಿರೋದ್ರಿಂದ ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತದ್ದು. ಆಮೇಲೆ ಸಾಖ್ಯ ಯಾಕೆ ಈ ಶಾಂತ ದಾಸ್ಯಕ್ಕಿಂತನೂ ಸಾಖ್ಯ ಶ್ರೇಷ್ಠವಾದದ್ದು ಅಂದ್ರೆ, ಈ ಸಾಖ್ಯ ಅನ್ನುವಂಥದ್ದು ಮೂರೂನು ಒಳಗೊಂಡಿದೆ. ಏನೇನನ್ನ? ಶಾಂತ, ದಾಸ್ಯ, ಸಾಖ್ಯ ಮೂರೂನು ಒಳಗೊಂಡಿದೆ ಈ ಸಖ್ಯ. ಅಂದ್ರೆ ಶಾಂತದಲ್ಲಿ ಕೇವಲ ಶಾಂತನಾಗಿರ್ತಾನೆ, ದಾಸ್ಯದಲ್ಲಿ ಶಾಂತನೂ ಆಗಿರ್ತಾನೆ, ದಾಸ್ಯನೂ ಆಗಿರ್ತಾನೆ, ಸಾಖ್ಯದಲ್ಲಿ ಸಾಖ್ಯನೂ ಇರುತ್ತೆ, ದಾಸ್ಯನೂ ಇರುತ್ತೆ, ಶಾಂತನೂ ಇರುತ್ತೆ. ಈಗ ಒಬ್ಬ ಗೆಳೆಯ ನೋಡಿ, ಅವ್ನಿಗೆ ಏನಾದ್ರು ತಗೊಂಡ್ ಬಾ ಅಂದ್ರೆ ಅದನ್ನ ತಗೊಂಡ್ ಬರ್ತಾನೆ. ದಾಸ ಆಗಿತ್ತಾನೆ ಅವ್ನು ತಗೊಂಡ್ ಬಂದಿರೋದು, ಅಂದ್ರೆ ದಾಸನೂ ಆಗ್ತಾನೆ. ಆಮೇಲೆ ನಾವ್ ಏನು ಹೇಳಿದಾಗ ತಟಸ್ಥ ಭಾವದಿಂದ ಅದನ್ನ ಒಪ್ಕೊಳ್ತಾನೆ. ಸೊ ಅದು ಕೂಡ ಅವನ್ ತಟಸ್ಥ ಭಾವನ ಅವನಲ್ಲಿ ಇರುತ್ತೆ ಆ ಗೆಳೆಯನಲ್ಲಿ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಇದಕ್ಕೆ ಪ್ರೇಯಾನ್ ಅಂತ ಕರೀತಾರೆ. ಇದಕ್ಕೆ ಸ್ನೇಹತ್ವ ಭಾವ. ಇದನ್ನ ಭೌತಿಕ ಜಗತ್ತಿನಲ್ಲಿರುವಂತಹ ಲೋಹ ಬೆಳ್ಳಿಗೆ ಹೋಲಿಸಿದ್ದಾರೆ. ಹಾಗಾಗಿ ಇದು ಒಂದು ವಿಶ್ರಂಭ ಭಾವ ಅಂತ ಕರೆಯುವಂಥದ್ದು, ವಿಶ್ರಂಭ ಭಾವ, ಗೆಳೆತನ ಅನ್ನುವಂಥದ್ದು. ಮತ್ತೆ ಇದನ್ನ ವೃಂದಾವನದಲ್ಲಿ ಇರುವಂತಹ ಕೃಷ್ಣನ ಸುಧಾಮ, ಬಲರಾಮ, ಶ್ರೀಧಾಮ ಮತ್ತೆ ಎಲ್ಲ ಗೋಪಬಾಲಕರು ಕೂಡ ಅವನ ಈ ಸಖರಲ್ಲೇ ಬರ್ತಾರೆ. ಮತ್ತೆ ದ್ವಾರಕಾದಲ್ಲಿ ಮತ್ತೆ ಕುರುಕ್ಷೇತ್ರದಲ್ಲಿ ನಾವು ನೋಡಿದಾಗ ಈ ಅರ್ಜುನ, ಭೀಮನು ಕೂಡ ಅವರು ಕೃಷ್ಣನ ಸಖರಾಗಿದ್ರು. ಆಮೇಲೆ ಬಲರಾಮನು ಕೂಡ ಅವನು ಸಖಾನೆ. ಯಾಕಂದ್ರೆ ಅನ್ಯೋನ್ಯತೆಯ ಭಾವದಲ್ಲಿ ಇರುವಂತಹ ಸಖ ಅವನು ಬಲರಾಮ. ಒಂದು ಬಂಧುತ್ವ ಭಾವ ಇತ್ತು, ಅದ್ರ ಬಂಧುತ್ವ. ಆದ್ರೆ ಇಲ್ಲಿ ಸಾಖ್ಯ ಭಕ್ತರಲ್ಲೇನೆ ಬರುತ್ತೆ ಅನ್ಯೋನ್ಯತೆಯ ಭಾವ ಬಲರಾಮಂದು. ಆಮೇಲೆ ನಾಲ್ಕನೇದಿರುವಂತದ್ದು ವಾತ್ಸಲ್ಯ. ಈ ಶಾಂತ, ದಾಸ್ಯ, ಸಾಖ್ಯಗಿಂತ ವಾತ್ಸಲ್ಯ ಶ್ರೇಷ್ಠವಾದದ್ದು. ಯಾಕೆ? ವಾತ್ಸಲ್ಯದಲ್ಲಿ ಶಾಂತನೂ ಇದೆ, ದಾಸ್ಯನೂ ಇದೆ, ಸಾಖ್ಯನೂ ಇದೆ, ಮೂರನ್ನು ಒಳಗೊಂಡಿರುವಂತದ್ದು. ಅದಕ್ಕಾಗಿ ಈ ವಾತ್ಸಲ್ಯ ಶ್ರೇಷ್ಠವಾದದ್ದು. ಇದಕ್ಕೆ ಪೋಷಕತ್ವದ ಭಾವ ಅಂತ ಕರೀತೇವೆ. ಇದಕ್ಕೆ ಈ ಭೌತಿಕ ಜಗತ್ತಿನಲ್ಲಿರುವಂತಹ ಲೋಹ ಅಂದ್ರೆ ಇದು ಚಿನ್ನಕ್ಕೆ ಹೋಲಿಸಲಾಗಿದೆ. ಅಂದ್ರೆ ಭಗವಂತ ಈ ವಾತ್ಸಲ್ಯ ರಸದಿಂದ ಬರ್ತಾನೆ ಭೂಮಿಗೆ, ಅದೇ ನರಸಿಂಹ ಅವತಾರವನ್ನ ತೆಗೆದುಕೊಂಡು. ಮತ್ತೆ ಇಲ್ಲಿ ವಾತ್ಸಲ್ಯದಲ್ಲಿ ನಾವು ಸಾಕು ತಂದೆಯನ್ನ ನೋಡ್ತೇವೆ. ಅವರು ಶ್ರೀಕೃಷ್ಣನ ಹುಟ್ಟಿಸಿದ ತಂದೆ ತಾಯಿಗಳನ್ನ ನೋಡ್ತೇವೆ. ಸಾಕು ಅಂದ್ರೆ ಯಶೋಧ, ನಂದ ಮಹಾರಾಜ್ ಅವರನ್ನ ನಾವು ಕಾಣ್ತೇವೆ. ಹುಟ್ಟಿಸಿದ ತಂದೆ ತಾಯಿ ಅಂದಾಗ ದೇವಕಿ ಮತ್ತೆ ವಸುದೇವ. ಸೊ ಇವರು ಹುಟ್ಟಿಸಿದ ತಂದೆಗಳು. ಆಮೇಲೆ ವಾಸುದೇವನಿಗೆ 15 ಜನ ಹೆಂಡತಿಯರಿದ್ರು. ವಸುದೇವನಿಗೆ 15 ಜನ ಹೆಂಡತಿಯರಿದ್ರು. ಅವ್ರೆಲ್ಲರೂ ಕೂಡ ಈ ವಾತ್ಸಲ್ಯ ಭಾವದಲ್ಲಿ ಬರ್ತಾರೆ ಅವನ್ಗೆ.
ಎಲ್ರು ಕೂಡ ಚಿಕ್ಕಮ್ಮ ಆದ್ರು. ಮತ್ತೆ ಈ ಬಲರಾಮನ ತಾಯಿ ಚಿಕ್ಕಮ್ಮ ಆಗ್ತಾಳೆ, ಅವಳು ರೋಹಿಣಿ. ಅವಳು ಕೂಡ ವಾತ್ಸಲ್ಯ ಭಾವದಲ್ಲಿ. ಮತ್ತೆ ಗೋಪ ಬಾಲಕರ ತಂದೆ ತಾಯಿಗಳು ಎಷ್ಟ್ ಜನರು ಗೋಪ ಬಾಲಕರ ಅಂದ್ರೆ ಎಲ್ರು ಕೂಡ ಗೋವುಗಳನ್ನ ಚರಿಸ್ಲಿಕ್ಕೆ ಹೋದಾಗ ಎಲ್ಲ ತಂದೆ ತಾಯಿಗಳು ಕೃಷ್ಣನ ಜೊತೆಗೆ ಅಂದಾಗ ಅವ್ರು ಕಳಿಸ್ಬಿಡ್ತಿದ್ರು. ಅಂದ್ರೆ ಅಷ್ಟೊಂದು ಅವ್ರಿಗೆ ಕೃಷ್ಣನ ಮೇಲೆ ಪ್ರೀತಿ ವಾತ್ಸಲ್ಯ ಇತ್ತು ಅಂತ ಹೇಳಿ ಎಲ್ಲ ಗೋಪ ಬಾಲಕರ ತಂದೆ ತಾಯಿಗಳು. ಆಮೇಲೆ ಅರ್ಜುನನ ತಾಯಿ ಕುಂತಿ, ಅವಳು ಕೂಡ ಈ ವಾತ್ಸಲ್ಯ ಭಾವದಲ್ಲಿ ಬರುವಂತದ್ದು. ಮತ್ತೆ ಅರ್ಜುನನ ಇದು ಆಯ್ತು. ಮತ್ತೆ ಇವರು ಈ ನಂದ ಮಹಾರಾಜರ ಕುಟುಂಬದಲ್ಲಿರುವಂತಹ ಕುಟುಂಬದ ಗುರು, ನಂದ ಮಹಾರಾಜ ಕುಟುಂಬದ ಗುರು ಈ ಕೃಷ್ಣ ಅನ್ನುವಂತ ಹೆಸರನ್ನ ಇಟ್ಟಿರೋದು. ಯಾರು ಕೃಷ್ಣ ಅನ್ನುವಂತ ಹೆಸರನ್ನ ಇಟ್ರು? ಗರ್ಗಮುನಿಗಳು ಕೃಷ್ಣನಿಗೆ ಕೃಷ್ಣ ಅಂತ ಹೆಸರಿಟ್ಟಿರುವಂತದ್ದು. ಅವರು ನಂದ ಮಹಾರಾಜರ ಕುಟುಂಬದ ಗುರು. ಸೊ ಅವರು ಕೂಡ ಕುಟುಂಬದ ವಾತ್ಸಲ್ಯ ಅಂದ್ರೆ ಗುರುಗಳು ಕೂಡ ವಾತ್ಸಲ್ಯದ ಭಾವದಲ್ಲಿ ಬರುವಂತದ್ದು. ಮತ್ತೆ ಕೃಷ್ಣನ ಗುರು ಯಾರು? ಮುಖ್ಯವಾದ ಗುರು, ಆಧ್ಯಾತ್ಮಿಕ ಗುರು, ಅವರು ಸಾಂದೀಪನಿ ಮುನಿ. ಅವರು ಕೂಡ ವಾತ್ಸಲ್ಯ ಭಾವದಲ್ಲಿ ಬರ್ತಾರೆ. ಈಗ ನಾವೆಲ್ಲ ದೀಕ್ಷೆಯನ್ನ ಪಡ್ಕೊಂಡಾಗ ನಮ್ಗೆ ಮೊದಲನೇ ಹುಟ್ಟು ನಮ್ಮ ತಂದೆ ತಾಯಿಗಳಿಂದ ಆದ್ರೆ, ಎರಡನೇ ಹುಟ್ಟು ನಮ್ಗೆ ಆಗೋದು ವೇದ ಅನ್ನುವಂತಹ ತಾಯಿ ಮತ್ತೆ ಈ ಆಧ್ಯಾತ್ಮಿಕ ಗುರು ಅನ್ನುವಂತಹ ತಂದೆಯಿಂದ ನಾವು ಎರಡನೇ ಜನ್ಮವನ್ನ ಪಡಿತೇವೆ. ಅಂದ್ರೆ ನಮ್ಗೆ ಮೊದ್ಲು ಹುಟ್ಟುವಾಗ ನಮ್ಗೆ ಇವರೇ ತಂದೆ ತಾಯಿ ಅಂತ ಆಯ್ಕೆ ಮಾಡುವಂತಹ ಒಂದು ಅವಕಾಶ ಇರ್ಲಿಲ್ಲ. ಆದ್ರೆ ಯಾವಾಗ ನಾವು ಬೆಳಿತೀವೋ, ಇದು ಸೆಕೆಂಡ್ ಏನು ನಮ್ಮ ಒಂದು ಹುಟ್ಟು ಇದೆಯೋ ದೀಕ್ಷೆಯನ್ನ ಪಡೆದ್ಮೇಲೆ, ಈ ಒಂದು ಹುಟ್ಟಿಗೆ ನಮ್ಮ ಆಯ್ಕೆಯ ಆಧಾರದ ಮೇಲೆ ನಾವು ಪಡ್ಕೊಳ್ತಾ ಇರುವಂತದ್ದು ಗುರುವನ್ನ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ನಮ್ಗೆ ಬುದ್ಧಿ ಬಂದ ಮೇಲೆ, ನಮ್ಗೆ ಧ್ಯಾನ ಬಂದ ಮೇಲೆ ನಾವು ಎರಡನೇ ಹುಟ್ಟನ್ನ ಪಡಿತೇವೆ. ಈ ಹುಟ್ಟನ್ನ ನಾವು ಹೇಗೆ ನಾವು ಪರಿವರ್ತಿಸ್ಕೊಳ್ಬೇಕು ಆಧ್ಯಾತ್ಮಿಕವಾಗಿ ಅನ್ನೋದು ನಮ್ಮ ಕೈಯಲ್ಲಿ ಇರುತ್ತೆ. ಹಾಗಾಗಿ ಗುರುವು ಕೂಡ ಇಲ್ಲಿ ವಾತ್ಸಲ್ಯದಲ್ಲಿ ಬರ್ತಾರೆ. ಇಲ್ಲೇ ಹೇಳ್ತಾರೆ ನೋಡಿ, ಇದು ಏನು ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ಸೊ ತಾಯಿಯನ್ನ ಗುರುಗೆ ಹೋಲಿಸಿದಾಗೆ ಗುರು ತಾಯಿ ಆಗ್ತಾನೆ, ವೈಸ್ ವರ್ಷ. ಹಾಗೆ ತಾನೆ? ಅಂದ್ರೆ ವಾತ್ಸಲ್ಯ ಅಂದ್ರೆ ಗುರುನು ಕೂಡ ವಾತ್ಸಲ್ಯ ಭಾವದಲ್ಲಿ ಬರ್ತಾರೆ. ಆಮೇಲೆ ಇಲ್ಲಿ ಇದು ಮಾಧುರ್ಯ. ಈ ಮಾಧುರ್ಯ ಎಲ್ಲಕ್ಕಿಂತ ಶ್ರೇಷ್ಠ ಯಾಕೆ? ಶಾಂತನೂ ಇದೆ, ದಾಸ್ಯನೂ ಇದೆ, ಸಾಖ್ಯನೂ ಇದೆ, ವಾತ್ಸಲ್ಯನೂ ಇದೆ. ಅಂದ್ರೆ ಒಂದು ಪೋಷಕರಲ್ಲಿ ನೋಡಿದಾಗ ವಾತ್ಸಲ್ಯದಲ್ಲಿ ಸಖ್ಯರಾಗಿ ಪೋಷಣೆಯನ್ನ ಮಾಡ್ತಾರೆ. ಮತ್ತೆ ಒಂದು ತಂದೆ ತಾಯಿ ಒಬ್ಬ ಮಗುವಿಗೆ ಗೆಳೆಯನಾಗಿ ಪೋಷಣೆ ಮಾಡ್ತಾರೆ, ದಾಸನಾಗಿ ಅವ್ರಿಗೆ ಸೇವೆಯನ್ನ ಮಾಡ್ತಾರೆ, ತಟಸ್ಥ ಭಾವದಿಂದನೂ ಕೂಡ ಇರ್ತಾರೆ. ಆ ಮಾಧುರ್ಯ ಭಾವದಲ್ಲಿ ಇವೆಲ್ಲನೂ ಕೂಡ ಒಳಗೊಂಡಿದೆ, ವಾತ್ಸಲ್ಯ, ಸಾಖ್ಯ, ದಾಸ್ಯ, ಶಾಂತ. ಅದಕ್ಕಾಗಿ ಇದು ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಮಾಧುರ್ಯ. ಅದಕ್ಕಾಗಿ ಅದಕ್ಕೆ ಏನಂತ ಕರಿತೇವೆ? ದಾಂಪತ್ಯ ಪ್ರೇಮ. ಒಬ್ಬ ಹೆಂಡತಿ ಗಂಡನನ್ನ ಶಾಂತ ಭಾವದಿಂದ ದಾಸಿಯಾಗಿ ಸೇವೆ ಮಾಡ್ತಾಳೆ, ಸಖಿ ಭಾವದಿಂದ ಅವನನ್ನ ಸಂಬೋಧಿಸ್ತಾಳೆ, ಮಾತಾಡ್ತಾಳೆ, ಎಲ್ಲ ತಿಳಿಸ್ತಾಳೆ. ಆಮೇಲೆ ವಾತ್ಸಲ್ಯದಲ್ಲಿ ಅವಳು ಭಾವದಿಂದ ಪೋಷಣೆಯನ್ನ ಮಾಡ್ತಾಳೆ. ಹೀಗೆ ಎಲ್ಲವನ್ನ ಒಳಗೊಂಡಿರುವಂತದ್ದು ಈ ದಾಂಪತ್ಯ ಪ್ರೇಮ ಅಂತ. ಇದರಲ್ಲಿ ಶ್ರೀಮತಿ ರಾಧಾರಾಣಿ ಮತ್ತೆ ಆಕೆಯ ಸಖಿಯರು, ಅಷ್ಟ ಸಖಿಯರನ್ನ ಇಲ್ಲಿ ಕೊಡಲಾಗಿದೆ. ಮತ್ತೆ ಆ ಸಖಿಯರು ಅವರಿಗೆ ಮಂಜರಿ ಅಂತ ಕರೀತಾರೆ. ಆ ಅಷ್ಟ ಸಖಿಯರು ಯಾರಿದ್ದಾರೋ ಆ ಅಷ್ಟ ಸಖಿಯರ ದಾಸಿಯರಿಗೆ ಮಂಜರಿಗಳು ಅಂತ ಕರೀತಾರೆ, ಅಥವಾ ಸಖಿಯರಿಗೆ ಮಂಜರಿಯರು ಅಂತ ಕರೀತಾರೆ. ಮತ್ತೆ ಇವರು ಇದೆ ರೂಪ, ರತಿ, ತುಂಬಾ ಜನ ಬರ್ತಾರೆ. ಹೆಸರು ನನಗಿಷ್ಟೇ ನೆನಪಿರುವಂತದ್ದು ರೂಪ ಮತ್ತು ರತಿ. ಮತ್ತೆ ವೃಂದಾವನದಲ್ಲಿರುವಂತಹ ಗೋಪಿಕೆಯರು, ಮತ್ತೆ ದ್ವಾರಕೆಯಲ್ಲಿರುವಂತಹ ರಾಣಿಯರು, ಆಮೇಲೆ ಇದಕ್ಕೆ ಪರಕೀಯ ರಸ ಅಂತ ಕರೀತಾರೆ. ಪರಕೀಯ ರಸ, ಸ್ವಕೀಯ ರಸ, ಪರಕೀಯ ರಸ. ಸೊ ಸ್ವಕೀಯ ರಸಕ್ಕಿಂತ ಪರಕೀಯ ರಸ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ, ಟಾಪ್ ಮೋಸ್ಟ್ ಅಲ್ಲಿ ಇರುವಂತದ್ದು. ಇದನ್ನ ನಾವು ಈಗಾಗಲೇ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಕಲ್ತಿದ್ದೇವೆ. ಪರಕೀಯ ರಸ, ಸ್ವಕೀಯ ರಸ. ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ಪರಕೀಯ ರಸ, ಸ್ವಕೀಯ ರಸ ಬಂದದ್ದು, ಯಾಕೆ 16,108 ಅವನಿಗೆ ಹೆಂಡತಿಯರು ಇರುವಂತದ್ದು, ರಾಣಿಯರು ಇರುವಂತದ್ದು ಕೃಷ್ಣನಿಗೆ ಅನ್ನೋದು ನಿಮ್ಗೆಲ್ಲ ಗೊತ್ತು. ಈ ಕಥೆಗಳು ದಂಡಕಾರಣ್ಯದ ಕಥೆಗಳು. ಮತ್ತೆ ಅಗ್ನಿದೇವನ ಮಕ್ಕಳಾದ ಮಹಾನ್ ಋಷಿಗಳು ಕೂಡ ಬೇಡ್ಕೊಂಡಿದ್ರಂತೆ ಕೃಷ್ಣನ ನಾವು ಹೆಂಡತಿಯರಾಗ್ಬೇಕು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಅಷ್ಟೊಂದು 16,108 ಹೆಂಡತಿಯರು ಅವನಿಗೆ ಇರುವಂತದ್ದು ಅಂತ. ಸೊ ಇದು ಎಲ್ಲವೂ ಕೂಡ ಈ 5 ಮುಖ್ಯ ಸಂಬಂಧಗಳ ಮೂಲಕ, ಇದರಲ್ಲಿ ಯಾವ್ದಾದ್ರು ಒಂದನ್ನ ನಾವು ಬೆಳೆಸಿಕೊಂಡಾಗ ಭಗವಂತನ ಜೊತೆಗೆ ನಾವು ಸಂಬಂಧವನ್ನ ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ನಾವು ಹೇಗೆ ನೆಲೆಸಬೇಕು ಭಗವಂತನ ಸ್ಮರಣೆಯಲ್ಲಿ ಅನ್ನೋದನ್ನ. ಸೊ ಸ್ಮರಣೆಯಲ್ಲಿ ನಾವು ತೊಡಕೊಳ್ಳಿಕ್ಕೆ ನಾವು ವ್ರಜದಲ್ಲಿ ನೆಲೆಸ್ಬೇಕು. ಎಲ್ಲಿ ನೆಲೆಸ್ಬೇಕು? ನಾವು ಧಾಮದಲ್ಲಿ ನೆಲೆಸ್ಬೇಕು ಅಂತ ಹೇಳ್ತಾರೆ. ಸೊ ಧಾಮಕ್ಕೆ ನಾವು ಹೋಗ್ಲಿಕ್ಕೆ ಆಗದಿದ್ರು ಕೂಡ ಅಲ್ಲಿ ಹೋದಾಗ
ನಾವು ಸದಾ ಭಗವಂತನ ಧ್ಯಾನದಲ್ಲಿ ಇರಬೇಕು, ಇಲ್ಲಾಂದ್ರೆ ನಾವು ಇರುವಂತಹ ಜಾಗವನ್ನೇ ವೃಂದಾವನವನ್ನಾಗಿ ಮಾಡ್ಕೊಳ್ಬೇಕು ಅನ್ನೋದನ್ನ ಕೂಡ ಶ್ರೀಲ ಪ್ರಭುಪಾದವರು ತಿಳಿಸಿದ್ದಾರೆ. ಸೊ ನೆಲೆಸಿ ಎಲ್ಲಿ ವ್ರಜದಲ್ಲಿ ನೆಲೆಸುವಂಥದ್ದು, ಸ್ಮರಿಸ್ಬೇಕು ಯಾರನ್ನ, ಕೃಷ್ಣನನ್ನ. ಅನುಸರಿಸ್ಬೇಕು, ಯಾರನ್ನ ನಾವು ಅನುಸರಿಸೋದು, ಹಿರಿಯ ಆಧ್ಯಾತ್ಮಿಕ ಗುರುಗಳನ್ನ, ಭಾಗವತರನ್ನ ನಾವು ಅವರ ಹೆಜ್ಜೆಗಳನ್ನ ಅನುಸರಿಸಬೇಕು, ಸಾಧುಗಳ ಹೆಜ್ಜೆಗಳನ್ನ ನಾವು ಅನುಸರಿಸಬೇಕು, ನಮ್ಮ ದೀಕ್ಷಾ ಗುರುಗಳ ಹೆಜ್ಜೆಗಳನ್ನ ನಾವು ಅನುಸರಿಸಬೇಕು. ಮತ್ತೆ ಹೇಗೆ ನಾವು ಅನುಸರಿಸೋದು ಅಂದ್ರೆ ಅವರ ಮಾರ್ಗದರ್ಶನ, ಅವರು ನಮ್ಗೆ ಹೇಗೆ ತಿಳಿಸ್ತಾರೋ ಅದನ್ನ ನಾವು ಮಾಡ್ತಾ ಹೋಗ್ತೇವೆ. ಈಗ ಪರಮ ಗುರುಗಳ ಶ್ರೀಲ ಪ್ರಭುಪಾದವರು ನಮ್ಗೆ ಏನ್ ತಿಳಿಸಿದ್ದಾರೆ, ಎಲ್ಲರೂ ಕೂಡ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಫಾಲೋ ಮಾಡೋದು, 16 ರೌಂಡ್ಸ್ ಚಾಂಟಿಂಗ್ ಮಾಡೋದು, ಮತ್ತೆ ಜೊತೆಗೆ ಈ ದೈನಂದಿನ ಕಾರ್ಯಕ್ರಮಗಳು ಏನೇನಿದಾವೋ ಇಸ್ಕಾನ್ ಟೆಂಪಲ್ ಅಲ್ಲಿ, ಸೊ ಅವುಗಳಿಗೆ ನಾವು ಹಾಜರಾಗುವಂಥದ್ದು. ಸೊ ಇವುಗಳ ಮೂಲಕ ನಾವು ಅದು ಅವರು ತಿಳಿಸಿರೋದ್ರಿಂದ ಅವರ ಮಾರ್ಗದರ್ಶನದ ಅಡಿಯಲ್ಲಿ ನಾವು ನಡೀತಾ ಇದ್ದೇವೆ. ಸೊ ಹೇಗೆ ಮಾಡೋದು ಸೇವೆ ಅಂತಂದ್ರೆ, ನಾವು ಉತ್ಸಾಹದಿಂದ ತೀವ್ರವಾಗಿ ನಾವು ಉತ್ಸಾಹದಿಂದ ಸೇವೆಯನ್ನ ಮಾಡುವಂಥದ್ದು. ಹೀಗೆ ನಾವು ಭಗವಂತನ ಸ್ಮರಣೆಯಲ್ಲಿ ನೆಲೆಸಲಿಕ್ಕೆ ಸಾಧ್ಯ. ಆಮೇಲೆ ಹೇಗೆ ನಾವು ಸೇವೆಯನ್ನ ಮಾಡ್ಬೇಕು ಅನ್ನೋದನ್ನ ಕೂಡ ಹೇಳ್ತಾರೆ. ಆ ಸೇವಾ ಭಾವ ಹೇಗಿರ್ಬೇಕು, ಮತ್ತೆ ಈ ಒಂದು ಸೇವಾ ಭಾವ ಯಾವಾಗ್ಲೂ ನಾವು ಕೃಷ್ಣನ ನಿರ್ದಿಷ್ಟ ಸಹಚರರ ಮಾರ್ಗದರ್ಶನದ ಅಡಿಯಲ್ಲಿ ಪಡ್ಕೊಳ್ಬೇಕು. ಹಾಗೆ ಸೇವೆಯನ್ನ ನಾವು ಮಾಡುವಂಥದ್ದಲ್ಲ. ಯಾಕಂದ್ರೆ ಕೆಲವೊಂದು ಸೇವೆಗಳು ನಮ್ಗೆ ಸೂಕ್ತವಾದಂತಲ್ಲ. ಈಗ ಹೇಳಿದ್ವಿ, ನಾವು ಆಹಾರವನ್ನ ಸೇವಿಸುವಾಗ ಅಗ್ನಿ ಒಂದು ನಮ್ಮ ಚೇತನ ಅಗ್ನಿಯಲ್ಲಿ ಹೋಗಿ ಹೇಗೆ ಆ ಆಹಾರ ಸಿದ್ಧ ಮಾಡಿರುವಂತಹ ವ್ಯಕ್ತಿಯ ಚೇತನವನ್ನ ಪಡ್ಕೊಳ್ಳುತ್ತೆ, ತಿಂದವನಿಗೂ ಅದೇ ಚೇತನ ಬರುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಹಾಗಾಗಿ ಪ್ರಸಾದವನ್ನ ತಯಾರಿಸ್ಲಿಕ್ಕೆ ನಾವು ಅರ್ಹರಲ್ಲ. ಅದಕ್ಕಾಗಿ ನಾವು ಮಾರ್ಗದರ್ಶನವನ್ನ ಪಡಿಬೇಕು, ನಮ್ಗೆ ಸೇವೆ ಮಾಡ್ಲಿಕ್ಕೆ ಯಾವ್ದು ಯೋಗ್ಯ ಇದೆ. ಸೊ ಅದರ ಪ್ರಕಾರ ನಾವು ಆ ಹೆಜ್ಜೆನ ಅನುಸರಿಸಿ ನೇರ ಮಾರ್ಗದರ್ಶನವನ್ನ ನಾವು ಪಡ್ಕೊಳ್ಳುವಂಥದ್ದು. ಮತ್ತೆ ಸಾಧನೆಯಲ್ಲಿ ಅಂದ್ರೆ ಬಂಧನದಲ್ಲಿ, ಆಧ್ಯಾತ್ಮಿಕ ಅಭ್ಯಾಸಗಳ ಬಂಧನದಲ್ಲಿ ನಾವಿರ್ಬೇಕು. ಈಗ ನಾವೆಲ್ಲರೂ ಕೂಡ ಭೌತಿಕ ಬಂಧನದಲ್ಲಿ ಇದ್ದೇವೆ, ಆದ್ರೆ ಇಲ್ಲೇನ್ ಹೇಳುತ್ತೆ, ಆಧ್ಯಾತ್ಮಿಕ ಅಭ್ಯಾಸಗಳ ಬಂಧನದಲ್ಲಿ ನಾವು ಇರಬೇಕು ಅನ್ನೋದನ್ನ ಹೇಳುತ್ತೆ. ಆಮೇಲೆ ಈ ಒಂದು ಸಾಧನ ನಮ್ಮಲ್ಲಿ ಇದ್ದಾಗ ಸಾಧ್ಯ ಆಗತ್ತೆ. ಏನಾಗತ್ತೆ, ಅದೇ ಭಗವಂತನ ಅರಿವು, ಭಗವಂತನ ಜ್ಞಾನ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಹೀಗೆ ಒಬ್ಬ ಸಿದ್ಧ ಪುರುಷನಾಗ್ತಾನೆ, ಆಮೇಲೆ ಆಧ್ಯಾತ್ಮಿಕದಲ್ಲಿ ಪರಿಪೂರ್ಣವಾದ ಆತ್ಮನಾಗ್ತಾನೆ ಅನ್ನೋದನ್ನ ತಿಳಿಸ್ತಾನೆ. ಆಮೇಲೆ ಕೊನೆಯದಾಗಿ ಈ ಸಾರಗಳ ಸಾರ ಅಂದ್ರೆ, ಈ ಎಲ್ಲ ಸಾರಗಳ ಸಾರ, ಎಲ್ಲ ಉಪದೇಶಗಳ ಸಾರ ಈ ಒಂದು ಶ್ಲೋಕ. ಆದ್ರೆ ಈ ಎಲ್ಲ ಸಾರಗಳ ಸಾರ ಏನು ಅಂದ್ರೆ, ನಾವು ಕೃಷ್ಣನ ಒಂದು ಸ್ಮರಣೆಯಲ್ಲಿ ಸದಾ ಕಾಲ ತೊಡಗ್ಬೇಕು ಅನ್ನೋದನ್ನ ತಿಳಿಸುತ್ತೆ. ಇಲ್ಲಿ ಈ ಶ್ಲೋಕ ಹೇಳಿರೋ ಹಾಗೆ ಸಕಲ ಉಪದೇಶಗಳ ಸಾರ ಏನ್ ಹೇಳಿದ್ರು ಇಲ್ಲಿ, ಭಗವಂತನ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಸಂಪೂರ್ಣ ಸಮಯವನ್ನ ಭಗವಂತನ ಪುಣ್ಯ ನಾಮ, ದಿವ್ಯ ರೂಪ, ಗುಣ, ಲೀಲೆಗಳ ಸ್ಮರಣೆಯಲ್ಲಿ, ಕೀರ್ತನೆ ಸ್ಮರಣೆಯಲ್ಲಿ ತೊಡ್ಕೋಬೇಕು ಅಂತ ಹೇಳಿದ್ರು. ಹಾಗೇನೆ ಇದು ಮೊದಲು ಏನ್ ಹೇಳುತ್ತೆ, ಜಪ ಮತ್ತು ಸ್ಮರಣೆ, ಈ ಒಂದು ಶ್ಲೋಕದ ಸಾರಾಂಶ. ಜಪ ಮತ್ತೆ ಸ್ಮರಣೆ ಮಾಡ್ಬೇಕು. ಹೇಗೆ ಜಪ ಮಾಡ್ಬೇಕು, ನಾಮ ಜಪ ಮಾಡ್ಬೇಕು. ಏನು ಸ್ಮರಣೆ ಮಾಡ್ಬೇಕು, ಭಗವಂತನ ರೂಪ, ಭಗವಂತನ ಚರಿತೆ, ಕಥೆಯನ್ನ ಕೇಳುವಂಥದ್ದು, ಮತ್ತು ಭಗವಂತನ ಪರಿಕರಗಳನ್ನ ನಾವು ಧ್ಯಾನಿಸುವಂಥದ್ದು. ಸೊ ಇವುಗಳ ಮೂಲಕ ನಾವು ಸ್ಮರಣೆಯಲ್ಲಿ ತೊಡಗಬಹುದು. ಮತ್ತೆ ದಿನದಿಂದ 24 ಗಂಟೆಗಳ ಕಾಲವೂ ಕೂಡ ನಾವು ಭಗವಂತನ ಪ್ರೀತಿಯಲ್ಲಿ ತೊಡಗುವಂಥದ್ದು. ಮತ್ತೆ ವ್ರಜವಾಸಿಗಳು ಅಂದ್ರೆ ವ್ರಜದಲ್ಲಿ ವಾಸಿಸುವವರ ಹೆಜ್ಜೆಯನ್ನ ನಾವು ಅನುಸರಿಸುವಂಥದ್ದು. ಯಾರು ಈ ರಾಗಾತ್ಮಿಕರ ಹೆಜ್ಜೆನ ಅನುಸರಿಸುವಂಥದ್ದು ಈ ಇವರು ರೂಪಾನುಗರು. ಸೊ ಹಾಗಾಗಿ ನಾವೆಲ್ಲರೂ ಕೂಡ ರೂಪಾನುಗರು ಅಂತ ಕರೀತೇವೆ. ರೂಪ ಗೋಸ್ವಾಮಿ ಅವರು ರಾಗಾತ್ಮಿಕರ ಹೆಜ್ಜೆಯನ್ನ ಅನುಸರಿಸುವಂಥದ್ದು. ಅದಕ್ಕಾಗಿ ನಾವೆಲ್ಲರೂ ಕೂಡ ರೂಪಾನುಗರು ಅಂತ ಕರಿತೇವೆ. ನಾವು ಶ್ರೀಲ ರೂಪ ಗೋಸ್ವಾಮಿ ಅವರ ಹೆಜ್ಜೆಯನ್ನ ಅನುಸರಿಸ್ತಾ ಇರುವಂತದ್ದು ಈ ಇಸ್ಕಾನ್ ಸಂಸ್ಥೆ. ಅದಕ್ಕಾಗಿ ನಾವು ರೂಪಾನುಗರು. ಮತ್ತೆ ಈ ನಾಲಿಗೆ ಮತ್ತು ಮನಸ್ಸನ್ನ ನಾವು ಸರಿಯಾದ ಕೆಲಸಕ್ಕೆ ತೊಡಗಿಸ್ಕೊಳ್ಳುವಂಥದ್ದು, ಮತ್ತೆ ಅವು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು. ಸೊ ಹೀಗೆ ನಾವು ಭಗವಂತನ ನಾಮ ಜಪದಲ್ಲಿ ರುಚಿಯನ್ನ ಪಡಿಬಹುದು ಅನ್ನೋದು ಈ ಶ್ಲೋಕ ತಿಳಿಸುತ್ತೆ. ಹರೇ ಕೃಷ್ಣ. ಸೊ ಇದನ್ನ ಮಾಡೋದ್ರಿಂದ ಏನಾಗುತ್ತೆ, ದೇಹ ತ್ಯಾಗ ಮಾಡಿದಾಗ ಒಬ್ಬ ಯಾವ ಭಾವವನ್ನ ಸ್ಮರಿಸಿಕೊಳ್ತಾನೋ ಆ ಭಾವ ತಪ್ಪದೇ ಅವನಿಗೆ ಒದಗುತ್ತೆ ಅನ್ನೋದನ್ನ ಹೇಳ್ತಾರೆ.
ಸೊ ಇದು ನಾವು ಭಗವದ್ಗೀತೆಯಲ್ಲಿ 8ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಕಾಣ್ತೇವೆ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತಿ ಅಂತೆ ಕಲೇವರಂ ತ್ಯಜತ್ಯಂತೆ ಕಲೇವರಂ ತಂ ತಂ ಏವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಾಹ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನಾವು ದೇಹತ್ಯಾಗ ಮಾಡಿದಾಗ ಒಬ್ಬ ವ್ಯಕ್ತಿ ಯಾವ ಭಾವವನ್ನ ಸ್ಮರಿಸ್ಕೊಳ್ತಾನೋ ಆ ಭಾವವನ್ನ ಅವನು ಹೊಂದುತ್ತಾನೆ ಅನ್ನೋದನ್ನ ಹೇಳ್ತಾರೆ. ಸೊ ಇವುಗಳ ಎಲ್ಲ ಇದರಿಂದ ಅಂದ್ರೆ ಇದು ನೆಕ್ಸ್ಟ್ ನಾವು ಎಲ್ಲಿ ವಾಸಿಸ್ಬೇಕು ಅನ್ನೋದನ್ನ ಈಗಾಗಲೇ ನಿಮ್ಗೆ ಹೇಳಿರುವಂತದ್ದು ಇಲ್ಲಿ. ಓಕೆ, ಈ ತಿಷ್ಟನ್ ಬ್ರಜೆ ಅಂತ ಹೇಳ್ತಾರೆ. ಶ್ರೀಲರೂಪ ಗೋಸ್ವಾಮಿ ಅವರು ಮುಂದುವರಿದು ಹೀಗೆ ಹೇಳ್ತಾರೆ. ತಿಷ್ಟನ್ ಬ್ರಜೆ, ಮಾನವರು ವೃಂದಾವನದಲ್ಲಿ ಅಥವಾ ವ್ರಜಭೂಮಿಯ ಯಾವುದೇ ಭಾಗದಲ್ಲಾದರೂ ವಾಸಿಸಬೇಕು. ವ್ರಜಭೂಮಿಯು ಅಂದರೆ ವೃಂದಾವನ 84 ಕ್ರೋಶ ವಿಸ್ತೀರ್ಣ ಉಳ್ಳದ್ದು. 1 ಕ್ರೋಶ ಎಂದರೆ 2 ಚದರ ಮೈಲಿಗಳು. ಒಬ್ಬನು ವೃಂದಾವನವನ್ನು ತನ್ನ ವಾಸಸ್ಥಾನವಾಗಿ ಮಾಡಿಕೊಂಡಾಗ ಅವನು ಅಲ್ಲಿ ಭಕ್ತಾಗ್ರಣಿಯೊಬ್ಬನ ಆಶ್ರಯ ಪಡೆಯಬೇಕು. ಹೀಗೆ ಮಾನವನು ಸದಾ ಕೃಷ್ಣನ ಬಗೆಗೆ ಹಾಗೂ ಅವನ ಲೀಲೆಗಳ ಬಗೆಗೆ ಚಿಂತನೆ ಮಾಡಬೇಕು. ಇದನ್ನು ಶ್ರೀಲರೂಪ ಗೋಸ್ವಾಮಿಯರು ತಮ್ಮ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಮತ್ತಷ್ಟು ವಿಶದಪಡಿಸಿದ್ದಾರೆ ಅನ್ನೋದನ್ನ ಹೇಳ್ತಾರೆ. ಸೊ ಹಾಗಾದ್ರೆ ಇದನ್ನ ನಾವು ನೆಲೆಸುವಂತಹ ಪ್ರಕ್ರಿಯೆಯನ್ನ ಜಾಗೃತಗೊಳಿಸೋದು ಹೇಗೆ ಅನ್ನೋದನ್ನ ಹೇಳ್ತಾರೆ. ಸ್ಮರಣೆಯನ್ನ ಈ ಪ್ರೊಸೆಸ್ ಮಾಡೋದು ಹೇಗೆ ಅಂದ್ರೆ ಅದೇ ಕೃಷ್ಣನ್ ಸ್ಮರಣ ಜನಂ ಚಾಸ್ಯ ಪ್ರೇಷ್ಟಂ ನಿಜಸಂ ಇಹಿತಂ ತತ್ ಕಥಾರತ ಚಾಸೌ ಕುರ್ಯಾದ್ ವಾಸಂ ವ್ರಜೇ ಸದಾ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಕೃಷ್ಣನ ಸ್ಮರನ್ ಜನಂ ಚಾಸ್ಯ ಪ್ರೇಷ್ಟಂ ಅಂತ ಹೇಳ್ತಾರೆ. ಅಂದ್ರೆ ಆ ಸಹಚರರಾದ ಹಾದಿಯಲ್ಲಿ ನಡೆಯೋದು ಅಂತ. ಯಾರು? ಈ ವೃಜದ ದಿವ್ಯ ಕ್ಷೇತ್ರದಲ್ಲಿ ವಾಸಿಸುವಂತ ಜನರಿಗೆ ಸಹಚರರು ಅಂತ ಕರೀತಾರೆ. ಆ ಸಹಚರರ ಹಾದಿಯಲ್ಲಿ ನಡೆಯುವಂಥದ್ದು ಅಂದ್ರೆ ಇದು ಶಾಶ್ವತ ಮಾರ್ಗದರ್ಶನದಲ್ಲಿ ಭಗವಂತನ ಸೇವೆ ಮಾಡುವಂತ ಒಂದು ತೀವ್ರ ಅಭಿಲಾಷೆಯನ್ನ ನಾವು ಪಡ್ಕೊಳ್ಳುವಂಥದ್ದು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತೆ ಸೇವೆ ಹೇಗ್ ಮಾಡ್ಬೇಕು ಅನ್ನೋದು ಕೂಡ ಅಲ್ಲಿ ಹೇಳಿದ್ರು. ಸೇವಾ ಸಾಧಕ ರೂಪೇಣ ಸಿದ್ಧ ರೂಪೇಣ ಚಾತ್ರಹಿ ತದ್ಭಾವಾಲಿಪ್ಸುನಾ ಕಾರ್ಯ ವ್ರಜ ಲೋಕಾನುಸಾರತಃ ಅಂತ ಹೇಳ್ತಾರೆ. ಅಂದ್ರೆ ಇದು ಕೂಡ ಭಕ್ತಿ ರಸಾಮೃತ ಸಿಂಧುವಿನಲ್ಲಿರುವಂತಹ ಶ್ಲೋಕನೇ. ಅದು ಎಲ್ಲ ಶ್ಲೋಕಗಳನ್ನ ನನ್ಗೆ ಅವಾಗ ತಗೊಳ್ಳಿಕ್ಕೆ ಆಗ್ಲಿಲ್ಲ. ಇಲ್ಲಿ ಏನ್ ಹೇಳ್ತಾ ಅಂದ್ರೆ ದಿವ್ಯ ಕ್ಷೇತ್ರದಲ್ಲಿ ಮತ್ತೆ ಯಾರು ಭಗವಂತನ ಸಹಚರರಿದ್ದಾರೋ ಸೊ ಅವರಿಗೆ ಅವರ ಸೇವೆಯನ್ನ ನಾವು ಮಾಡುವಂಥದ್ದು. ಸೊ ಅವರ ಸೇವೆಯನ್ನ ನಾವು ಮಾಡ್ಬೇಕು ಅನ್ನೋದನ್ನ ಹೇಳ್ತಾರೆ. ಹೀಗೆ ಆ ಒಬ್ಬ ನಿರ್ದಿಷ್ಟ ಭಕ್ತ ಕೃಷ್ಣನ ಕೃಷ್ಣನ ಸಹಚರರ ದಾರಿಯಲ್ಲಿ ನಡಿಬೇಕು. ಅವರ ಹೆಜ್ಜೆಯ ಜಾಡಿನಲ್ಲಿ ನಡಿಬೇಕು. ನಡೆದಾಗ ಅವನು ಏನಾಗ್ತಾನೆ? ಸಿದ್ಧ ಪುರುಷನಾಗ್ತಾನೆ ಅನ್ನೋದನ್ನ ಹೇಳ್ತಾರೆ. ಸಿದ್ಧ ಪುರುಷನಾಗ್ತಾನೆ ಮತ್ತೆ ಶುದ್ಧನಾಗ್ತಾನೆ, ಶುದ್ಧವಾದ ಆತ್ಮ ಆಗ್ತಾನೆ. ಮತ್ತೆ ಹೀಗೆ ನಾವು ಬಂಧನದಲ್ಲಿದ್ದಾಗೂ ಕೂಡ ಭೌತಿಕ ಜಗತ್ತಿನಲ್ಲಿ ಒಂದು ಬಂಧನದಲ್ಲಿ ಇದ್ದಾಗನೂ ಕೂಡ ಆಧ್ಯಾತ್ಮಿಕ ಕ್ರಿಯೆಗಳನ್ನ ಅನುಸರಿಸಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಹೀಗೆ ಸಾಧನಾ ಮಾರ್ಗದಲ್ಲಿ ನಾವು ಬದ್ಧ ಇದ್ದಾಗನೂ ಕೂಡ ಆಧ್ಯಾತ್ಮಿಕ ಕ್ರಿಯೆಗಳನ್ನ ಸಾಧಿಸಿದಾಗ ನಾವು ನಿಮ್ಗೆ ಸಾಧ್ಯ ಆಗತ್ತೆ. ಏನ್ ಸಾಧ್ಯ ಆಗತ್ತೆ? ಭಗವತ್ ಸಾಕ್ಷಾತ್ಕಾರ ಸಾಧ್ಯ ಆಗತ್ತೆ ಅನ್ನೋದನ್ನ ಹೇಳ್ತಾರೆ. ಹರೇ ಕೃಷ್ಣ. ಉಳಿದೆಲ್ಲವೂ ಕೂಡ ಚರ್ಚೆ ಆಯ್ತು. ಇದೊಂದೆರಡಿತ್ತು. ಹರೇ ಕೃಷ್ಣ. ಇನ್ನು 30 ಮಿನಿಟ್ಸ್ ಇದೆ. 26 ಮಿನಿಟ್ಸ್. ಇನ್ನೊಂದು ಶ್ಲೋಕ ಇದೆ, ಚಿಕ್ಕದಿದೆ. ಹೇಳಿ ಅಂದ್ರೆ ಹೇಳ್ತೇನೆ, ಇಲ್ಲಾಂದ್ರೆ ಮೀಟಿಂಗ್ ಎಂಡ್ ಮಾಡೋಣ. ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿದ್ದೇನೆ, ತಿಳಿಸಿ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಿಕ್ಸ್ ಆಗ್ಬಾರ್ದು ಆ ಶ್ಲೋಕ ಈ ಶ್ಲೋಕ ಮಾತಾಜಿ. ಓಕೆ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ ಕೂಡ. ಸೇವತಿಕ ತರಗತಿಯ ಕುರಿತಾಗಿ ಏನಾದ್ರು ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಮಾತಾಜಿ, ಚರಿತ ಅಂದ್ರೆ ಪಾಸ್ಟ್ ಟೈಮ್ಸ್ ಮಾತಾಜಿ ದೇವ್ರದ್ದು?
ಭಗವಂತಂದು. ಹೌದು, ಚರಿತ್ರೆ, ಕತೆ. ಓಕೆ. ದ ಪಾಸ್ಟ್ ಟೈಮ್ಸ್ ಆಫ್ ಕೃಷ್ಣ ಅಂತ ಅಲ್ವಾ ಮಾತಾಜಿ? Yes. ಓಕೆ. ಮಾತಾಜಿ ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟಿದ್ದಲ್ಲ, ಆದ್ರೆ ಇದು ನೀವು ಅಸೈನ್ಮೆಂಟ್ ಕೊಟ್ಟಿದ್ದಿರಲ್ಲ, ಅದ್ರೊಳಗೆಲ್ಲ ವಿವರಿಸಿ ಅಂತ ಇದೆ ಅಲ್ಲ, ಅದನ್ನ ನಾವು ಡೀಟೇಲ್ ಆಗಿ ವಿವರಿಸೋದಿರುತ್ತಾ? ಸಂಕ್ಷಿಪ್ತವಾಗಿ ವಿವರಿಸಿ. ಸಂಕ್ಷಿಪ್ತವಾಗಿ ವಿವರಿಸ್ಬೇಕಲ್ಲ ನಾವು? ಅದೇ ಥ್ಯಾಂಕ್ ಯು ಮಾತಾಜಿ. ನಮ್ ಗ್ರೂಪ್ ನಲ್ಲಿ ಅದೇ ಚರ್ಚೆ ಆಯ್ತು. ಅಂದ್ರೆ ಎಲ್ಲ ಪ್ರತಿಯೊಂದು ಶ್ಲೋಕದಲ್ಲಿ ಒಂದೊಂದು ಅಸೈನ್ಮೆಂಟ್ ಕೊಟ್ಟಿದ್ದಾನೆ. ಮುಖ್ಯವಾಗಿ ಶ್ಲೋಕ ಏನ್ ಹೇಳುತ್ತೆ ಅದೇ ಕೊಟ್ಟಿದ್ದೆ, ಬೇರೆ ಗೊತ್ತಿಲ್ಲ. ಹರೇ ಕೃಷ್ಣ ಮಾತಾಜಿ. ವಿವರಿಸಿ ಅಂದ್ರೆ ಅದು ಲೈಕ್ 1 ಪೇಜ್? ಒಂದನೇ ಶ್ಲೋಕದಲ್ಲಿ ವಾಚೋ ವೇಗಂ ಅಂತ ಇದೆ. ಮೊದಲನೇದು ಏನು, ನೀವು ಮಾತಿನ ಚಾಪಲ್ಯತೆಯನ್ನ ನೀವು ನಿಯಂತ್ರಿಸಬೇಕು. ಸೊ ಇದ್ರಲ್ಲಿ ನೀವು 1 ಲೈನ್ ಬರೆದ್ರೆ ಸಾಕು, ಅಷ್ಟೇ ವಿವರಿಸೋದು. ಸಂಕ್ಷಿಪ್ತವಾಗಿ ವಿವರಿಸಿ. ಅಟೆಂಡೆನ್ಸ್ ಹಾಕಿದ್ರಿ ಅನ್ಕೊಳ್ತೀನಿ ಎಲ್ರು. ಎಷ್ಟು ಪೇಜ್ ಬೇಕು ಮಾತಾಜಿ? ಕ್ವಶನ್ ಒಂದು ಕ್ವಶನ್ ಎಷ್ಟು ಪೇಜ್ ಬರೀಬೇಕು? ಅರ್ಧ ಪೇಜ್ ಸಾಕ? ಒಂದು ಫುಲ್ ಪೇಜ್ ವೈಸ್ ಹೋಗ್ಬೇಡಿ. ಪೇಜ್ ವೈಸ್ ಹೋದ್ರೆ ನಿಮ್ಗೆ ಇದು ಆಗಲ್ಲ, ಕೆಲವೊಂದು ಅರ್ಧ ಪೇಜು ಆಗುತ್ತೆ. ಅದೇ ವಿವರಿಸಿ ಅಂದ್ರೆ 1 ಲೈನ್ ಎಕ್ಸ್ಪ್ಲೈನ್ ಮಾಡ್ಬೇಕು ಅಷ್ಟೇ ಅಲ್ಲ? ಈಗ ನೋಡಿ, 1ನೇ ಶ್ಲೋಕದಲ್ಲಿ ಏನಿದೆ, 6 ಪ್ರಚೋದನೆಗಳನ್ನ ತಿಳಿಸಲಾಗಿದೆ, ಹೌದಾ? ಸೊ ಏನ್ ಬರೀತೀರಾ? ಒಂದನೇ ಪ್ರಶ್ನೆ ಅದೇ ಇದೆ ತಾನೆ? ಯಾವ ಚಟುವಟಿಕೆಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನ ಏನ್ ಹೇಳುತ್ತೆ ಅದು? ವಾಚೋ ವೇಗಂ ಮನಸ ಕ್ರೋಧ, ಅದೇ ತಾನೆ? ಹರೇ ಕೃಷ್ಣ. ಹೌದು ಮಾತಾಜಿ. ವಾಚೋ ವೇಗಂ ಮನಸ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋಪಸ್ಥ ವೇಗಂ ಏತಾನ್ ವೇಗಾನ್ಯೋ ವಿಷಹೇತಧೀರಃ ಸರ್ವಾಂ ಅಪೀಮಾಂ ಪೃಥ್ವೀಂ ಸ ಶಿಷ್ಯಾತ್. ಇಲ್ಲಿ 6 ಪ್ರಚೋದನೆಗಳು ಯಾವ್ಯಾವುದು? ಮಾತಿನ ಚಾಪಲ್ಯ, ಮನಸ್ಸು, ಮನಸ್ಸಿನ ನಿಯಂತ್ರಣ, ಕ್ರೋಧ, ಇವೆಲ್ಲ 6. ಜೀವ, ಉದರ, ಉಪಸ್ಥ. ಸೊ ಇವುಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಹಾಗಾದ್ರೆ ಇದು ಪ್ರತಿಯೊಂದನ್ನ ಪಾಯಿಂಟ್ ಹಾಕಿ ಬರಿಬೇಕು ನೀವು. ಮಾತಿನ ಚಾಪಲ್ಯವನ್ನು ನಿಯಂತ್ರಿಸಬೇಕು. ಮಾತಿನ ಚಾಪಲ್ಯ ಅಂದ್ರೆ ಏನು ಅನ್ನೋದನ್ನ, ಹಾಳು ಹರಟೆ, ಇದು ಹೆಚ್ಚಾಗಿ ಈ ಭಗವಂತನನ್ನ ಕುರಿತು ಇಲ್ಲದೆ ಭೌತಿಕ ವಿಷಯಗಳ ಬಗ್ಗೆ ಅಷ್ಟೇ ಮಾತ್ರ, ಭೌತಿಕ ವಿಷಯಗಳ ಕುರಿತು ಹೆಚ್ಚಿಗೆ ನಾವು ಆಸೆಯನ್ನ ಹೊಂದಿರಬಾರದು ಅನ್ನೋದನ್ನ, ಮತ್ತೆ ಮನಸ್ಸಿನ ನಿಯಂತ್ರಣವನ್ನ ಹೇಗೆ ಮಾಡೋದು. ಸೊ ಇವುಗಳ ಕುರಿತಾಗ ಒಂದೊಂದು ಲೈನ್ ಅಲ್ಲಿ ನೀವು ಬರಿತಾ ಹೋಗಿ. ಗೊತ್ತಾಯ್ತಾ? 6 ಪ್ರಚೋದನೆಗಳಿದೆ. 6 ಪ್ರಚೋದನೆಗಳು. 6 ಪ್ರಚೋದನೆಗಳಲ್ಲಿ ಪ್ರತಿಯೊಂದಕ್ಕೂ ಕೂಡ ನೀವು ಸಂಸ್ಕೃತದಲ್ಲಿ ಶಬ್ದ ಹಾಕಿ ಆಮೇಲೆ ಅದಕ್ಕೆ ಕನ್ನಡದಲ್ಲಿ ಹೇಳಿಬಿಟ್ಟು 1 ಲೈನ್ ಅಲ್ಲಿ ವಿವರಿಸಿ ಸಾಕು. ಇದು ನಿಮ್ಗೆ 1 ಪೇಜು ಆಗಲ್ಲ, ಅರ್ಧ ಪೇಜ್ ಆಗುತ್ತೆ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ನಾಮಜಪದ 10 ಅಪರಾಧಗಳು ಅಂತ ಒಂದ್ ಪ್ರಶ್ನೆ ಕೇಳಿದಿರಲ್ಲ ಮಾತಾಜಿ. ಅದು ನಾವ್ ಅದೇ ದಿನ ಬೆಳಗ್ಗೆ ಅದು ದೇವಸ್ಥಾನದಲ್ಲಿ ಹೇಳ್ತಾರಲ್ಲ, ಅದೇ ಅಲ್ವಾ ಮಾತಾಜಿ? ಸೇಮ್ ಅಲ್ವಾ? ಇದೆ ನೋಡಿ. ಅದೇ ಮಾತಾಜಿ, ಬುಕ್ ಅಲ್ಲಿ ಇದೆ. ಸೇಮ್ ಥಿಂಗ್ ಅಲ್ವಾ ಮಾತಾಜಿ ಅಂತ ಕೇಳ್ತಾ ಇದೀನಿ. ಅಟೆಂಡೆನ್ಸ್ ಲಿಂಕ್ ನಾಮಾಪರಾಧ ಕೇಳಿಲ್ಲಲ್ಲ ನಾನು. ಇಲ್ಲ ಜಪ್. 1 ನಿಮಿಷ ಮಾತಾಜಿ. ನಾಮಾಪರಾಧ 1 ಸೆಕೆಂಡ್. ಹಂತಗಳನ್ನ ಕೇಳಿರ್ಬೇಕು ನೋಡಿ. 1 ಸೆಕೆಂಡ್ ಮಾತಾಜಿ, ನೋಡ್ತಾ ಇದೀನಿ ಮಾತಾಜಿ. ಪವಿತ್ರ ನಾಮಗಳನ್ನು ಅಪರಾಧವಿಲ್ಲದೆ ಜಪಿಸುವುದು ಹೇಗೆ? ಅದರ ಪರಿಣಾಮ ಏನು ವಿಶ್ಲೇಷಿಸಿ. ಇಲ್ಲಿ ಅಪರಾಧವನ್ನ ಕೇಳಲಿಲ್ಲ ನಾನು. ಅಪರಾಧವಿಲ್ಲದೆ ಜಪಿಸುವುದು ಹೇಗೆ ಅಂತ ಹೇಳಿದೀನಿ. ಓದಿ ಅದನ್ನ, ಅಲ್ಲೇ ಉತ್ತರ ಸಿಗುತ್ತೆ ನಿಮ್ಗೆ. ಓಕೆ ಮಾತಾಜಿ. ಭಕ್ತಿ ಸ್ಟಡಿ ಸರ್ಕಲ್ ಅಲ್ಲಿ ಓದಿ. ಹಾ ಮಾತಾಜಿ. ಎಷ್ಟನೇ ಪ್ರಶ್ನೆ ಅದು? 7ನೇದು ಮಾತಾಜಿ. 7ನೇದು. ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಅಟೆಂಡೆನ್ಸ್ ಲಿಂಕ್ ಬಂದಿಲ್ಲ ಮಾತಾಜಿ ನನ್ಗೆ.
ಕಳ್ಸಿದ್ದಾರೆ 2 ಸಲ ಕಳ್ಸಿದ್ದಾರೆ ಮಾತಾಜಿ. ಇಲ್ಲ ಇನ್ನೊಮ್ಮೆ ಮಾತಾಜಿ, ಇನ್ನೊಮ್ಮೆ ಕಳ್ಸಿ ಮಾತಾಜಿ ಪ್ಲೀಸ್. ಕಳ್ಸಿದ್ದೀನಿ. ಹಾ ಮಾತಾಜಿ, ಬಂತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಓಕೆ, ಸುಮತಿ ಯಾರಿಗೆ ಕೃಷ್ಣ ಮಾತಾಜಿ 3-4 ಸರಿ ಹಾಕಿದೀನಿ ಮಾತಾಜಿ ಅಟೆಂಡೆನ್ಸ್. ಗೊತ್ತು ಮಾತಾಜಿ, ಹಾಕಿದ್ದೀರಾ ನೋಡಿದ್ದೀನಿ ಮಾತಾಜಿ. ನೆಟ್ವರ್ಕ್ ಪ್ರಾಬ್ಲಮ್ ಮಾತಾಜಿ, ಬಂದಿಲ್ಲ, ಹಾಗಾಗಿ ಕೇಳಿದ್ದೀನಿ. ಧನ್ಯವಾದಗಳು ಸುಮಂಗಲ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀಲ ಗುರುದೇವ ಕಿ ಜೈ.